ಬಡವರ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೇಯ ಶೆಟ್ಟಿ. ವೈದ್ಯು ನಾರಾಯಣ ರೂಪ ಅಂತೀವಿ ಅಂತ ಹೇಳಿದ್ರೆ ನಾವು ಡಾಕ್ಟರ್ ಅನ್ನ ದೇವರಿಗೆ ಹೋಲಿಕೆ ಮಾಡ್ತೀವಿ. ನಮ್ಗೆ ತಾಯಿ ಜನ್ಮ ಕೊಟ್ಟ ದೇವರಾದ್ರೆ ಈ ವೈದ್ಯರು ಅಂದ್ರೆ ಈ ಡಾಕ್ಟರ್ಸ್ ನಮ್ಗೆ ಪುನರ್ಜನ್ಮ ಕೊಡುವಂತಹ ದೇವ್ರು. ಆದ್ರೆ ಈಗ ಬೇಡಿ ಕಾಲ ಬದಲಾಗಿದೆ. ಇವಾಗ ನಾವು ಡಾಕ್ಟರ್ ಹೋಗ್ಬೇಕಾದ್ರೂ ಕೂಡ ಭಯ ಪಡುವಂತ ಪರಿಸ್ಥಿತಿ ಏರ್ಪಾಡಾಗಿದೆ. ಅದ್ರಲ್ಲೂ ಕೂಡ ಈ ಬಡ ವರ್ಗದವರಿಗೆ ಈ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗೋದೇ ಕನ್ಸು. ಒಂದು ವೇಳೆ ಹೋದ್ರೆ ಆ ಡಾಕ್ಟರ್ಸ್ ಎಲ್ಲ ಒಳ್ಳೆ ಧನ ಪಿಶಾಚಿಗಳ ರೀತಿಯಾಗಿ ವರ್ತನೆ ಮಾಡ್ತಾರೆ. ಜೊತೆಗೆ ಸಣ್ಣ ಜ್ವರ ಅಂತ ಹೋದ್ರೂ ಕೂಡ ನಾವು ವಾಪಸ್ ಬರ್ತೀವಂತ ಕೂಡ ಹೇಳೋಕ್ಕಾಗಲ್ಲ, ಅಂತಹ ಒಂದು ಪರಿಸ್ಥಿತಿ ಏರ್ಪಾಡಾಗಿದೆ. ಆದ್ರೆ ಇದ್ರ ಮಧ್ಯೆ ಕೂಡ ಕೆಲವೊಬ್ರು ಡಾಕ್ಟರ್ಸ್ ಇದ್ದಾರೆ, ಅವರ ನಾವು ದೇವರು ಅಂತ ಹೇಳಿದ್ರು ತಪ್ಪಾಗಲ್ಲ. ಅಂತಹ ಒಂದು ಡಾಕ್ಟರ್ ಈಗ ಅದರಲ್ಲೂ ನಮ್ಮ ಬೆಳ್ತಂಗಡಿಯ ಹೆಮ್ಮೆ ಅಂದ್ರು ಸಣ್ಣದಾಗತ್ತೆ. ಅವ್ರು ನಿಜಕ್ಕೂ ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಅಂತಹ ಒಬ್ಬ ಡಾಕ್ಟರ್ ಈಗ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರೇ ಡಾಕ್ಟರ್ ವೇಣುಗೋಪಾಲ ಶರ್ಮಾ. ಡಾಕ್ಟರ್ ಶರ್ಮಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಇವರು ಜಿಲ್ಲಾ ರಾಜ್ಯ ಪುರಸ್ಕೃತರು ಹೌದು. ಇವರ ಉದಾರ ಸೇವೆಗೆ, ಉದಾರ ಮನೋಭಾವಕ್ಕೆ ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದಂತಹ ಇವರ ಸೇವೆಗೆ ನಮ್ಮ ರಾಜ್ಯ ಪುರಸ್ಕೃತ ಕೂಡ ಮಾಡಿದೆ. ಹಾಗಾಗಿ ಅವರು ತುಂಬಾ ಸಿಂಪಲ್ ವ್ಯಕ್ತಿತ್ವ ಕೂಡ ಹೌದು. ಇನ್ನು ನಮ್ಮ ಬೆಳ್ತಂಗಡಿಯ ಗುರುವಾಂಕೆರೆಯಲ್ಲಿ ಇರುವಂತಹ ಎಲ್ಲ ಬಡ ವರ್ಗದವರು ಕೂಡ ಇವರು 10 ರೂಪಾಯಿ ಡಾಕ್ಟರ್ ಅಂತಲೇ ಫೇಮಸ್ ಕೂಡ ಹೌದು. ಸೊ ಈಗ ಎಲ್ರು ಕೂಡ ನಿಮ್ಮನ್ನ 10 ರೂಪಾಯಿ ಡಾಕ್ಟರ್ ಅಂತಲೂ ಕೂಡ ಕರೀತಾರೆ. ಈ ಬಗ್ಗೆ ನಿಮ್ಗೆ ಹೆಮ್ಮೆ ಇದೆಯಾ, ಅಥವಾ ಆ ಒಂದು ಹೆಸರು ಮೂಲಕ ನಿಮ್ಗೆ ಕರೆಯೋದು ಅದೊಂಥರ ನಿಮ್ಗೆ ಏನಾದ್ರೂ ಬೇಜಾರ ತರ ಆಗುತ್ತಾ, ಹೇಗೆ ಅಂತ? ನನಗೆ ಮಿಶ್ರ ಭಾವನೆಗಳುಂಟು. ಯಾಕಂದ್ರೆ ಅದರಲ್ಲಿ ಬೇರೆ ಬೇರೆ ನಮೂನೆ ಜನ ಇರ್ತಾರೆ. ಕೆಲವರು ನಮ್ಮನ್ನು ಮುದ್ದಿನಿಂದ ಹಾಗೆ ಕರೀತಾರೆ, ಕೆಲವರು ನಮ್ಮನ್ನು ತಾತ್ಸಾರ ಮಾಡಿ ಹಾಗೆ ಕರೀತಾರೆ. ಹಾಗೆ ಹೇಗೆ ಜನಗಳ ಭಾವನೆಯಲ್ಲಿ ಬೇರೆ ಬೇರೆ ಟೈಪ್ ಇದೆಯಾ, ಹಾಗೆ ನಾವು ಅದನ್ನು ಸ್ವೀಕರಿಸುವಾಗಲೂ ಕೂಡ ನಮಗೆ ಕೆಲವೊಮ್ಮೆ ಸಂತೋಷ ಆಗ್ತದೆ, ಕೆಲವು ಸಲ ಬೇಸರವಾಗ್ತದೆ. ಆದರೆ ಹಂಸಕ್ಷೀರ ನ್ಯಾಯದ ಹಾಗೆ ನಾವು ಅದರಲ್ಲಿ ಒಳ್ಳೇದು ಅಂತಲೇ ತಿಳ್ಕೊಂಡು ನಾವು ನಮ್ಮನ್ನು ಬೆಳೆದುಕೊಂಡು ಹೋಗ್ಬೇಕಷ್ಟೇ. ಕರೆಕ್ಟ್. ಓಕೆ, ಇನ್ನೊಂದು ಈ ಕಾರ್ಯಕ್ರಮ ಕೇವಲ ಈ ಡಾಕ್ಟರ್ ವ್ಯಕ್ತಿತ್ವ ಅದ್ರ ಬಗ್ಗೆ ಮಾತ್ರ ಅಲ್ಲದೆ ಕೂಡ ಅವರ ಮೂಲಕ ನೀವು ನಿಮ್ಮ ಯಾವುದೇ ಒಂದು ಕಾಯಿಲೆಗಳಿಗೆ ಪರಿಹಾರವನ್ನು ಕಂಡ್ಕೋಬಹುದು. ಜೊತೆಗೆ ಈ ಡೆಂಗ್ಯೂ ಕುರಿತಾದಂತಹ ಈಗ ಮಹಾಮಾರಿ ಡೆಂಗ್ಯೂ ಎಲ್ಲೆಡೆ ಪಸರಿಸ್ತಾ ಇದೆ, ಅದೆಷ್ಟೋ ಮಂದಿಯ ಪ್ರಾಣವನ್ನು ಕೂಡ ತೆಗೆದುಕೊಳ್ತಾ ಇದೆ. ಅಂತಹ ಆ ಒಂದು ಮಾರಕ ಕಾಯಿಲೆ ಬಗ್ಗೆ ಕೂಡ ಇವ್ರ ಜೊತೆ ನಾವು ಮಾಹಿತಿಯನ್ನು ಪಡ್ಕೋಬಹುದು. ಜೊತೆಗೆ ಇನ್ನೊಂದು ನಮ್ಗೆ ಗೊತ್ತಾದಂತ ವಿಷಯ ಏನಂತ ಹೇಳಿದ್ರೆ, ಅವರ ಒಂದು ಕುಟುಂಬದಲ್ಲೂ ಕೂಡ ಈ ಒಂದು ಸಮಸ್ಯೆ ಎದುರಾಗಿದೆ ಅಂತ. ಸೊ ಅದ್ರ ಬಗ್ಗೆ ಅವ್ರ ಜೊತೆ ಮಾತಾಡೋಣ. ಡಾಕ್ಟರ್, ನಮ್ಗೂ ಕೂಡ ಒಂದು ವಿಷಯ ಗೊತ್ತಾಯ್ತು, ನಿಮ್ಮ ಮಗನಿಗೆ ಕೂಡ ಒಂದು ಡೆಂಗ್ಯೂ ಅಟ್ಯಾಕ್ ಆಗಿದೆ. ಅದು ಹೇಗಾಯ್ತು, ಎಲ್ಲಾಯ್ತು ಅಂದ್ರೆ ಈಗ ನಿಮ್ದು ಒಂದು ಡಾಕ್ಟರ್ ಫ್ಯಾಮಿಲಿ ಅಂದ್ರೆ ಈಗ ಜನರಿಗಿರುತ್ತೆ, ಓಕೆ ಬಡ ವರ್ಗದ ಫ್ಯಾಮಿಲಿಗೆ ಮಾತ್ರ ಇದು ಬರುತ್ತೆ, ನಮ್ಗೆ ನಾಲೆಜ್ ಇರಲ್ಲ ಅಂತ. ಅದು ನಿಮ್ದು ಎಜುಕೇಟೆಡ್ ಫ್ಯಾಮಿಲಿ ಕೂಡ ಹೌದು, ನೀವು ಡಾಕ್ಟರ್ ಫ್ಯಾಮಿಲಿ ಕೂಡ ಹೌದು. ಸೊ ನಿಮ್ಮ ಫ್ಯಾಮಿಲಿ ಕೂಡ ಈ ಒಂದು ಡೆಂಗ್ಯೂ ಅಟ್ಯಾಕ್ ಆಗಿದೆ, ಈ ಬಗ್ಗೆ ನೀವು ಜನರಿಗೆ ಏನ್ ಹೇಳ್ತೀರಾ ಅಂತ? ನಮ್ಮ ಫ್ಯಾಮಿಲಿಯಲ್ಲಿ ಅಂದ್ರೆ ನನ್ನ ಮಗನಿಗೆ ಡೆಂಗ್ಯೂ ಜ್ವರ ಬಂದಿದೆ. ಅದು ಒಂದೇ ಸಲ ಅಲ್ಲ, ಇದು 2ನೇ ಸಲ ಬರ್ತಾ ಇದೆ. ಅವನು ಬೆಂಗಳೂರಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಹಾಗೆ ಬಹುಶಃ ಈಗ ಎಲ್ಲಾ ಸರ್ವೆ ಪ್ರಕಾರ ಅವನಿಗೆ ಬಂದ ಡೆಂಗ್ಯೂ ಜ್ವರ ಅದು ಬೆಂಗಳೂರಿಂದಲೇ ಬಂದಿದೆ, ನಮ್ಮ ಗುರುವಾಂಕೆರೆಯಿಂದ ಬಂದದ್ದಲ್ಲ. ಅದನ್ನು ಆರೋಗ್ಯ ಇಲಾಖೆಯವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಅವನು ಶನಿವಾರ ಬೆಳಿಗ್ಗೆ ನಮ್ಮ ಊರಿಗೆ ಬಂದಿದ್ದ, ಮಂಗಳವಾರ ಅವನಿಗೆ ಜ್ವರ ಶುರುವಾಯ್ತು. ಹಾಗೆ ನಾವು ಒಂದು ದಿನ ನನ್ನಿಂದ ತಿಳಿವಳಿಕೆ ಪ್ರಕಾರ ಅವನಿಗೆ ಮೆಡಿಸಿನ್ ಕೊಟ್ಟೆ. ಅವನಿಗೆ ಕಮ್ಮಿ ಇಲ್ಲ. ಮತ್ತೆ ಈ ಹಿಂದೆ ಅವನಿಗೆ ಡೆಂಗ್ಯೂ ಜ್ವರ ಬಂದಿತ್ತು. ಮತ್ತೆ ಏನು ಅಂತ ಹೇಳಿ ಊರಲ್ಲಿ ಕೂಡ ಡೆಂಗ್ಯೂನ ಹಾವಳಿ ಜೋರಾಗಿದೆ. ಪೇಪರ್ ತೆರೆದ ಕೂಡಲೇ ಅದರಲ್ಲಿ ಎಲ್ಲ ಡೆಂಗ್ಯೂನ ವಿಷಯ ಇರುವುದು. ಹೀಗೆ ಇರುವ ಕಾರಣ ನಾವು ಬೇಗನೆ ಎಚ್ಚೆತ್ತುಕೊಂಡು ಅವನನ್ನು ಸಮೀಪದ ಆಸ್ಪತ್ರೆಗೆ ಕರ್ಕೊಂಡು ಹೋದೆವು. ಆದ್ರೆ ಆಶ್ಚರ್ಯ ಅಂತ ಹೇಳಿದ್ರೆ ಅವನ ಪ್ಲೇಟ್ಲೆಟ್ ಕೌಂಟ್ 2,95,000 ಇತ್ತು. 1.5 4 ಲಕ್ಷ ಅಂತ ನಾರ್ಮಲ್, ಅಂತದ್ರಲ್ಲಿ 2,95,000 ಇದೆ ಅಂತ ನಾವು ಆಂಟಿಬಯೋಟಿಕ್ಸ್ ಎಲ್ಲ ಚೇಂಜ್ ಮಾಡಿಕೊಂಡು ಬಂದೆವು. ಆದ್ರೆ ಬಂದು ಕೂಡ ಅವನಿಗೆ ಜ್ವರ ಒಮ್ಮೆ ಕಮ್ಮಿ ಆಗ್ತದೆ, ಪುನಃ ಜಾಸ್ತಿ ಆಗ್ತದೆ. ಇದು ಒಳ್ಳೆ ಲಕ್ಷಣ ಅಲ್ಲ. ಅದು ಮೆಟ್ಟಲು ಇಲ್ದಾಗ ಇಳ್ಕೊಂಡೇ ಹೋಗ್ಬೇಕು, ಪುನಃ ಏರ್ಬಾರ್ದು. ಅಂದ್ರೆ ಎಲ್ಲಿಯೋ ನಮ್ಮ ಲೆಕ್ಕಾಚಾರ ತಪ್ತಾ ಉಂಟು ಅಂತ ಅರ್ಥ. ಹಾಗೆ ನಾನು ನನ್ನ ಡ್ಯೂಟಿ ಮುಗಿಸಿದ ಮೇಲೆ ರಾತ್ರಿ 9ವರೆಗೆ ಜೋರಾಗಿ ಮಳೆ ಸುರಿತಾ ಇತ್ತು. ಅವನು ರಿಕ್ಷಾ ಮಾಡ್ಕೊಂಡು ಉಜಿರೆಯ ಬೆನಕ ಆಸ್ಪತ್ರೆಗೆ ಕರ್ಕೊಂಡು ಹೋದೆ. ಅಲ್ಲಿ ಹೋದಾಗ ಅಲ್ಲಿ ಬ್ಲಡ್ ಟೆಸ್ಟ್ ಮಾಡುವಾಗ 1,18,000ಕ್ಕೆ ಬಂದಿತ್ತು. ಅಂದ್ರೆ ಇದು ನಮಗೆ ನಿರೀಕ್ಷಿತೇನಲ್ಲ. ಡೆಂಗ್ಯೂನ ಜ್ವರ ಮಾರಕ ಅಷ್ಟೇ ಅಲ್ಲ, ತುಂಬಾ ಕಳ್ಳ. ಅದು ನಮ್ಮೊಟ್ಟಿಗೆ ತುಂಬಾ ಆಟ ಆಡ್ತದೆ, ಅದು ಕಳ್ಳ ಆಟ ಆಡ್ತದೆ.
ಹಾಗಾಗಿ ನಮಗೆ ಇದೀಗ ನಾವು ಹಿಂದೆ ನಡೆಸಿದಾಗೆ ಆಯ್ತು, ಹಿಂದೆ ಕೂಡ ಇದೇ ರೀತಿಯ ಅನುಭವ ಆಗಿತ್ತು ನಮಗೆ. ಹಾಗೆ ನಾವು ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ಶುರು ಮಾಡಿ ಆಯ್ತು. ಡೆಂಗ್ಯೂನದ್ದು ವೈರಸ್ಸಿನ ಬರೋದಾದ ಕಾರಣ ಅದಕ್ಕೆ ವಿಶೇಷವಾದ ಟ್ರೀಟ್ಮೆಂಟ್ ಅದೇನಿಲ್ಲ, ಅದರ ಲಕ್ಷಣಗಳಿಗೆ ಸರಿಯಾಗಿ ಟ್ರೀಟ್ಮೆಂಟ್. ಮತ್ತೆ ಆಗ ನಮ್ಮ ಶರೀರದಲ್ಲಿ ನಿರ್ಜಲೀಕರಣ ಆಗದಾಗೆ ನಾವು ಡ್ರಿಪ್ ಹಾಕ್ಸ್ಕೊಂಡು ಡೆಕ್ಸ್ಟ್ರೋಸ್ ಡ್ರಿಪ್ ಹಾಕ್ಸ್ಕೊಂಡು ಆಸ್ಪತ್ರೆಯಲ್ಲಿ ಇರಬೇಕಾಗ್ತದೆ. ಮತ್ತೆ ವೈರಸ್ ಇಂದ ಬಂದ ಕಾಯಿಲೆ ಆದ್ರೂ ಕೂಡ ಇದು ಸೆಕೆಂಡರಿ ಇನ್ಫೆಕ್ಷನ್ ಆಗಿ ಕಾಂಪ್ಲಿಕೇಶನ್ಗೆ ಹೋಗ್ತದೆ, ಅದಕ್ಕೆ ಬ್ಯಾಕ್ಟೀರಿಯಾ ಸೇರ್ತದೆ. ಅದನ್ನು ತಡೀಲಿಕ್ಕೋಸ್ಕರ ನಾವು ಆಂಟಿಬಯೋಟಿಕ್ಸ್ ಅನ್ನು ಅಲ್ಲಿ ಕೊಡ್ತಾರೆ. ಅದು ಅತ್ಯುತ್ತಮವಾದಂತಹ ಆಂಟಿಬಯೋಟಿಕ್ಸ್ ಅನ್ನು ಡ್ರಿಪ್ಪಿನ ಮೂಲಕ ಕೊಡ್ತಾರೆ. ಆ ರೀತಿ ನಮ್ಮನ್ನು ಆಂಟಿಬಯೋಟಿಕ್ಕಿನ ಒಂದು ರಕ್ಷಣೆಯಲ್ಲಿ ನಮ್ಮನ್ನು ಅವರು ಮಾನಿಟರ್ ಮಾಡ್ತಾ ಇರ್ತಾರೆ. ದಿನಕ್ಕೆ 2 ಸಲ ಪ್ಲೇಟ್ಲೆಟ್ ಕೌಂಟ್ ಮಾಡ್ತಾರೆ. ಆಗ ಅದು ಒಮ್ಮೆ ಏರ್ತದೆ, ಒಮ್ಮೆ ಇಳಿತದೆ. 1,18,000 ಇದ್ದದ್ದು 1,22,000 ಹೋಯ್ತು. ಆದ್ರೆ ಇದನ್ನು ನಾವು ನಂಬಲಿಲ್ಲ, ಯಾಕಂದ್ರೆ ಲಾಸ್ಟ್ ಟೈಮ್ ನಮಗೆ ಕೂಡ ಇದೇ ರೀತಿ ಅನುಭವ ಆಗಿತ್ತು. ನಂತರ ಕೂಡ ಬಹಳ ನಿಧಾನವಾಗಿ ಇವನ ಪ್ಲೇಟ್ಲೆಟ್ ಪುನಃ ಕೆಳಗಿಳಿಲಿಕ್ಕೆ ಶುರುವಾಯಿತು. 95,000ಕ್ಕೆ ಬಂತು. ಲಾಸ್ಟ್ ಟೈಮ್ 50,000ವರೆಗೆ ಬಂದಿತ್ತು. ಆದ್ರೂ ಆಗ ನಮಗೆ ಹೊಸತಾದ ಕಾರಣ ಸ್ವಲ್ಪ ಹೆದರಿಕೆ ಆಗಿತ್ತು. ಈ ಸರ್ತಿ ಅಷ್ಟು ನಾವೇನು ಹೆದರ್ಲಿಲ್ಲ, ಅನುಭವ ಇತ್ತು. ಹಾಗೆ 90,000ಕ್ಕೆ ಬಂದ ಮೇಲೆ ಅವನದ್ದು ಪುನಃ ಏರ್ಲಿಕ್ಕೆ ಶುರುವಾಯಿತು. 1,22,000ಕ್ಕೆ ಏರಿತು. ಆಗ ನನಗೆ ಸ್ಪಷ್ಟ ಆಯ್ತು, ಈ ಡೆಂಗ್ಯೂ ಅಂತ ಹೇಳಿದ್ರೆ ಎಷ್ಟು ಮಾರಕವೋ ಅಷ್ಟೇ ಅದಕ್ಕೊಂದು ಲಕ್ಷಣ ಉಂಟು. ಅದು ಹೀಗೆ ಅದರ ಸ್ಥಿತಿಗತಿ ಮುಂದೆ ಹೋಗ್ತದೆ ಅಂತ ನಮಗೆ ಅದೊಂದು ಪುನಃ ಕನ್ಫರ್ಮ್ ಆಯ್ತು. ಲಾಸ್ಟ್ ಟೈಮ್ ಕೂಡ ಹಾಗೆ ಆಗಿತ್ತು. ಹಾಗೆ ನಾವು ಮಾಡಿದ ತಪ್ಪೇನು ಅಂತ ಹೇಳಿದ್ರೆ, ಕಳೆದ ಬಾರಿ ನಾವು ಅವನಿಗೆ ಜ್ವರ ಬಂದಾಗ ನಾವು 3 ದಿನ ಅಡ್ಮಿಟ್ ಆಗಿ ಪ್ಲೇಟ್ಲೆಟ್ ಕೌಂಟ್ ಜಾಸ್ತಿ ಆದ ತಕ್ಷಣ ಡಾಕ್ಟರ್ ಸಲಹೆ ಪ್ರಕಾರವೇ ನಾವು ಅವನನ್ನು ಮನೆಗೆ ಕರ್ಕೊಂಡು ಹೋದೆವು. ಆದ್ರೆ ಪುನಃ ಜ್ವರ ಬಂತು. ಹಾಗಾಗಿ ಕನಿಷ್ಠ 5 ದಿನ ಆಸ್ಪತ್ರೆಯಲ್ಲಿ ಇರುವುದು ಅತ್ಯುತ್ತಮ ಅಂತ ನಾನು ನನ್ನ ಎಲ್ಲಾ ಸಹೃದಯ ಬಾಂಧವರಿಗೆ ಈ ಮೂಲಕ ಹೇಳ್ತಿದ್ದೇನೆ. ಅಂದ್ರೆ ಈಗ ಈ ಡೆಂಗ್ಯೂ ಫಸ್ಟ್ ಅಟ್ಯಾಕ್ ಆದಾಗ ಈಗ ಎಲ್ಲೆಡೆ ಈಗ ಜೋರು ಮಳೆ, ಬೇರೆ ಗಾಳಿ, ನಾವೇನ್ ಅನ್ಕೋತೀವಿ ಅಂತ ಹೇಳಿದ್ರೆ ಸಣ್ಣ ಜ್ವರ ಇರ್ಬೇಕು, ಶೀತ ಇರ್ಬೇಕು ಅಂತ ಅನ್ಕೋತೀವಿ. ಆದ್ರೆ ಜನರು ಆ ಸಿಂಪ್ಟಮ್ ಬಂದಾಗ ಯಾವ ರೀತಿಯಾಗಿ ಅವರು ಪ್ರಿಕಾಷನ್ಸ್ ತಗೋಬೇಕು ಅಂತ, ಮನೆಯಲ್ಲಿ ಆದ್ರೂ ಇರ್ಬೋದು ಅಥವಾ ಇಮಿಡಿಯೇಟ್ ಆಗಿ ಅವರು ಆಸ್ಪತ್ರೆಗೆ ಹೋಗ್ಬೇಕಾ ಅಥವಾ ಮನೆಯಲ್ಲಿ ಏನಾದ್ರು ತುಂಬಾ ನೀರು ಕುಡಿಯೋ ತರ ಮಾಡ್ಬೇಕಾ, ಹೇಗೆ ಅಂತ? ಮನೆಯಲ್ಲೇ ಯಾವತ್ತೂ ಇರಬಾರ್ದು. ಅದು ಡೆಂಗ್ಯೂ ಅಂತ ಅಲ್ಲ, ಯಾವ ಕಾಯಿಲೆ ಆದ್ರೂ ಅದಕ್ಕೆ ತಕ್ಷಣ ಗಮನ ಕೊಡಬೇಕು. ನಮಗೆ ಮೆಟ್ಟಲಿಗೆ ಇದು ಫೀಲ್ ಆಗುವಂತ ವಿಷಯ. ಯಾಕೆಂದ್ರೆ ಆಸ್ಪತ್ರೆಗೆ ಬರುವಾಗಲೇ 1 ದಿವಸ ಲೇಟ್ ಆಗಿರ್ತದೆ. ಅವರು ಹೇಳುವ ಒಂದು ಸಿಂಪಲ್ ಆದಂತಹ ವಾಕ್ಯ ಡೋಲೋ ಕೊರಿ ಅಂತ ಹೇಳ್ತಾರೆ. ವೈದ್ಯರ ಹತ್ರ ಹೋದ ಮೇಲೆ, ಈಗ ಒಬ್ಬರು ಮಕ್ಕಳ ವೈದ್ಯರಿದ್ದಾರೆ, ಅವರು ಎಷ್ಟೋ ಜನ ಆಂಟಿಬಯೋಟಿಕ್ಸ್ ಕೊಡ್ಲಿಕ್ಕೆ ಸ್ವಲ್ಪ ದಿವಸ ನೋಡುವ ಅಂತ ಹೇಳ್ತಾರೆ. ವೈದ್ಯರ ಹತ್ರ ಹೋಗಿ ಪರೀಕ್ಷೆಗೆ ಒಳಪಟ್ಟು ವೈದ್ಯರ ಸಲಹೆ ಪ್ರಕಾರ 3 ದಿನ ಡೋಲೋ ಮಾತ್ರ ಕೊಡ್ತಾ ಇದ್ರೆ ಅದು ತಪ್ಪಾಗುದಿಲ್ಲ. ಯಾಕೆಂದ್ರೆ ಆಗ ವೈದ್ಯರ ಮಾರ್ಗದರ್ಶನ ಇರ್ತದೆ. ನಮ್ಮಷ್ಟಕ್ಕೆ ನಾವೇ ಮನೆಯಲ್ಲಿ ಇರುವಂತಹ ಮಾತ್ರೆಗಳನ್ನು ಕೊಟ್ಟುಕೊಂಡು ಸಮಯವನ್ನು ವ್ಯರ್ಥ ಮಾಡಬಾರ್ದು. ಅದು ಬಹಳ ಮುಖ್ಯ. ಅದು ಯಾವ ಕಾಯಿಲೆ ಆದ್ರೂ ಅಷ್ಟೇ, ಅದು ಡೆಂಗ್ಯೂ ಆಗ್ಲಿ ಯಾವುದೇ ಕಾಯಿಲೆ ಆಗ್ಲಿ, ತಕ್ಷಣ ತಜ್ಞ ವೈದ್ಯರ ಹತ್ರ ಹೋಗಿ ನಾವು ಮಾರ್ಗದರ್ಶನ ಪಡ್ಕೊಳ್ಬೇಕಾದ್ದು ತುಂಬಾ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಈಗ ಯಾವ ವೀಕ್ಷಕರು ನಿಮ್ ಜೊತೆ ಮಾತಾಡ್ಬೇಕು ಅಂತ ಕರೆ ಮಾಡಿದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಹಲೋ ಹಲೋ, ಕೇಳಿಸ್ತಿಲ್ವಾ? ಧ್ವನಿ ಕೇಳಿಸ್ತಿಲ್ವಾ? ಕೇಳ್ತುಂಟು. ಓಕೆ, ಇಲ್ಲಿ ಡಾಕ್ಟರ್ ಶರ್ಮಾ ಅವರಿದ್ದಾರೆ, ಬಡವರ ಬಂಧು. ಸೊ ನಿಮ್ದು ಯಾವುದೇ ನಮಸ್ತೆ ಶರ್ಮಾರೆ. ನಮಸ್ತೆ, ನಿಮ್ಮ ಹತ್ರ ನಮಸ್ತೆ. ನಾನು ಶಿವರಾಮ್ ಅಂತ. ನಾನು ಗುರುವಾಯನಕೆರೆ ಮುಂಡೂರಿನ ಹುಡುಗ. ಆದ್ರೆ ನಾನು ಇರುವುದು ಕೊಡಗಿನಲ್ಲಿ, ಕುಶಾಲನಗರ ಕೊಡಗು. ಸರಿ. ಡಾಕ್ಟರ್ ಹತ್ರ ಮಾತಾಡಿದ್ರೆ ಒಂದು ಖುಷಿ, ಯಾಕೆಂದ್ರೆ ಕೇಳಿದ್ರೆ ಸಣ್ಣದಿರುವಾಗ ನಿಮ್ಮಲ್ಲಿ ನಾವು ಮದ್ದಿಗೆಲ್ಲ ಬಂದವರು. ಸರಿ. ಹಾಗೆ ಮಳೆಗಾಲದಲ್ಲಿ ಅಂತ ಕೇಳಿದ್ರೆ ನಮ್ಮ ಕೊಡಗಲ್ಲಿ ತುಂಬಾ ಮಳೆ. ಹೌದು. ತುಂಬಾ ಡೆಂಗು ಜ್ವರಗಳಿದೆ. ಮುನ್ನೆಚ್ಚರಿಕೆಯಾಗಿ ಹೇಗೆ ಇರಬೇಕು ಅಂತ ಸ್ವಲ್ಪ. ಮುನ್ನೆಚ್ಚರಿಕೆ ಅಂದ್ರೆ ಈಗ ಮೇನ್ ಆಗಿ ಬರುವಂತದ್ದು ಈಡಿಸ್ ಈಜಿಪ್ಟೈ ಅಂತ ಹೇಳುವ ಸೊಳ್ಳೆ ಕಚ್ಚಿದಾಗ ಬರುವಂತದ್ದು. ಅದು ಉತ್ಪತ್ತಿ ಆಗದಾಗಿ ನೋಡ್ಕೊಳ್ಳೋದು ಮುಖ್ಯ. ನಮ್ಮ ಮನೆಯ ಸುತ್ತಮುತ್ತ ಇರುವಂತಹ ನೀರು ನಿಲ್ಲುವ ಜಾಗಗಳು ಉಂಟಲ್ಲ,
ಹ್ಮ್ ಅಲ್ಲಿ ಈ ಸೊಳ್ಳೆಯ ಉತ್ಪತ್ತಿ ಆಗ್ತದೆ. ಹ, ಹಾಗಾಗಿ ಅಂತ ಜಾಗವನ್ನು ಹ, ನಾವು ಆದಷ್ಟು ಅವಾಯ್ಡ್ ಮಾಡುದು ಒಳ್ಳೆದು. ಓಕೆ ಅಥವಾ ಒಂದು ವೇಳೆ ಈಗ ನನ್ನ ಮನೆಯಲ್ಲಿ ನಾವು ಬೇಸಿಗೆಯಲ್ಲಿ ಹ, ಹಕ್ಕಿಗಳಿಗೆ ನೀರು ಕುಡಿಲಿಕ್ಕೆ ಅಂತ ನೆಲದಲ್ಲಿ ಹೊಂಡ ಮಾಡಿ ಇಟ್ಟಿದ್ದೇವೆ. ಹ, ಈಗ ಅದರಲ್ಲಿ ಮಳೆ ನೀರು ತುಂಬಾ ತುಂಬಿಕೊಂಡಿದೆ. ಹ, ಹಾಗಾದ್ರೆ ಮಳೆ ಬಂದಾಗ ಆ ಗುಂಡಿಗಳನ್ನೆಲ್ಲ ಮುಚ್ಚಬೇಕಾಗಿಲ್ಲ. ಅದರಲ್ಲಿ ಹೌದು. ಮೀನುಗಳನ್ನು ಬಿಡುವ ಮೂಲಕ ನಾವು ಆ ಕಡೆಯಿಂದ ಮೀನಿಗೂ ಒಂದು ಆಶ್ರಯ ಕೊಡ್ಬೋದು, ಹ್ಮ್ ಈ ಕಡೆಯಿಂದ ಡೆಂಗ್ಯೂ ಜ್ವರ ಬಾರದಾಗೆ ಸೊಳ್ಳೆಗಳ ಉತ್ಪತ್ತಿಯ ತಾಣ ಆಗದಾಗೆ ಕೂಡ ನಾವು ಜಾಗ್ರತೆ ಮಾಡಬಹುದು. ಅದು ಮುಖ್ಯ. ಓಕೆ ಮತ್ತೆ ಯಾವುದೇ ಜ್ವರ ಬಂದ್ರೂ ಕೂಡ ತಕ್ಷಣ ವೈದ್ಯರ ಹತ್ರ ಹೋಗ್ಬೇಕು. ಓಕೆ ಇದಿಷ್ಟು ನಾನು ಹೇಳುವಂತದ್ದು. ಸರಿ ಸರಿ ಸರಿ. ಹಾ ಓಕೆ ಡಾಕ್ಟರ್, ಈಗ ಅವ್ರು ಹೇಳಿದ್ರು ಅಂತ ಹೇಳಿದ್ರೆ ನಿಮ್ಮ ಬಳಿಯೇ ಬಂದು ಅವರು ತುಂಬಾ ಟ್ರೀಟ್ಮೆಂಟ್ ತಗೊಂಡಿದ್ರು. ಈಗ ಅವ್ರು ಮಡಿಕೇರಿ ಇದ್ದಾರೆ, ಸೊ ಈಗಲೂ ಅವ್ರು ನಿಮ್ಮನ್ನ ನೆನಪಿಟ್ಕೊಂಡಿದ್ದಾರೆ. ಹೌದು. ಸೊ ನೀವು ಹಿಂದಿನಿಂದಲೂ ಕೂಡ ಇದೇ ಒಂದು 10 ರೂಪಾಯಿಯಿಂದ ಮೇಂಟೈನ್ ಮಾಡಿದ್ರೆ, ಅಥವಾ ಒಂದು ಹೇಳಿದ್ರು 2 ರೂಪಾಯಿಂದ ಬಂದ್ರಿ, 3 ರೂಪಾಯಿಂದ ಬಂದ್ರಿ, ಇವಾಗ 10 ರೂಪಾಯಿ ಡಾಕ್ಟರ್ ಆಗಿದ್ದೀರಂತ. ಹೌದೌದು. ಸೊ ಈ ಒಂದು ಕಾಲ ಬದಲಾವಣೆ ನೀವಾಗಿ ಏರಿಸ್ಕೊಂಡು, ಅಥವಾ ಆ ರೋಗಿಗಳು ಬಂದ್ಬಿಟ್ಟು ಇಷ್ಟು ತಗೊಳ್ಳಿ ಅಂತ ಕೊಟ್ಟು ನೀವು ಈ ರೀತಿಯಾಗಿ ಆಯ್ತಾ ಅಂತ? ನಾನು ಆರಂಭದಲ್ಲಿ 2 ರೂಪಾಯಿ ಡಾಕ್ಟರ್ ಅಂತ ನನಗೆ ಹೆಸರು. ಅದು ಯಾವಾಗ ಅಂದ್ರೆ 1989ನೇ ಇಸವಿ. ಆಗ ಬಹುಶಃ ನೀವು ಹುಟ್ಟಿರ್ಲಿಕ್ಕೂ ಇಲ್ಲ. ಅದೊಂದು ಪಾಯಿಂಟ್. 2ರಿಂದ ನನಗೆ 5 ರೂಪಾಯಿಗೆ ಪ್ರಮೋಷನ್ ಆಯ್ತು. ಇದು ನಾನು ಮಾಡಿದ್ದಲ್ಲ, ನಮ್ಮ ಪೇಷಂಟ್ಗಳೇ ಮಾಡಿದ್ದು. 5ರಿಂದ ನಂತರ 10 ರೂಪಾಯಿಗೆ ಏಕ್ದಮ್ ಜಂಪ್ ಆಯ್ತು. ಯಾಕೆಂದ್ರೆ ಇದೆಲ್ಲ ಮಾಡಿದ್ದು ನನ್ನ ಪೇಷಂಟ್ಗಳೇ. ಅವರು ನನ್ನನ್ನು ಹಾಗೆ ನಾಮಕರಣ ಮಾಡಿದ್ರು. ಅದಕ್ಕೆ ಸರಿಯಾಗಿ ಅದು ಪ್ರಚಾರ ಆಯ್ತು. ಅದಕ್ಕೆ ಸರಿಯಾಗಿ ಬಂದವರು ನಾನು ಕೇಳುವ ಮೊದಲೇ ಅವರು ನಮ್ಮ ಡ್ರಾವರಿಗೆ ಬೇಕಾದ್ರೆ 10 ರೂಪಾಯಿ ಆಗಿ ಹೋಗ್ತಿದ್ರು. ಮತ್ತೆ 10 ರೂಪಾಯಿ ಅಂತ ಹೇಳುದು ಈಗಿನ ಕಾಲಕ್ಕೆ ತುಂಬಾ ಸಣ್ಣ ಅಮೌಂಟ್. ಆದ್ರೂ ಸಾಕಷ್ಟು ಜನ ಪೇಷಂಟ್ಗಳು ಬರುವಾಗ ನಮಗೆ ಅದೊಂದು ಟಾನಿಕ್ ಅದು. ಯಾಕೆ ನಮ್ಮ ಅವಶ್ಯಕತೆಗಳನ್ನು ನಾವು ಮಿತಿ ಮಾಡಿದ್ದೇವೆ. ಅದರಿಂದಾಗಿ ನಮಗೆ 10 ರೂಪಾಯಿ ಅಂತ ಹೇಳುದು ಸಣ್ಣ ವಿಷಯ ಅಲ್ಲ, ನಮಗೆ ಇಷ್ಟವೇ. ಅಲ್ಲ, ಆಕ್ಚುಲಿ ಈಗ ನೋಡ್ಬೇಕಾದ್ರೆ ನಾವು 10 ರೂಪಾಯಿಗೆ ಒಂದು ಬಿಸ್ಕೆಟ್ ಸಿಗೋದೇ ಕಷ್ಟ. ಹೌದು. ಪುಟ್ಟ ಮಕ್ಕಳಿಗೆ ಒಂದು 10 ರೂಪಾಯಿ ಬಿಸ್ಕೆಟ್ ಅಂದ್ರೆ ಅಂತೀವಿ ಅಂತಾರೆ. ಆ ತರದ ಪರಿಸ್ಥಿತಿ ಏರ್ಪಾಡಾಗಿದೆ. ಆದ್ರೂ ಎಲ್ಲ ಕೂಡ ತರಕಾರಿ ಬೆಲೆ ಆಗಿರ್ಬೋದು, ಎಲ್ಲ ಮೂಲಭೂತ ಸೌಕರ್ಯ ರೇಟ್ ಕೂಡ ಜಾಸ್ತಿ ಆಗಿದೆ. ಹಾಗಿರ್ಬೇಕಾದ್ರೆ ನೀವು ನಿಮ್ಮ ಫ್ಯಾಮಿಲಿ ಇದೆ, ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ, ಒಂದ್ ಮನೆ ಇದೆ. ಸೊ ಈ ಒಂದು 10 ರೂಪಾಯಿಯ ಒಂದು ಬಿಸ್ನೆಸ್ ನೀವು ಒಂದು ಹೇಗೆ ಮನೆ ಮೇಂಟೈನ್ ಮಾಡ್ತೀರಾ ಅಂತ, ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅಂತ ಎಲ್ರು ಕೂಡ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಹೇಗೆ ಮೇಂಟೈನ್ ಮಾಡ್ತೀರಾ? ನನಗೆ ಮೊದಲಿಂದಲೂ ವಾಹನಗಳು ಅಂದ್ರೆ ಸ್ವಲ್ಪ ಅಷ್ಟು ಇಷ್ಟ ಇಲ್ಲ. ನನಗೆ ಸತ್ಯ ಹೇಳ್ಬೇಕಾದ್ರೆ ಸರಿಯಾಗಿ ಸೈಕಲ್ ಹೊಡಿಲಿಕ್ಕೆ ಕೂಡ ಬರುದಿಲ್ಲ. ವಾಹನದ ಬಗ್ಗೆ ನನಗೆ ಒಂದು ಹೆದರಿಕೆ ಉಂಟು. ಇದರಿಂದಾಗಿ ನಾನು ಸ್ವಂತ ವಾಹನ ತಗೊಳ್ಳಿಕ್ಕೆ ಹೋಗ್ಲಿಲ್ಲ. ಅಲ್ಲಿ ಅದು ದೊಡ್ಡ ಒಂದು ಸೇವಿಂಗ್. ಇನ್ನೊಂದು ಏನು ಅಂತ ಹೇಳಿದ್ರೆ, ನನ್ನ ಮನೆ ಮತ್ತೆ ನನ್ನ ಕ್ಲಿನಿಕ್ಗೆ 3 ನಿಮಿಷದ ವಾಕ್ ಇರುದು. ಹಾಗಾಗಿ ನನಗೆ ನಡ್ಕೊಂಡೇ ಹೋಗಿ ನಡ್ಕೊಂಡು ಬರುವಷ್ಟು ಹತ್ರದಲ್ಲಿ ನನ್ನ ಮನೆ ಉಂಟು. ಹಾಗೆ ಮತ್ತೆ ನಮ್ಮ ತಾಯಿ ಅವರು ನನಗೆ ಸಹಾಯ ಮಾಡುವಷ್ಟು ಅವರು ಕೆಪೇಬಲ್ ಆಗಿದ್ರು. ಹಾಗೆ ನಾನು ತಾಯಿಯನ್ನು ಪೋಷಣೆ ಮಾಡುವಂತಹ ಜವಾಬ್ದಾರಿ ನನಗೆ ಬರಲಿಲ್ಲ. ನನ್ನ ಹೆಂಡತಿ ಅವರು ಹಳ್ಳಿಯಿಂದ ಬಂದ ಒಂದು ಬಡ ಮನೆಯ ಹೆಂಗಸಾದ ಕಾರಣ ಅವರಿಗೂ ಕೂಡ ಇರುವುದರಲ್ಲೇ ಚೆನ್ನಾಗಿ ಸಂಸಾರ ಮಾಡ್ಲಿಕ್ಕೆ ಅವರಿಗೂ ಕೂಡ ಗೊತ್ತಿತ್ತು. ನನ್ನ ಮಗ ಅವನು ಕಲಿಯೋದ್ರಲ್ಲಿ ಹುಷಾರಿದ್ದ. ಹಾಗಾಗಿ ಅವನಿಗೆ ಮೆರಿಟ್ ನ ಪ್ರಕಾರ ಅವನಿಗೆ ಸೀಟುಗಳು, ಎಂಜಿನಿಯರಿಂಗ್ ಸೀಟ್ ಕೂಡ ಸಿಕ್ಕಿತು. ಅಲ್ಲಿ ಅವನಿಗೆ ಫೀಸ್ ನಲ್ಲಿ ಕೂಡ ರಿಯಾಯಿತಿ ಬಂತು. ಹಾಗೆ ಅವನನ್ನು ಎಜುಕೇಶನ್ ಕೊಡುವಂತ ಕಷ್ಟ ಕೂಡ ನನಗೆ ಹೆಚ್ಚಾಗಿ ಗೊತ್ತಾಗ್ಲಿಲ್ಲ. ಒಬ್ಬರು ಹೇಳಿದ್ರಂತೆ, ಅವರಿಗೆ ಈಗ ಗೊತ್ತಾಗ್ಲಿಕ್ಕಿಲ್ಲ, ಇನ್ನು ಮನೆ ಮಡದಿ ಸಂಸಾರ ಮಕ್ಕಳು ಆಗುವಾಗ ಅವರಿಗೂ ಕೂಡ ಕಷ್ಟ ಆಗ್ಬೋದು ಅಂತ. ಕಷ್ಟ ಆಗಿದೆ, ನನಗೆ ತುಂಬಾ ಕಷ್ಟ ಆಗಿದೆ. ಯಾಕಂದ್ರೆ ಎಲ್ಲರಿಗಿಂತ ಭಿನ್ನವಾಗಿ ಬದುಕುವುದೇ ದೊಡ್ಡ ಕಷ್ಟದ ಕೆಲಸ. ಪ್ರವಾಹಕ್ಕೆ ವಿರುದ್ಧವಾಗಿ ನಾವು ಈಜುವುದು. ಹಾಗಿರುವಾಗ ಕಷ್ಟ ಆಗಿದೆ, ಇಲ್ಲ ಅಂತ ಹೇಳುದಿಲ್ಲ, ತುಂಬಾ ಕಷ್ಟ ಆಗಿದೆ. ನಾನು ಎಲ್ಲರ ಹಾಗೆ ಒಂದು ಜಾಗ ತಗೊಳ್ಬೇಕು, ಒಂದು ಮನೆ ತಗೊಳ್ಬೇಕು ಅಂತ ಹೇಳುವಾಗ ನಾನು ಅದರ ಲೋನ್ ಮಾಡಿ ಅದರ ಹಣ ವಾಪಸ್ ಕಟ್ಲಿಕ್ಕೆ ತುಂಬಾ ಕಷ್ಟಪಟ್ಟ ಬಂದಿದ್ದೇನೆ. ತುಂಬಾ ಕಷ್ಟಪಟ್ಟಿದ್ದೇನೆ. ಆರಾಮ್ಸೆ ಮಾಡ್ಬೋದಿತ್ತು. ಆದ್ರೂ ನಾನು ನನ್ನ ಶಾಪ್ ಅದೇ ರೀತಿ ಮೇಂಟೈನ್ ಮಾಡಿಕೊಂಡು ಆ ಜವಾಬ್ದಾರಿಯನ್ನು ಕೂಡ ನಿರ್ವಹ ಮಾಡಿಕೊಂಡು ಹೋಗುವಾಗ ನನಗೆ ತುಂಬಾ ಕಷ್ಟ ಆಗಿದೆ. ಆದ್ರೆ ಸ್ವಲ್ಪ ಬೇಸರ ಇಲ್ಲ. ಯಾವತ್ತು ಕೂಡ ನಿಮ್ಮ ಪತ್ನಿ ಪ್ರಶ್ನೆ ಮಾಡಿಲ್ವಾ, ಯಾಕೆ ನೀವು ಇಷ್ಟು ಕಡಿಮೆ ತಗೊಂಡ್ರಿ? ನನ್ನನ್ನು ತಮಾಷೆ ಮಾಡ್ತಾರೆ ಅಷ್ಟೇ. ನಮ್ಮ ತಾಯಿ ತಮಾಷೆ ಮಾಡ್ತಿದ್ರು. ಅವರು ಈಗ ತೀರ್ಕೊಂಡಿದ್ದಾರೆ. ಇವರು ತಮಾಷೆ ಮಾಡ್ತಾರೆ. ಅವರು ನನ್ನನ್ನು ಬಿಟ್ಟಿದ್ದಾರೆ, ಅವರನ್ನ ಯಾಕಂದ್ರೆ ಹೊರಗೆ ಬಿಟ್ಟಿದ್ದಾರೆ. ಇವರನ್ನು ನಯಿಸುದ್ರೆ ಈಗ ಇವನನ್ನು ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವ್ರು ನನ್ನನ್ನು ಬಿಟ್ಟಿದ್ದಾರೆ. ಅದರ ಬದಲಿಗೆ ನಾನು ಹೇಗಿದ್ದೇನೋ ಹಾಗೆ ನನ್ನನ್ನು ಪೋಷಿಸಿಕೊಂಡು ಅಡ್ಜಸ್ಟ್ ಆಗಿಕೊಂಡು ಹೋಗ್ತಾ ಇದ್ದಾರೆ.
ಓಕೆ. ಇನ್ನೊಂದು, ಈಗ ನೀವು ಈ ರೀತಿ ಒಂದು ಕೆಲಸ ಮಾಡ್ಬೇಕಂದ್ರೆ, ಈ ತರ ಒಂದು ಉದಾರತ ಮನೋಭಾವ ಬರ್ಬೇಕಾದ್ರೆ ನಿಮ್ಗೆ ಇನ್ಸ್ಪಿರೇಷನ್ ಯಾರು ಅಂದ್ರೆ, ಯಾವುದೇ ಒಂದು ಕಾರ್ಯ ಯಾರಿಗಾದ್ರೂ ಒಬ್ರು ಇನ್ಸ್ಪಿರೇಷನ್ ಇದ್ದೇ ಇರ್ತಾರೆ, ಸ್ಫೂರ್ತಿ ಇದ್ದೇ ಇರ್ತಾರೆ. ಸೊ ನಿಮ್ಗೆ ಈ ರೀತಿ ಒಂದು ಸೇವಾ ಮನೋಭಾವ ಬರ್ಬೇಕಂತ ಹೇಳಿದ್ರೆ ನಿಮ್ಮ ಒಂದು ಸ್ಫೂರ್ತಿದಾಯಕ ವ್ಯಕ್ತಿ ಯಾರು ಅಂತ? ಹೌದಾ, ನನಗೆ ಸ್ಫೂರ್ತಿದಾಯಕ ವ್ಯಕ್ತಿಗಳು ಇದ್ದಾರೆ. ಅದು 50%. ಉಳಿದ 50% ಏನು ಅಂದ್ರೆ ನನ್ನ ಭೋಳೆತನ ಕೂಡ ಉಳಿದ 50%. ನಾವು ನಮ್ಮ ಫ್ಯಾಮಿಲಿ ಡಾಕ್ಟ್ರು, ಅವರಲ್ಲಿಗೆ ನಮಗೆ ತಿಂಗಳಿಗೊಮ್ಮೆ ಲೆಕ್ಕಾಚಾರ ಇತ್ತು. ನಾವು ನಮಗೆ ಏನಾದ್ರೂ ಅಸೌಖ್ಯ ಆದ್ರೆ ನೇರವಾಗಿ ಹೋಗ್ತಿದ್ದೆವು, ಮೆಡಿಸಿನ್ ತಕೊಂಡು ಬರ್ತಿದ್ದೆವು. ನಮ್ಮ ತಂದೆ ಸಂಬಳ ಆದ ಕೂಡಲೇ ಅಲ್ಲಿ ಹೋಗಿ ಪೇ ಮಾಡ್ತಿದ್ರು. ಮತ್ತೆ ಅವರು ಡಾಕ್ಟ್ರು ಅಂತ ಹೇಳಿದ್ರೆ ಅವರು ನಮಗೆ, ನಮ್ಮ ಅಜ್ಜನ ಕಾಲದಿಂದಲೂ ನಮ್ಮ ಫ್ಯಾಮಿಲಿ ಡಾಕ್ಟ್ರು. ಹಾಗಾಗಿ ನಮ್ಗೆ ಅಲ್ಲಿ ಒಂದು ಮನೆಯ ಹಾಗೆ ಫೀಲಿಂಗ್, ಒಂದು ಕಮರ್ಷಿಯಲ್ ಆದಂತಹ ಒಂದು ಫೀಲಿಂಗ್ ಬರಲೇ ಇಲ್ಲ. ನಮ್ಮ ಇನ್ನೊಂದು ಮನೆಯ ಹಾಗೆ, ನಮ್ಮ ಅಜ್ಜನ ಹಾಗೆ ಅವರು ಡಾಕ್ಟರ್ ಅಂತ ಹೇಳಿದ್ರು. ಹಾಗೆ ಅಲ್ಲಿ ಹೋಯ್ತು. ನಂತರ ನಾನು ಯಾರನ್ನೆಲ್ಲ ಡಾಕ್ಟರನ್ನು ಇಷ್ಟಪಟ್ಟೆ ಅವರಲ್ಲೆಲ್ಲ ಈಕ್ವಾಲಿಟಿ ಇತ್ತು. ಹಾಗಾಗಿ ನಾನು ಇನ್ನೊಂದು ಮುಖವನ್ನು ಅಧ್ಯಯನ ಮಾಡ್ಲಿಕ್ಕೆ ಹೋಗ್ಲೇ ಇಲ್ಲ, ಇದೇ ರೀತಿಯಲ್ಲಿ ಮುಂದೆ ಹೋದೆ. ಓಕೆ, ಇವರ ಒಂದು ಸೇವಾ ಮನೋಭಾವಕ್ಕೆ ನಾವೆಲ್ಲರೂ ಕೂಡ ಹ್ಯಾಟ್ಸ್ ಆಫ್ ಹೇಳಬೇಕು. ಈಗ ಇನ್ನೊಬ್ರು ವೀಕ್ಷಕರು ಫೋನ್ ಮಾಡ್ತಾ ಇದ್ದಾರೆ, ನಿಮ್ಮ ಭಕ್ತರು ಕೂಡ ಆಗಿರ್ಬೋದು. ಸೊ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್, ನಾನು ರೂಪಾ ಅಂತ ಹೇಳಿ ಶಂಕಕಾರಂದೂರಿಂದ ಮಾತಾಡ್ತಿದ್ದೇನೆ. ನಿಮ್ಮ ಸೇವೆಯನ್ನು ನಾವು ತುಂಬಾ ಇಷ್ಟಪಡ್ತಿದ್ದೇವೆ ಸರ್. ಸುಬ್ಬಣ್ಣನ ಪೈಕಿಯವರ? ಏನ್ ಸರ್? ರೂಪಾ ಅಂದ್ರೆ ಸುಬ್ಬಣ್ಣನ ಮನೆಯವರ? ಹೌದು ಹೌದು. ನಿಮ್ಮ ಬಗ್ಗೆ ನಮಗೆ ತುಂಬಾ ಅಭಿಮಾನ ಇದೆ ಸರ್. ನೀವು ಕೆಲಸ ಕಾರ್ಯದಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ ಅಂತ ಹೇಳುದಕ್ಕೆ ಒಂದು ಪ್ರತಿರೂಪ ಸರ್. ನೀವೊಂದು ದೇವರ ಪ್ರತಿರೂಪ ಅಂತ ಹೇಳ್ಬೋದು. ಇಲ್ಲ, ಹಾಗೇನಿಲ್ಲ. ನಮ್ಮಲ್ಲಿ ಬೇಕಾದಷ್ಟು ಕುಂದುಕೊರತೆ ಉಂಟು, ಅದು ನಿಮ್ಮ ದೊಡ್ಡತನ ಅಷ್ಟೇ, ದೊಡ್ಡ ಮನಸ್ಸು ಅಷ್ಟೇ. ಹೌದು. ಮತ್ತೇನಂದ್ರೆ ನಾವು ನಾನು ಸಣ್ಣದಿರುವ ಮಗುವಿನಿಂದ ಕೂಡಿ ಇಲ್ಲಿವರೆಗೂ ಕೂಡ ನಾನು ನಿಮ್ಮ ಟ್ರೀಟ್ಮೆಂಟ್ ಅಲ್ಲೇ ಬೆಳೆದವಳು. ಹೌದೌದು, ಬಾಬು ಪೂಜಾರ ಮಗಳಲ್ಲ ನೀವು? ಟ್ರೀಟ್ಮೆಂಟ್ ಅಲ್ಲೇ ನಾನು ಬೆಳೆದವಳು. ಮತ್ತೆ ನಮ್ಮ ತಂದೆ ತಾಯಿಗೆ ತುಂಬಾ ಕಷ್ಟದಲ್ಲಿ ಇದ್ದಾಗ ಕೂಡ ಒಂದು 3 ರೂಪಾಯಿಯನ್ನು ಕೂಡ ನೀವು ತಗೊಳ್ಳಿಲ್ಲ ಸರ್. ನೀವು ನೀವು ಚೆನ್ನಾಗಿ ನೋಡಿದ್ದೀರಾ. ನಮ್ಮ ತಂದೆ ತಾಯಿಯರನ್ನು ಕೂಡ ನೀವು ಎಲ್ಲ ರೀತಿಯಲ್ಲಿ ಸಹಕರಿಸಿದ್ದೀರಾ. ಮತ್ತೆ ಯಾವುದೇ ಒಂದು ಸಮಸ್ಯೆ ಬಂದಾಗ ಅದಕ್ಕೆಲ್ಲ ಸ್ಪಂದನೆ ಕೊಟ್ಟು, ಮತ್ತೆ ಅಲ್ಲಿ ಹಾಸ್ಪಿಟಲ್ಗೆ ಬಂದ ಕೂಡ ನಾವಲ್ಲಿ ರೋಗದಿಂದ ಬಂದ್ರು ಕೂಡ ಆ ರೋಗ ಎಲ್ಲ ನಿಮ್ಮ ಮಾತುಗಳಿಂದ ನಮಗೆ ನಗಡಿಕೊಂಡು ಆ ಒಂದೊಂದು ತಮಾಷೆಯನ್ನು ಮಾತಾಡ್ತಾ, ಎಲ್ಲಾ ಭಾಷೆಯಲ್ಲಿ ಮಾತಾಡ್ತಾ ನಮ್ಮನ್ನು ತುಂಬಾ ಖುಷಿ ಪಡಿಸ್ತೀರ ಸರ್. ಅಲ್ಲಿ ಜ್ವರ ಬಂದ್ರೆ ಅದು ಜ್ವರ ಎಲ್ಲ ಓಡಿ ಹೋಗ್ತಿತ್ತು. ನಿಮ್ಮ ಮದ್ದು ಬೇಕಂತಿಲ್ಲ, ನಿಮ್ಮ ಮಾತಿನಿಂದಲೇ ನಮಗೆ ಮದ್ದನ್ನು ನೀವು ಮಾಡ್ತಿದ್ದೀರಾ. ತುಂಬಾ ಖುಷಿ ಆಯ್ತು ಸರ್. ನಿಮ್ಮ ಸಂದರ್ಶನ ಅಂತ ಹೇಳುವಾಗ ನಾನು ನಿನ್ನೆ ರಾತ್ರಿಯಿಂದ ಕಾಯ್ತಿದ್ದೇನೆ, 3 ಗಂಟೆಗೋಸ್ಕರ. ನಾನು ಕೂಡ ರಾತ್ರಿ ನಿದ್ದೆ ಮಾಡಲಿ ಸಂದರ್ಶನ ಅಂತ. ತುಂಬಾ ಖುಷಿ ಆಯ್ತು ಸರ್, ತುಂಬಾ ಖುಷಿ ಆಯ್ತು. ನಿಮ್ಮ ಮನೆಯವರು, ನಿಮ್ಮ ಮಗಳು, ನಿಮ್ಮ ಮಗ, ನಿಮ್ಮ ತಾಯಿ, ನಿಮ್ಮ ತಂದೆ, ನಿಮ್ಮ ಅವ್ರ ಹೆಂಡತಿಯವರು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾವು ಬಯಸ್ತೀವಿ ಸರ್. ಸರಿ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಇದಕ್ಕಿಂತ ಸಾಕ್ಷಿ ಬೇಕಾ ಡಾಕ್ಟರ್? ನೋಡಿ, ಎಂತ ಒಳ್ಳೆ ಮಾತು ಹೇಳಿದ್ರು. ನಿಮ್ಮ ದೇವರಿಗೆ ಕಂಪೇರ್ ಮಾಡಿದ್ರು. ನಿಜ, ವೈದ್ಯರ ನಾವು ದೇವ್ರಿಗೆ ಕಂಪೇರ್ ಮಾಡ್ಲೇಬೇಕು. ಇನ್ನೊಂದು ನಮ್ಗೆ ತುಂಬಾ ಇಲ್ಲಿ ಖುಷಿಯಾಗಿದ್ದು, ಇಷ್ಟ ಆಗಿದ್ದು ನಿಮ್ಮ ಮೆಮೊರಿ ಪವರ್. ನೋಡಿ, ಈಗ ನಿಮ್ಮ ಬಳಿ ಬರುವಂತಹ ಪೇಷಂಟ್ ಗಳು 1-2 ಅಲ್ಲ, ದಿನಕ್ಕೆ ಒಂದು 100-6 ಮಂದಿ ಬರ್ತಾರೆ. ಅಂತವಳಿ ನೀವು ಜಸ್ಟ್ ಒಂದು ಧ್ವನಿ ಮತ್ತೆ ಹೆಸರಿನ ಮೂಲಕ ನೀವು ಸುಬ್ಬಣ್ಣನ ಮಗಳ ಅಂತ ಕೇಳ್ತಿದ್ದೀರಾ ಅಂದ್ರೆ ನಂಗೆ ಇಲ್ಲಿಂದಲೇ ಮರ್ತೋಯ್ತು. ನೀವು ಅದ ಹೇಗೆ ಅಷ್ಟೊಂದು ನೆನ್ಬಿಟ್ಕೋತೀರಾ? ಏನು ಅದರ ಪವರ್, ಒಂದು ಗುಟ್ಟೇನು ಅಂತ? ಹೌದಾ, ಅದು ಒಂದು ದೇವರು ಕೊಟ್ಟ ಶಕ್ತಿ, ನೆನಪಿನ ಶಕ್ತಿ. ಇನ್ನೊಂದು ನಮ್ಮ ಉದ್ಯೋಗಕ್ಕೆ ಅದು ತುಂಬಾ ಅಗತ್ಯ. ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡುದು ಅಂದ್ರೆ, ಮಂಗಳೂರಲ್ಲಿ ಒಬ್ರು ಕಣ್ಣಿನ ಡಾಕ್ಟರ್ ಇದ್ದಾರೆ, ಜಯಪ್ರಕಾಶ್ ಖಂಡಿಗೆ ಅಂತ. ಅವರನ್ನು ನಮ್ಮ ತಂದೆ ಬಂದು ಯಾವಾಗಲೂ ಹೊಗಳುದು. ಅವರು ಪ್ರತಿಯೊಬ್ಬ ಪೇಷಂಟ್ ಅನ್ನು ವೈಯಕ್ತಿಕವಾದಂತಹ ಗಮನ ಕೊಟ್ಟು ಮಾತಾಡ್ತಾರೆ, ಹಾಸ್ಯ ಮಿಶ್ರಿತವಾಗಿ ಮಾತಾಡ್ತಾರೆ. ಹಾಗಂತ ಯಾರ ಮನಸ್ಸಿಗೂ ನೋವು ಮಾಡುವುದಿಲ್ಲ. ಇನ್ನೊಬ್ಬರು ಮನಸ್ಸಿಗೆ ನೋವು ಮಾಡುವಂಥದ್ದು ಅದು ಹಾಸ್ಯವೇ ಅಲ್ಲ. ಅವರಿಗೆ ಖುಷಿ ಆಗ್ಬೇಕು, ಮತ್ತೆ ನಮ್ಮನ್ನು ನಾವು ತಮಾಷೆ ಮಾಡಿಕೊಳ್ಬೇಕು. ಆಗ ನಾವು ಸ್ಪಂದನ ಸರಿಯಾಗಿರ್ತದೆ, ಸಂವಹನ ಸರಿಯಾಗಿರ್ತದೆ. ಅವರು ಒಂದು ಗಂಭೀರವಾದ ಕಾಯಿಲೆಯಿಂದ ಬಂದ್ರು ಕೂಡ ನಾವದನ್ನು ನಿಜವಾಗಿ ಅದು ಗಂಭೀರವಾಗಿದ್ರು ಕೂಡ ಸ್ವಲ್ಪ ಹಗುರವಾಗಿ ಮಾತಾಡ್ಬೇಕಾಗ್ತದೆ. ಈಗ ಒಬ್ಬರು ಹೇಳಿದ್ರು, ಡಾಕ್ಟ್ರೇನ ಗಂಟು ಬೇನೆ ಏಪ ಗುಣವು ಅಂತ ಹೇಳ್ತಾರೆ.
ಅವು ಒಂಜಿ ದಿನ ಗುಣ ಆಪುಂಡು ಅಂತ ಹೇಳಿ ಒಂದು ಒಂದು ತಮಾಷೆ ನುಡಿ. ಆಗ ಅವ್ರು ಹೇಳ್ತಾರೆ ಅವು ಏನ್ ಪೋನಂಗನೆ ಗುಣ ಆಪುಣಲ್ಲ ಅಂತ ಹೇಳ್ತಾರೆ. ಹಾಗೆ ಗಂಭೀರವಾದಂತಹ ಒಂದು ಸಮಸ್ಯೆಯನ್ನು ಕೂಡ ಲೈಟ್ ಆಗಿ ತಕ್ಕೊಂಡು, ಯಾಕಂದ್ರೆ ಜೀವನದ ಅವಿಭಾಜ್ಯ ಅಂಗಗಳು, ಕಾಯಿಲೆಗಳು, ಕಷ್ಟಗಳು, ಇನ್ನೊಬ್ಬರ ಕಷ್ಟವನ್ನು ಕೆಲವು ಸಲ ನೋಡುವಾಗ ನಮಗೆ ಅವರಿಗೆ ದೇವರ ಮೇಲೆ ಹೇಗೆ ನಂಬಿಕೆ ಉಳಿತದೆ ಅಂತ ಆಶ್ಚರ್ಯ ಆಗ್ತದೆ. ಅಷ್ಟು ಕಷ್ಟದಲ್ಲಿ ಕೆಲವರು ಇರ್ತಾರೆ. ಓಕೆ, ಇನ್ನೊಬ್ರು ಕರೆ ಮಾಡಿದ್ದಾರೆ. ಸೊ ಬ್ಯಾಕ್ ಟು ಬ್ಯಾಕ್ ನೀವು ಕೂತಿರೋ ಇಮಿಡಿಯೇಟ್ ಆಗಿ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇದೆ. ಅಂದ್ರೆ ಅಷ್ಟು ನೀವು ಫೇಮಸ್ ಆಗಿದ್ದೀರಾ, ಅಷ್ಟು ನಿಮ್ಮಿಂದ ಅವರೆಲ್ಲರೂ ಕೂಡ ಸಹಾಯವನ್ನ ಪಡ್ಕೊಂಡಿದ್ದಾರೆ. ಹಲೋ ಹಲೋ ಹಲೋ, ಓಕೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾನು ಶೇಖರ್ ಇಲ್ಲ ಅಂತ ಬೆಳ್ತಂಗಡಿಯಿಂದ. ಓಕೆ, ಇಲ್ಲಿ ಡಾಕ್ಟರ್ ಇದ್ದಾರೆ, ಮಾತಾಡಿ ಅವ್ರ ಜೊತೆ ನೇರವಾಗಿ ಸರ್ ಮಾತಾಡ್ಬೋದು. ನಮಸ್ಕಾರ. ನಮಸ್ತೆ ಸರ್, ಇವತ್ತು ತಮಗೆ ಮೊದಲಿಗೆ ನಾನು ಧನ್ಯವಾದ ಕೊಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಹಾ ಇವತ್ತು ಖಾಸಗಿ ಕ್ಲಿನಿಕ್ ಅಥವಾ ಖಾಸಗಿ ವೈದ್ಯ ಕೇಂದ್ರಗಳಿಗೆ ಹೋಗಲು ಜನ ಎದುರ್ತಾ ಇದ್ದಾರೆ. ಅಂದ್ರೆ ಅಷ್ಟು ಇವತ್ತು ಬಿಲ್ ಆಗ್ತಾ ಇರುವ ಸಂದರ್ಭದಲ್ಲಿ ಕೂಡ ತಾವು ಇವತ್ತು ಕೂಡ 5 ರೂಪಾಯಿ 10 ರೂಪಾಯಿಗೆ ಮದ್ದು ಕೊಡುವಂತದ್ದು ಇದು ಅತ್ಯಂತ ಶ್ಲಾಘನೀಯ ಕಾರ್ಯ. ಅದಕ್ಕೆ ಬೇಕಾಗಿ ನಿಮ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಸರ್, ಈಗ ನನ್ನ ಪ್ರಶ್ನೆ ಇರುವಂತದ್ದು, ಈಗ ಮಳೆಗಾಲದಲ್ಲಿ ಡೆಂಗ್ಯೂ ಸ್ವಲ್ಪ ಜಾಸ್ತಿ ಇದೆ. ಈ ಡೆಂಗ್ಯೂಗೆ ಪಪ್ಪಾಯಿ ರಸ ಅಥವಾ ಕಿವಿ ಹಣ್ಣನ್ನು ತಿನ್ನುವಂತದ್ದು ಅಥವಾ ಪಪ್ಪಾಯಿ ರಸ ಕುಡಿಯುವಂತದ್ದು ಎಷ್ಟು ಸರಿ ಮತ್ತು ಅದರಿಂದ ಆಗುವ ದುಷ್ಪರಿಣಾಮಗಳು ಏನು ಅನ್ನುವಂಥದ್ದು? ನೀವು ಈಗ ಒಂದು ನೆನ್ಪಿಡ್ಬೇಕು, ಅತಿ ಆದ್ರೆ ಅಮೃತ ಕೂಡ ವಿಷ ಆಗ್ತದೆ ಅಂತ. ಪಪ್ಪಾಯಿ ರಸ ಒಳ್ಳೇದು ಮಿತಿಯೊಳಗೆ ಸೇವಿಸಿದ್ರೆ ಮಾತ್ರ. ಕಿವಿ ಹಣ್ಣು ಅದು ಹಣ್ಣಾದ ಕಾರಣ ಅದನ್ನು ಧಾರಾಳವಾಗಿ ಸೇವಿಸಬಹುದು. ಹಾಗಂತ ಪಪ್ಪಾಯಿ ರಸವನ್ನು ಒಂದು ವೈದ್ಯರ ಸಲಹೆ ಇಲ್ಲದೆ ಮಿತಿ ಮೀರಿ ಯಾವಾಗಲೂ ಸೇವಿಸಬಾರ್ದು. ಇದು ಖಂಡಿತ. ಅದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಎಲ್ಲಾ ಸಸ್ಯಗಳಲ್ಲಿ ಕೂಡ ಔಷಧಿ ಅಂಶ ಇದೆ. ನಮ್ಮ ಕಣ್ಣಿಗೆ ಕಾಣುವಂತ ಎಲ್ಲಾ ಸಸ್ಯದಲ್ಲಿ ಕೂಡ ಔಷಧಿ ಅಂಶ ಇದೆ. ಆದ್ರೆ ಅದನ್ನು ಕಾಣುವ ಕಣ್ಣು ಮಾತ್ರ ನಮಗೆ ಬೇಕಾಗ್ತದೆ. ಹಾಗೆ ಹಿಂದಿನಿಂದ ಅನುಭವ ಇರುವವರು ಹೇಳಿದ್ದಾರೆ, ಪಪ್ಪಾಯಿ ರಸದಲ್ಲಿ ಡೆಂಗ್ಯೂ ಜ್ವರವನ್ನು ಕಮ್ಮಿ ಮಾಡುವಂತಹ, ಪ್ಲೇಟ್ಲೆಟ್ ಅನ್ನು ಜಾಸ್ತಿ ಮಾಡುವಂತಹ ಗುಣ ಇದೆ ಅಂತ. ಹಾಗಂತ ಅದನ್ನು ಮಿತಿ ಮೀರಿ ಸೇವಿಸಬಾರ್ದು. ಯಾಕಂದ್ರೆ ಅದು ತುಂಬಾ ಕಹಿ, ಮಿತಿ ಮೀರಿ ಸೇವಿಸ್ಲಿಕ್ಕೂ ಆಗುದಿಲ್ಲ. ಹಾಗಾಗಿ ಅದನ್ನು ಮಿತಿಯಿಂದ ಯೂಸ್ ಮಾಡಿತ್ತು ಅಂತಾದ್ರೆ ಖಂಡಿತವಾಗಿ ಅದರಲ್ಲಿ ಪ್ರಯೋಜನ ಉಂಟು. ಕಿವಿ ಹಣ್ಣನ್ನು ಧಾರಾಳವಾಗಿ ಸೇರಿಸಬಹುದು. ಕಿವಿ ಹಣ್ಣುಗಳು, ಡ್ರೈ ಫ್ರೂಟ್ಸ್, ಪಪ್ಪಾಯಿ ಹಣ್ಣನ್ನೇ ಸೇವಿಸಬಹುದು. ಪಪ್ಪಾಯಿ ಎಲೆ ರಸ ಆಗ್ಬೇಕು ಅಂತ ಇಲ್ಲ, ಪಪ್ಪಾಯಿ ಹಣ್ಣನ್ನು ಕೂಡ ಸೇವಿಸಬಹುದು. ಹಾಗೆ ಸರಿಯಾ? ಹಾ, ಓಕೆ, ಒಬ್ರು ಈಗ ನಿಮ್ಮ ಉತ್ತರವನ್ನು ಪಡ್ಕೊಂಡು ಈಗ ಇನ್ನೊಂದು ಕರೆಯಲ್ಲಿ ಇದ್ದಾರೆ. ಯಾರು ಮಾತಾಡೋಣ? ಹಲೋ ಹಲೋ ಹಲೋ, ಸ್ವಲ್ಪ ಜೋರಾಗಿ ಮಾತಾಡಿ, ಧ್ವನಿ ಕೇಳಿಸ್ತಿಲ್ಲ. ಹಲೋ, ಓಕೆ, ಏನೋ ಒಂದು ನೆಟ್ವರ್ಕ್ ಇಶ್ಯೂ ಇರಬೇಕು, ಈಗ ಸರಿಯಾಗಿ ಕೇಳಿಸ್ತಿಲ್ಲ. ನೀವು ಆವಾಗ ಒಂದು ಮಾತು ಹೇಳಿದ್ರಿ ಅಂತ ಹೇಳಿದ್ರೆ, ಒಬ್ಬ ವೈದ್ಯನಿಗೆ ಹಾಸ್ಯ ಅನ್ನೋದು ಎಷ್ಟು ಕೇವಲ ಕಾಮಿಡಿನಿಗೆ ಅಷ್ಟೇ ಅಲ್ಲ, ವೈದ್ಯನಿಗೆ ಕೂಡ ಹಾಸ್ಯ ತುಂಬಾನೇ ಮುಖ್ಯವಾದದ್ದು. ಕೆಲವೊಬ್ಬರು ನಾವು ಡಾಕ್ಟರ್ ಬಳಿ ಹೋದಾಗ ಸಣ್ಣ ಕಾಯಿಲೆದು ಕೂಡ ಅವರಿರುವಂತಹ ಒಂದು ಗಂಭೀರ ಮನೋಭಾವ ಏನು ಅಂತ ಏನೋ ಒಂದು ಮೆಡಿಸಿನ್ ಕೊಟ್ಬಿಡ್ತಾರೆ. ಸಣ್ಣ ಕಾಯಿಲೆದು ಕೂಡ ಅದೇನು ದೊಡ್ಡದ ಕಾಯಿಲೆ ಬರೋ ತರ ಒಂದು ಬಿಹೇವ್ ಮಾಡ್ತಾರೆ. ಸೊ ಆವಾಗ ಏನಾಗುತ್ತೆ, ರೋಗಿಗಳ ಮನಸ್ಸಲ್ಲಿ ಇದು ರೋಗ ವಾಸಿ ಆಗಲ್ಲ, ಏನೋ ಒಂದು ಆಗಿರ್ಬೇಕು ಅಂತ ಭಯ ಕೂಡ ಹುಟ್ಟುತ್ತೆ. ಸೊ ಈ ಭಯ ಮತ್ತೆ ಹಾಸ್ಯ ಈ ರೋಗಿಗಳ ಮನಸ್ಸಲ್ಲಿ ಯಾವ ರೀತಿಯಾಗಿ ಒಂದು ಪರಿಣಾಮನ ಉಂಟು ಮಾಡಬಹುದು ಅಂತ? ಸಂದರ್ಭಕ್ಕೆ ಸರಿಯಾಗಿ ರೋಗಿಯನ್ನು ಹೆದರಿಸಲು ಬೇಕಾಗ್ತದೆ. ಸಾಮಾನ್ಯ ಜನಗಳ ಕ್ರಮ ಹೇಗೆ ಅಂತ ಹೇಳಿದ್ರೆ, ನಾವು ವಿಷಯವನ್ನು ಸೀರಿಯಸ್ ಮಾಡಿ ಹೇಳಿದ್ರೆ ಅವರು ಹೆದರ್ಕೊಳ್ತಾರೆ. ಲೈಟ್ ಆಗಿ ಹೇಳಿದ್ರೆ ಅವರು ಲೈಟ್ ಆಗಿ ತಗೊಳ್ತಾರೆ. ಹಾಗಾಗಿ ನೀವು ಎರಡನ್ನು ಕೂಡ ಜಾಣ್ಮೆಯಿಂದ ಉಪಯೋಗ ಮಾಡಬೇಕು. ಈಗ ಒಬ್ಬ ಬಂದು ಒಂದು ಕಾಯಿಲೆ ಬಗ್ಗೆ ಹೇಳ್ತಾ ಇದ್ದಾನೆ ಅಂತ ಹೇಳುವಾಗ ನಾವು ಪ್ರತಿಯೊಂದು ಕಾಯಿಲೆಯನ್ನು ಕೂಡ ಅವರಿಗೆ ಲೈಟ್ ಆಗಿ ಹೇಳಿದ್ರೆ ಆಗುದಿಲ್ಲ. ಫಾರ್ ಎಕ್ಸಾಂಪಲ್, ಒಬ್ಬ ಪೇಷಂಟಿಗೆ ಬಾಯಲ್ಲಿ ಒಂದು ಹುಣ್ಣಾಗಿದೆ. ಎಷ್ಟೋ ಜನ ಬರ್ತಾರೆ ಬಾಯಲ್ಲಿ ಹುಣ್ಣಾದವರು, ಮಾರುತಿ ತಿಂದು ಅಥವಾ ಸ್ಮೋಕಿಂಗ್ ಇರ್ತದೆ, ಎಲ್ಲ ಇರ್ತದೆ. ಆಗ ನಮಗೆ ಅದು ಗೊತ್ತಾಗ್ತದೆ ಇದು ಇಂಥದ್ದೇ ವಿಷಯ ಅಂತ. ಆಗ ಪೇಷಂಟ್ ಹತ್ರ ನಾವು ಹೇಳಲಿಕ್ಕಿಲ್ಲ. ನಾವು ಪೇಷಂಟ್ ಪಾರ್ಟಿಯನ್ನು ಆ ಕಡೆ ಕರ್ಕೊಂಡು ಹೋಗಿ, ನೋಡಿ ಇದು ವಿಷಯ ಹೀಗೆ ಉಂಟು, ಗಂಭೀರವಾದ ಸಮಸ್ಯೆ, ಇದಕ್ಕೆ ನೀವು ಹೀಗೆ ಮಾಡ್ಬೇಕು, ಒಬ್ಬರು ENT ಸ್ಪೆಷಲಿಸ್ಟ್ ಹತ್ರ ಹೋಗ್ಬೇಕು, ಸಂಪೂರ್ಣ ಟೆಸ್ಟ್ಗಳೆಲ್ಲ ಮಾಡ್ಬೇಕು ಅಂತ ನಾವು ಪಾರ್ಟಿ ಹತ್ರ ಹೇಳ್ತೇವೆ, ಅರ್ಥ ಆಗುವ ರೀತಿಯಲ್ಲಿ.
ಎಷ್ಟೋ ಸಲ ಪಾರ್ಟಿ ಹತ್ರ ಹೇಳುವಾಗ ಪಾರ್ಟಿಯೇ ತಲೆ ತಿರುಗಿ ಬೀಳುವ ಕ್ರಮ ಇರ್ತದೆ ವೀಕ್ ಮೈಂಡ್ ಅವರು. ಆದ್ರೂ ಕೂಡ ಪೇಷಂಟ್ ಹತ್ರ ಹೇಳೋದಕ್ಕಿಂತ ಪೇಷಂಟ್ ಪಾರ್ಟಿ ಹತ್ರ ಹೇಳಿ ಅವರನ್ನು ಸರಿಯಾದ ದಾರಿಗೆ ಮುನ್ನಡೆಸಬೇಕು. ಹಾಗಂತೇಳಿ ಸಣ್ಣ ವಿಷಯ ಅಂತೇಳಿ ಅವ್ರ ಹತ್ರ ಹೇಳಿ ಅವರು ಅದನ್ನು ಕೇರ್ಲೆಸ್ ಮಾಡಿ ಮತ್ತೆ ಅದನ್ನು ಹಳ್ಳಿ ಮದ್ದು ಮಾಡಿ ನೂಲು ಕಟ್ಟಿಸುವುದು ಅಂತ ಹೇಳಿಕೊಂಡು ಹಾಗೆಲ್ಲ ಕೆಲವು ಸಲ ಸಮಯ ವೇಸ್ಟ್ ಆಗ್ತದೆ. ಅಂತ ಅಮೂಲ್ಯವಾದ ಸಮಯ ವೇಸ್ಟ್ ಆಗುವ ರೀತಿಯಲ್ಲಿ ನಾವು ಮಾಡಬಾರ್ದು. ಅಂತ ಸಂದರ್ಭದಲ್ಲಿ ಅದರ ಗಾಂಭೀರ್ಯವನ್ನು ಅವರಿಗೆ ಮನಗಾಣಿಸ್ಬೇಕು. ಹಾಗೆ ಓಕೆ ಓಕೆ, ಇನ್ನೊಬ್ರು ಕರೆಯಲ್ಲಿದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಡಾಕ್ಟರ್ ನಮಸ್ತೆ. ನಮಸ್ಕಾರ. ಹಾ, ಯಮಲ್ಪ ನಮನ ರಿಟರ್ನ್ ಹಾಕೋದು. ಹಲೋ ಹಲೋ ಹಲೋ, ಎಲ್ಲಿ? ಹಲೋ ಹಲೋ, ನಿಮ್ಮ ಮನೆ? ಮನೆ ಜೀನ್ಪೇಟೆ. ಜೈನ್ಪೇಟೆಯಲ್ಲಿ? ಯಾರು? ದೊಡ್ಡ ಮನೆ. ಓ, ದೊಡ್ಡ ಮನೆ. ದೊಡ್ಡ ಮನೆ. ಅನ್ನಿ ಶೆಟ್ರ ಮಗ? ಅನ್ನಿಚಟ್ರ ತಮ್ಮನ ಹಾ, ಇವತ್ತು ಹೊರಗ್ತಾ ಉಂಟು. ಹಲೋ 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 ನೆಟ್ವರ್ಕ್ ಏನು? ಹಲೋ ಹಲೋ ಹಾ, ಹೇಳಿ. ಹಲೋ ಹಲೋ, ನೀವು ಮಾತಾಡಿ ಮಾತಾಡಿ, ಡಾಕ್ಟರ್ ಹತ್ರ ಮಾತಾಡಿ. ಕೇಳ್ತಾ ಇದೆ, ನಿಮ್ಮ ಹೇಳಿ. ಧ್ವನಿ ಕೇಳಿಸ್ತಿದೆ. ಕೇಳ್ತಾ ಇದೆ, ಹೇಳಿ. ಓಕೆ, ಏನೋ ಒಂದು ಈಗ ಮಳೆ ಬೇರೆ ಬರ್ತಿದೆ, ಎಲ್ಲೋ ನೆಟ್ವರ್ಕ್ ಇಶ್ಯೂ ಏರ್ಟೆಲ್ ಇರಬೇಕು. ಇಂದೆಲ್ಲ ಈಗ ಸಮಸ್ಯೆ ಇದೆ. ಹೌದು, ಹಾಗಾಗಿ ಕರೆ ಮತ್ತೆ ಕರೆ ಮಾಡಬಹುದು. ಹಾ. ಓಕೆ, ಈಗ ಮತ್ತೆ ಕರೆ ಮಾಡಿದ್ದಾರೆ. ಹಲೋ ಹಲೋ, ಮಾತಾಡಿ. ಇಲ್ಲ, ಸರಿಯಾಗಿ ಕೇಳಿಸ್ತಿಲ್ಲ. ಅದೇ ನೀವೀಗ ಹಾಸ್ಯ ಮತ್ತೆ ಭಯದ ಬಗ್ಗೆ ಮಾತಾಡಿದ್ರಿ. ಇನ್ನೊಂದು, ಈ ಡಾಕ್ಟರ್ ಈಗ ನಿಮ್ಮ ಬಳಿ ಪೇಷಂಟ್ ಬರ್ತಾರೆ, ಬಂದಾಗ ನೀವು ನಿಮ್ಮ ಹಾಸ್ಯವನ್ನು ಅವ್ರ ಮೇಲೆ ಹೇಗೆ ನೀವು ಯೂಸ್ ಮಾಡ್ಕೋತೀರಾ ಅಂತೆ, ಮಲಗಭಾಗ ಇರ್ಬೋದು ಅಥವಾ ಕೆಂಬೇಕಾದಿರ್ಬೋದು, ನೀವು ನಿಮ್ಮ ಒಂದು ಹಾಸ್ಯ ಪ್ರಜ್ಞೆಯನ್ನ ಅಲ್ಲಿ ಹೇಗೆ ಉಪಯೋಗ ಮಾಡ್ತೀರಾ ಅಂತ. COVID-19 ಬಂತು, ಆಗ ನಾವು ಯಾವಾಗಲೂ ಒಂದು ಪೇಷಂಟಿನ ಕೆಮ್ಮನ್ನು ಸೌಂಡ್ ಕೇಳಿ ನಾವು ಅಂದಾಜು ಮಾಡ್ಲಿಕ್ಕೆ ಆಗ್ತದೆ, ಇದು ಯಾವ ತರ ಪ್ರೊಡಕ್ಟಿವ್ ಕಾಫಾ ಅಲ್ಲ ಡ್ರೈ ಕಾಫ್ ಅಂತ ಗೊತ್ತಾಗ್ತದೆ. ಹಾಗೆ ನಾವು ಅವ್ರ ಹತ್ರ ಹೇಳಿದ ಕೂಡ ಅವ್ರು ನಮ್ಮ ಮುಖಕ್ಕೆ ಕೆಮ್ತಾರೆ. ಅದಕ್ಕೆ ನಾವು ಮೊದಲು ಏನು ಬೆಳಿಕೊ ಅಂದ್ರೆ ಆ ಕಡೆ ತಿರುಗಿ ಅಂತ ಹೇಳ್ಬೇಕು. ಅಷ್ಟ ಕೆಲವರಿಗೆ ಯಾಕೆ ನಾವು ಹೇಳ್ತಾ ಇದ್ದೇವೆ ಅಂತ ಅರ್ಥ ಆಗುದಿಲ್ಲ. ಆಗ ಅವರು ಬೇಕಾ ಬೇಡ ಅಂತ ಹೇಳಿ ಇರ್ತಾರೆ. ಆ ಕಡೆ ತಿರುಗಿ ಅಂತ ಮತ್ತೆ ಒತ್ತಾಯ ಮಾಡ್ಬೇಕಾಗ್ತದೆ. ಹಾ, ಇನ್ನು ಕೆಮ್ಮಿ ಅಂತ ಹೇಳ್ಬೇಕು. ಅಷ್ಟಾಗ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಆ ಕಡೆ ತಿರುಗಿರ್ತಾರೆ, ಕೆಮ್ಮಬೇಕಾದ್ರೆ ಈ ಕಡೆ ತಿರುಗಿ ಬರ್ತಾರೆ. ಹೀಗೆಲ್ಲ ಹಾಸ್ಯ ಪ್ರಸಂಗಗಳು ಉಂಟು. ಇದೆಲ್ಲ ನಾವು ನಮ್ಮ ಜಾಗ್ರತೆಗೋಸ್ಕರ ಮಾಡುದು. ಆಗ ನಾವು ಅವ್ರ ಹತ್ರ ಹೇಳ್ಬೇಕು, ನೀವು ನನ್ನ ಮುಖ ನೋಡಿ ಕೆಮ್ಮಿದ್ರೆ ನಿಮ್ಮ ಕೆಮ್ಮು ನನಗೆ ಬರ್ಬೋದು, ಹಾಗಾಗಿ ನಿಮ್ಮನ್ನ ಆ ಕಡೆ ತಿರುಗಿ ಕೆಮ್ಮಲಿಕ್ಕೆ ಹೇಳ್ತಾ ಇರುದು. ಇಷ್ಟೆಲ್ಲ ವಿವರಣೆ ಕೊಡ್ಲಿಕ್ಕೆ ನಮಗೆ ಕೆಲವು ಸಲ ಸಮಯ ಇರುದಿಲ್ಲ. ಆಗ ಪೇಷಂಟ್ ಏನ್ ಮಾಡ್ಬೇಕು ಅಂದ್ರೆ, ಡಾಕ್ಟರ್ ಹೇಳಿದ್ದಾರೆ ಹಾಗಾಗಿ ನಾವು ಆ ಕಡೆ ತಿರುಗಬೇಕು ಅಂತ ನಮ್ಮ ಯಾವ ಒಂದು ಆಜ್ಞೆ ಉಂಟು ಅದನ್ನು ಚೆನ್ನಾಗಿ ಪಾಲಿಸಿದ್ರೆ ಆಗ ಸರಿ ಆಗ್ತದೆ. ಇನ್ನೆಷ್ಟೋ ಜನ ಇದ್ದಾರೆ, ಒಳಗೆ ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ತೇವೆ ನಾವು, ಅವ್ರು ಹೋಗಿ ಅಲ್ಲಿ ನೇರವಾಗಿ ಕೂತ್ಕೊಂಡಿರ್ತಾರೆ. ನಾನು ಹೋಗಿ ನಿಮ್ಮನ್ನ ನಾನು ಮಲ್ಕೊಳ್ಳಿಕ್ಕೆ ಹೇಳಿದೆ ಅಲ್ಲ ಅಂತ ಹೇಳಿದ್ರೆ, ಈರು ಬರಂದೇ ಇದ್ದ ಜಿಪ್ಪು ಅಂತ ಅವ್ರ ಪ್ರಶ್ನೆ ಕೇಳ್ತಾರೆ. ನಾವು ಅವರನ್ನು ಮಲಗಿಸ್ಲಿಕ್ಕೆ ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ, ಅವರಿಗೆ BP ನೋಡ್ಬೇಕಾದ್ರೆ ಅವರು ಎಷ್ಟೋ ದೂರದಿಂದ ನಡ್ಕೊಂಡು ಕಷ್ಟಪಟ್ಟುಕೊಂಡು ಬಂದಿರ್ತಾರೆ. ಮಲಗಿ ಸ್ವಲ್ಪ ಸೆಟ್ಲ್ ಆದ ಮೇಲೆ ಅವರ BP ನೋಡ್ಬೇಕು ಅಂತ ಹೇಳುವ ಉದ್ದೇಶದಿಂದ ನಾವು ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ತೇವೆ. ಆದ್ರೆ ಅದನ್ನ ಅರ್ಥ ಬಿಡಿಸಿ ಬಿಡಿಸಿ ಹೇಳಿದ್ರೆ ಮಾತ್ರ ಅವ್ರಿಗೆ ಅರ್ಥ ಆಗ್ತದೆ, ಇಲ್ಲದಿದ್ರೆ ಅವರು ಅಲ್ಲೇ ಕೂತ್ಕೊಂಡಿರ್ತಾರೆ. ಆಗ ನಮ್ಗೆ ಸಿಟ್ಟು ಬರ್ತದೆ ಸ್ವಲ್ಪ. ಯಾಕೆಂದ್ರೆ ನಾವೇನ್ ಹೇಳಿದ್ದೇವೆ ಅದನ್ನು ಚಾಚು ತಪ್ಪದೆ ಪಾಲಿಸುವುದು ಒಳ್ಳೆ ರೋಗಿಯ ಲಕ್ಷಣ. ಇದರಲ್ಲಿ ಮತ್ತು ಪ್ರಶ್ನೆ ಅಂತ ಹೇಳಿದ್ರೆ ನಾವು ಮತ್ತೆ ಅವರಿಗೆ ಕನ್ವಿನ್ಸ್ ಮಾಡುದು. ಹೀಗೆ ಇದೆಲ್ಲ ಸಂದರ್ಭದಲ್ಲಿ ನಮಗೆ ಕೆಲವು ಸಲ ತುಂಬಾ ಸಿಟ್ಟು ಬರ್ತದೆ, ಕೆಲವು ಸಲ ನಾವು ಒಳ್ಳೆ ಮೂಡಿದ್ರೆ ಅದನ್ನು ಹಾಸ್ಯದಲ್ಲಿ ತಕೊಂಡು ಹೋಗ್ತೇವೆ. ಕರೆ ಮಾಡಿದರೆ ಮಾತಾಡೋಣ. ಹಲೋ ಹಲೋ, ಮಾತಾಡಿ, ಡಾಕ್ಟರ್ ಶರ್ಮಾ ಅವರಿದ್ದಾರೆ, ಮಾತಾಡಿ. ಹಲೋ ಹಲೋ, ಹೇಳಿ. ಹಲೋ, ಕೇಳಿಸ್ತಿಲ್ವಾ ನಿಮ್ಗೆ? ಹಲೋ ಹಲೋ ನಿಮ್ ಧ್ವನಿ ಕೇಳಿಸ್ತಿದೆ, ಡಾಕ್ಟರ್ ಶರ್ಮಾ ಅವರಿದ್ದಾರೆ. ನಮಸ್ಕಾರ, ಏರು ಗೊತ್ತಾಯ್ಜಿ? ಹಲೋ ಹಲೋ, ಏರು? ಹಲೋ, ಗುಲಾಬಿ ಏರು ಜನ ಏರು. ಹಲೋ,
ಓಕೆ, ಈಗ ಏನೋ ಸ್ವಲ್ಪ ಇಶ್ಯೂ ಆಗಿದೆ. ಇನ್ನೊಂದು ನಿಮ್ಮ ನೋಡ್ಬೇಕಾದ್ರೆ ಈಗ ಡಾಕ್ಟರ್ಸ್ ಏನಂತ ಸ್ವಲ್ಪ ಟಿಪ್ ಟಾಪ್ ಆಗಿ ಏನೋ ಅಂತ ಸ್ವಲ್ಪ ಒಂಥರ ಏನೋ ಒಂದು ಅವ್ರ ಪಾಶ್ ಮೇಂಟೈನ್ ಮಾಡ್ತಾರೆ. ನೀವು ತುಂಬಾ ಸಿಂಪಲ್ ಆಗಿ ನೀವು ಫಾರ್ವರ್ಡ್ ಮಾಡ್ತೀರಾ. ಇದರ ಗುಟ್ಟು ಏನು ಅಂತ, ನೀವು ಇಷ್ಟೊಂದು ಸಿಂಪಲ್ ವ್ಯಕ್ತಿತ್ವ ಹೇಗೆ ಪಡ್ಕೊಂಡ್ರಿ, ಯಾರಿಂದ ಪಡ್ಕೊಂಡ್ರಿ ಅಂತ? ಅದು ನಾನು ಪಡ್ಕೊಂಡದ್ದಲ್ಲ, ನನಗೆ ಭಿನ್ನವಾಗಿರ್ಲಿಕ್ಕೆ ಆಗುದಿಲ್ಲ. ನನಗೆ ನನ್ನ ಕ್ಲಾಸಲ್ಲಿ ಗಾಂಧಿ ಅಂತ ಹೆಸರಿತ್ತು. ಯಾಕೆ ನಾನು ಎದುರಿನ ಬೆಂಚಲ್ಲಿ ಕೂತ್ಕೊಳ್ತಿದ್ದೆ, ಯಾವುದೇ ಎಂತ ತಂಟೆ ತಕರಾರು ಏನು ಮಾಡ್ತಿರ್ಲಿಲ್ಲ. ನಾವು ಒಂದ್ 2-3 ಜನ ಇದ್ದೆವು ಒಂದೇ ರೀತಿಯವರು. ಹಾಗೆ ಹಿಂದಿನ ಬೆಂಚಲ್ಲಿ ಕೂತವರೆಲ್ಲ ನಮಗೆ ಗಾಂಧಿವಾದಿಗಳು, ಗಾಂಧಿ ಅಂತ ಹೇಳಿ ಹೆಸರಿಡ್ತಿದ್ರು. ಮತ್ತೆ ನಾನು ಇಷ್ಟಾದ್ರೂ ಸ್ವಲ್ಪ ಸುಧಾರಿಸಿದ್ದು ಇತ್ತೀಚೆಗೆ, ಇಲ್ಲದ್ರೆ ನಾನು ಇದಕ್ಕಿಂತಲೂ ಹಳೆ ಸ್ಟೈಲ್ ಅಲ್ಲಿ ಇದ್ದೆ. ನಾನು ಯಾಕಂತ ಹೇಳಿದ್ರೆ ಬ್ರಾಂಡೆಡ್ ಬಟ್ಟೆಗಳು ಇತ್ಯಾದಿ ಎಲ್ಲ ತಗೊಳ್ಳುವಾಗ ನಾನು ಪ್ರತಿಯೊಂದಕ್ಕೂ ನನ್ನ ಜಾಬಲ್ಲಿ ಎಷ್ಟು ಹಣ ಉಂಟು ಅಂತ ನೋಡ್ತಿದ್ದೆ. ಅದಕ್ಕೆ ಸರಿಯಾಗಿ ನಾನು ಡ್ರೆಸ್ ಮಾಡ್ತಿದ್ದೆ, ಅದಕ್ಕೆ ಸರಿಯಾಗಿ ಚಪ್ಪಲಿ ತಗೊಳ್ತಿದ್ದೆ. ನಮ್ಮ ಊರಿನ ಅಲ್ಲಿ ಒಬ್ರು ಖಾದ್ರಿ ಅಂತ ಇದ್ದಾರೆ, ಅವರು ಹಣ್ಣಿನ ವ್ಯಾಪಾರಿ. ಆದ್ರೆ ಅವರು ಹೇಳ್ತಿದ್ರು ಹಬ್ಬ ಬರ್ತದೆ ಅಂತ ಹೇಳುವಾಗ ನನಗೆ ಹೆದರಿಕೆ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ನಾವು ದುಡ್ದದೆಲ್ಲ ಬರೀ ನಮ್ಮ ಚಪ್ಪಲಿಗೆ ಬೇಕಾಗ್ತದೆ ಅಂತ. ಅಂದ್ರೆ ಅವರು ಕೂಡ ಅಷ್ಟು ಒಳ್ಳೊಳ್ಳೆ ಚಪ್ಪಲಿಗಳನ್ನು ಧರಿಸ್ತಿದ್ರು. ನಾನು ಇಲ್ಲ ಅಂತ ಹೇಳುದಿಲ್ಲ, ಬಾಟಾ ಕಂಪನಿಯ ಚಪ್ಪಲಿ ಬಳಸಿದೆ, ಆದ್ರೆ ಸ್ಟೈಲಿಶ್ ಅದೆಲ್ಲ ಹಾಕುದಿಲ್ಲ. ನನಗೆ ಕಾಲಿಗೆ ಯಾವ್ದು ಇಷ್ಟ ಆಗ್ತದೆ ಅದನ್ನು ನಾನು ಹಾಕ್ತಿದ್ದೆ. ಡ್ರೆಸ್ ಕೂಡ ಹಾಗೆ, ನಾನು ಇವತ್ತಿಗೂ ರೆಡಿಮೇಡ್ ಡ್ರೆಸ್ ಹಾಕುದು ಕಮ್ಮಿ, ಟೈಲರ್ ಹತ್ರ ಹೋಗಿ ಹೊಲಿಸುದು, ಪ್ಯಾಂಟ್ ಆಗ್ಲಿ ಶರ್ಟ್ ಆಗ್ಲಿ, ನನಗೆ ಅದೇ ಇಷ್ಟ. ಹಾಗೆ ನಮ್ಮ ಬೆಳ್ತಂಗಡಿಯಲ್ಲಿ ವೀರ ಅಂತೇಳಿ ಟೈಲರ್ಸ್ ಇದ್ದಾರೆ, ಅವರು ನನಗೆ ತುಂಬಾ ಇಷ್ಟ. ಅವರು ಹೇಗೆ ಹೊಲಿದ್ರು ನನಗೆ ಖುಷಿ ಆಗ್ತದೆ. ಹಾಗೆ ನಾನೆಲ್ಲ ಹಳೆ ಕ್ರಮದಲ್ಲಿ ಇದ್ದೇನೆ ಈಗಲೂ ಕೂಡ. ಹಾಗೆ ಒಂದು ಟಂಗಿ ಚೀಲ ಇಟ್ಕೊಂಡು ಬೇಕಾದ್ರೆ ನಾನು ಬರ್ತೇನೆ ಶಾಪಿಗೆ, ಇಲ್ಲ ಅಂತ ಹೇಳಿದಕ್ಕೆ ಒಂದು ಬ್ಯಾಗ್ ಉಂಟು ಅಷ್ಟೇ. ಅದಕ್ಕೆ ನೋಡಿ, ನಿಮ್ಗೆ ನಿಮ್ಮ ಒಂದು ಟ್ರೀಟ್ಮೆಂಟ್ ಶೈಲಿಗೆ, ನಿಮ್ಮ ವ್ಯಕ್ತಿತ್ವಕ್ಕೆ ಎಷ್ಟೊಂದು ಜನ ಫಾಲೋವರ್ಸ್ ಇರೋದು. ಈಗ ಮತ್ತೆ ಅವರು ಮೋಸ್ಟ್ಲಿ ಟ್ರೈ ಮಾಡಿದ್ದಾರೆ ನೋಡಿ, ಈಗ ಕೇಳಿಸುತ್ತಾ ಅಂತ ನೋಡೋಣ. ಹಲೋ ಹಲೋ ಹಲೋ, ನಿಮ್ಮ ಹೆಸರು? ಶಫಿ ಬೆಳ್ತಂಗಡಿ. ಓಕೆ, ಮಾತಾಡಿ, ಡಾಕ್ಟರ್ ಇದ್ದಾರೆ ಸರ್. ನಮಸ್ಕಾರ. ನಮಸ್ಕಾರ. ನನಗೆ ತುಂಬಾ ಮೊದಲು ನಾನು ಸುದ್ದಿ ಬಿಡುವವರಿಗೆ ಅಭಿನಂದನೆ ಹೇಳ್ಬೇಕು. ಯಾಕಂದ್ರೆ ನಿಮ್ಮನ್ನು ಇವರು ಪರಿಚಯ ಮಾಡೋದಲ್ಲ, ಇಡೀ ರಾಜ್ಯಕ್ಕೆ ಪರಿಚಯ ಇದೆ ನೀವು ಸಾಧಾರಣವಾಗಿ. ನಿಮ್ಮನ್ನು ನಾನು ಹೊಗಳೋದಲ್ಲ, ಆದ್ರೆ ನನಗೆ ಎಷ್ಟು ನಿಮ್ಮ ಮೇಲೆ ಅಭಿಮಾನ ಅಂದ್ರೆ, ಒಂದು ಈ ಶ್ರೀಮಂತ ಆಸ್ಪತ್ರೆಯಲ್ಲಿ ಒಂದು ಆಸ್ಪತ್ರೆಗೆ ಹೋದ್ರೆ ಒಬ್ಬ ಬಡವ ಅವನ ಒಂದು 2 ದಿನ ದುಡ್ದದ್ದು ಔಷಧಿ ಕೊಡ್ಬೇಕಾಗ್ತದೆ. ಈ ಕಾಲದಲ್ಲಿ ಕೇವಲ 5-10 ರೂಪಾಯಿಗೆ ನೀವು ಮದ್ದು ಕೊಡ್ತಾ ಇದ್ದೀರ, ಇದು ನಿಮ್ಮಿಂದ ಹೇಗೆ ಸಾಧ್ಯ ಸರ್? ಅದು ನನಗೆ ಹೇಗೆ ಸಾಧ್ಯ ಅಂತ ನನಗೂ ಕೂಡ ಒಂದು ಒಗ್ಗಟ್ಟಾಗಿ ಉಂಟು. ಆದ್ರೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಲೈಫ್ ಸ್ಟೈಲ್ ಅನ್ನು ನಾವು ಸರಳವಾಗಿ ಇಟ್ಕೊಂಡ್ರೆ ತುಂಬಾ ಕಷ್ಟ ಏನಲ್ಲ, ಹಾಗೆ ಅಷ್ಟೇ, ಮತ್ತೇನಿಲ್ಲ. ನೀವು ಕೆಲವು ಸಲ ನಡ್ಕೊಂಡು ಹೋಗೋ ಸಿಕ್ತೀರಿ, ನಾನು ಯಾವ್ದಾದ್ರು ಗಾಡಿಯಲ್ಲಿ ಹೋಗ್ತಾ ಸ್ಲೋ ಮಾಡಿ ನಿಮಗೆ ನಾನು ಮಿಸ್ ಮಾಡಿ ಹೋಗ್ತಾ ಇದ್ದೇನೆ. ಹೌದು. ಮತ್ತೆ ನನಗೆ ನಿಮಗೆ ಇಷ್ಟವರೆಗೆ ಯಾವ್ದು ರಾಜ್ಯ ಪ್ರಶಸ್ತಿ, ಯಾವ ಪ್ರಶಸ್ತಿ ಆದ್ರೂ ಬಂದಿದೆ ಸರ್? ರಾಜ್ಯ ಪ್ರಶಸ್ತಿ ನನಗೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಇದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬರ್ಲಿಲ್ಲ. ಅದು ಯಾಕಂದ್ರೆ ಅದೆಲ್ಲ ದುಡ್ಡು ಕೊಟ್ಟು ತೆಗೆದುಕೊಳ್ಳೋ ಪ್ರಶಸ್ತಿ, ಅದೆಲ್ಲ ವ್ಯಾಪಾರ ಆಗಿದೆ. ನಾನು 1-2 ನಮಗೆ ಗೊತ್ತಿದ್ದವರ ಹತ್ರ ನಿಮ್ ಬಗ್ಗೆ ಹೇಳಿದ್ದೇನೆ. ನಾನು ಇಂಥವರಿಗೆ ಪ್ರಶಸ್ತಿ ಕೊಡ್ಬೇಕೇ ಹೊರತು ದುಂಬಾಳು ಇರ್ತಾರೆ, ಯಾರಾದ್ರೂ ಸರ್ಕಾರದ ಮಿನಿಸ್ಟರ್ ಇದ್ದಾರೆ ಅವರೊಟ್ಟಿಗೆ ಹೋಗಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ, ಇಂಥ ಇದನ್ನು ನಿಮಗೆ ಕೊಡ್ಬೇಕಿತ್ತು. ಹೌದು, ಅದು ನಿಮ್ಮ ಒಳ್ಳೆ ಮನಸ್ಸು. ದಯವಿಟ್ಟು ಇನ್ನು ಮುಂದೆ ನಿಮಗೆ ದೇವರು ಆಯುರಾರೋಗ್ಯ ಎಲ್ಲ ಕೊಡ್ಲಿ, ಬಡವರ ಸೇವೆ ಮಾಡುವಂತ ಅವಕಾಶ ಕೊಡ್ಲಿ ಅಂತೇಳಿ ಪ್ರಾರ್ಥಿಸ್ತೇನೆ ಸರ್ ನಾನು. ಥ್ಯಾಂಕ್ ಯು. ನಿಮಗೆ ಅಲ್ಲಿ ಬೆಳ್ತಂಗಡಿಯಲ್ಲಿ ಎಲ್ಲಿ ಮನೆ? ನಮ್ದು ಬೆಳ್ತಂಗಡಿಯಲ್ಲಿ ನಮ್ಮ ಸುದ್ದಿ ಬಿಡುಗಡೆ ಮಂಜುನಾಥ್ ಮನೆ ಹತ್ರ ಮನೆ. ಅದೇ ಸಂಜಯ್ ನಗರವಾ? ಅಲ್ಲ ಸರ್, ನಮ್ಮ ಜೂನಿಯರ್ ಕಾಲೇಜ್ ಹತ್ರ ಸಂತೆಕಟ್ಟೆ. ಸರಿ, ಗೊತ್ತಾಯ್ತು. ಹಾಗೆ, ಥ್ಯಾಂಕ್ ಯು. ಓಕೆ, ಇನ್ನೊಂದು, ನಮ್ಗೆ ಗೊತ್ತಿರೋ ಪ್ರಕಾರ ನಿಮ್ಗೆ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲ, ನೀವು ನಿಮ್ಮ ವ್ಯಕ್ತಿತ್ವ ಅಂತದಲ್ಲ. ಆದ್ರೂ ಕೂಡ ಎಷ್ಟೋ ಜನಕ್ಕೆ ಏನು ಮಾಡಿಲ್ದೇ ಇದ್ರು ಕೂಡ ಒಂದು ದುಡ್ಡಿನ ವ್ಯವಹಾರ ಮಾಡೋ ಮೂಲಕ ಎಂತೆಂತನೋ ಅವಾರ್ಡ್ ಕೊಡ್ತಾರೆ, ಎಲ್ಲೆಲ್ಲೋ ಕರ್ಸ್ಕೋತಾರೆ. ಆದ್ರೆ ನಿಮ್ಗೆ ನಮ್ಮ ಒಂದು ಇದ್ರಲ್ಲಿ ನಿಮ್ಗೆ ರಾಜ್ಯ, ನಮ್ಮ ಸ್ಟೇಟ್ ಫೈಂಡ್ ಔಟ್ ಮಾಡೇ ಇಲ್ಲ. ಈ ಬಗ್ಗೆ ನಿಮ್ಗೆ ಏನಾದ್ರು ನೋವಿದ್ಯಾ? ಇದ್ರ ಬಗ್ಗೆ ಏನು ನೋವಿಲ್ಲ. ನನಗೆ ನನ್ನ ಯೋಗ್ಯತೆಗೆ ಮೀರಿದ ಪ್ರಶಸ್ತಿಗಳು
ಮತ್ತೆ ಗುರುತಿಸುವಿಕೆ. ಆಕ್ಚುಲಿ ನಿಮ್ಮ ಯೋಗ್ಯತೆಗೆ ಮೀರಿಲ್ಲ ಇದು, ನಿಮ್ಗೆ ಸಿಗ್ಲೇಬೇಕಾಗಿರುವಂತಹ ಪ್ರಶಸ್ತಿಗಳೇ ಆಗಿದೆ. ಸಿಕ್ಕಿದೆ ನನಗೆ, ಬೇಕಾದ ಸಿಕ್ಕಿದೆ. ನಮ್ಮ ಮನೆಯಲ್ಲಿ ಇಡ್ಲಿಕ್ಕೆ ಜಾಗ ಇಲ್ಲ. 65 ಸಂಘ ಸಂಸ್ಥೆಗಳು ನನ್ನನ್ನು ಕರೆದು ನನ್ನನ್ನು ಆಧರಿಸಿದ್ದಾರೆ. ಮತ್ತೆ ನಾನು ತಿಳ್ಕೊಂಡದ್ದೇನು ಗೊತ್ತುಂಟಾ, ಒಬ್ಬ ವೈದ್ಯನಾದವನಿಗೆ ಅತ್ಯುತ್ತಮವಾದಂತಹ ಗುರುತಿಸುವಿಕೆ ಏನು ಅಂತ ಹೇಳಿದ್ರೆ ಅವನಲ್ಲಿಗೆ ಬಂದು ಔಷಧಿ ತಗೊಳ್ಬೇಕು. ಒಂದು ವೀಣೆಗೆ ಅದಕ್ಕೆ ಒಂದು ಮಾತಾಡ್ಲಿಕ್ಕೆ ಗೊತ್ತಿದ್ರೆ ಆ ವೀಣೆ ಹೇಳ್ತದೆ ನನಗೆ ಬೇರೇನು ಬೇಡ, ನನ್ನನ್ನು ನೀವು ಚೆನ್ನಾಗಿ ನುಡಿಸಿ ಅಷ್ಟೇ ಸಾಕು ಅಂತ. ಹಾಗೆ ಒಬ್ಬ ವೈದ್ಯನಾದವನಿಗೆ ತಳಮಟ್ಟದ ಜನರಿಂದ ಅತ್ಯಂತ ಉನ್ನತ ವರ್ಗದವರೆಗೆ ಜನ ಅವರ ಸೇವೆಯನ್ನು ಪಡೆದುಕೊಂಡಾಗ ಅವನಿಗೆ ಆಗುವಂತಹ ಒಂದು ತೃಪ್ತಿ ಉಂಟಲ್ಲ, ಅದು ಯಾವುದೇ ಸನ್ಮಾನದಲ್ಲಿ ಕೂಡ ಸಿಕ್ಕುದಿಲ್ಲ. ಸನ್ಮಾನದಲ್ಲಿ ಕೂಡ ಖುಷಿ ಆಗ್ತದೆ. ನನಗೆ ಎಷ್ಟೋ ಸಲ ನಾನು ಸನ್ಮಾನಕ್ಕೆ ಹೋದಲ್ಲಿ ನನಗೆ ಲೇಟ್ ಆಗಿ ಶಾಪಿಗೆ ತುಂಬಾ ಕಷ್ಟ ಹಾಗೆಲ್ಲ ಆಗ್ತದೆ. ಆದ್ರೂ ಅಲ್ಲಿ ಒಂದು ವಾತಾವರಣ, ಅಲ್ಲಿ ಸಿಕ್ಕುವಂತ ಒಂದು ಪ್ರೀತಿ, ಅಲ್ಲಿ ಸಿಕ್ಕುವಂತ ಒಂದು ಜನಗಳ ಒಂದು ಒಡನಾಟ, ಇದನ್ನೆಲ್ಲ ನೋಡಿದ್ರೆ ಅಲ್ಲಿಂದ ಬಿಟ್ಟು ಬರಲಿಕ್ಕೆ ಮನಸ್ಸೇ ಆಗುದಿಲ್ಲ. ಆದ್ರೆ ಅಲ್ಲಿಂದ ಬಂದ ಮೇಲೆ ನನಗೆ ನನ್ನ ಶಾಪ್ನಲ್ಲಿ ಜನ ಕಾದ್ಕೊಂಡು ಕಷ್ಟಪಡುದು ನೋಡುವಾಗ ಬೇಸರವೂ ಆಗ್ತದೆ. ಓಕೆ, ಇನ್ನೊಬ್ರು ಕಾಲ್ ಅಲ್ಲಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ 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 ಹಲೋ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರೇನು? ನನ್ನ ಹೆಸರು ಲೋಕೇಶ್ ಅಂತ. ಓಕೆ ಬೆಳ್ತಂಗಡಿ ಸವನೂರಿಂದ. ಓಕೆ ಓಕೆ, ಡಾಕ್ಟರ್ ಹತ್ರ ಮಾತಾಡಿ, ಏನ್ ನಿಮ್ಮ ಪ್ರಶ್ನೆ ಇದೆ ಕೇಳಿ. ಹಲೋ ಸರ್ ನಮಸ್ತೆ. ನಮಸ್ತೆ ನಮಸ್ತೆ. ಲೋಕೇಶ್ ಮಾತಾಡುದು ಸರ್. ಎಲ್ಲಿಂದ ಎಲ್ಲಿಂದ? ಬೆಳ್ತಂಗಡಿ ಸವನಲ್ಲಿಂದ. ಸವಣಾಲು ಲೋಕೇಶಾ? ಹೌದು, ಸೀತಮ್ಮ ಅವ್ರದ್ದು ಅಳಿಯ. ಯಾರ್ದು? ಸೀತಮ್ಮ ಅವ್ರದ್ದು ಅಳಿಯ. ಹಾ ಸರಿ ಸರಿ, ಹೇಳಿ. ಬರೀ ಏನಿಲ್ಲ ಸರ್, ಹಾ ನಮ್ಗೆ ಈಗ ಒಂದು ಬಹಳ ಒಂದು ಬುರುವಂಕೆರೆ ಬರುವಾಗ ಒಂದು ಬೇಸರ ತರುವಂತ ಒಂದು ವಿಷಯ ಅಂತ ಹೇಳಿ. ಹೇಳಿ. ನಮ್ಮ ಮುಂದಿನ ದಿನಗಳಲ್ಲಿ ಚರ್ಮರ ಒಂದು ಔಷಧಿ ಖಾನೆ ಎಲ್ಲಿ ಬರುತ್ತೆ ಹೇಳಿ? ಅದೆಲ್ಲಿಯಾದ್ರೂ ದೇವರು ಜಾಗ. ರೋಡಿನ ಇಕ್ಕಲು ಅಗಲ ಆಗ್ತಾ ಉಂಟು. ಹೌದೌದು ಹೌದು ಹೌದು. ಹಾಗಿರುವಾಗ ಬೆಳ್ತಂಗಡಿ ತಾಲೂಕಿನ ಅದೆಷ್ಟೋ ಮನುಷ್ಯರಿಗೆ ಔಷಧಿಯನ್ನ ಕೊಟ್ಟು ಈ ಕೊರೋನಾ ಸಂದರ್ಭದಲ್ಲಿ ಒಂದು ದೇವರಾಗಿ ಮುಡಿ ಬಂದ ವ್ಯಕ್ತಿ ನೀವು. ಹಾಗಿರುವಾಗ ಈ ಒಂದು ಸಣ್ಣ ಒಂದು ಪ್ರಶ್ನೆ ಈಗ ಬರ್ತಾ ಉಂಟು ಅಂತ ಹೇಳಿದ್ರೆ, ಶರ್ಮರ ಇದು ಔಷಧಿ ಖಾನೆ ಎಲ್ಲಿ ಹೋಗುತ್ತೆ ಹೇಳಿ? ಹೌದೌದು ಹೌದು ಹೌದು. ನಾನೊಂದು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ಳುದು ಏನಂತ ಹೇಳಿದ್ರೆ, ಒಂದು ಉತ್ತಮವಾದ ಒಂದು ಔಷಧ ಕಚೇರಿ ಇದು ಸ್ಥಳವನ್ನು ನಿಮ್ಗೆ ಸಾರ್ವಜನಿಕರು ಕಲ್ಪಿಸಿಕೊಡ್ಬೇಕು. ಹೌದೌದು ಹೌದು. ಅದೆಷ್ಟೋ ವರ್ಷಗಳಿಂದ ಜನರ ಸೇವೆ ಮಾಡಿಕೊಂಡು ಬಂದವರು ನೀವು. 35 ವರ್ಷ. 35 ವರ್ಷ. ಇನ್ನು ಕೂಡ ನೀವು ಮಾಡುವಂತ ಸೇವೆಯು ನಮ್ಮ ಬೆಳ್ತಂಗಡಿ ತಾಲೂಕಿನ ಜನತೆಗೆ ಅಗತ್ಯ ಇದೆ. ಹೌದೌದು ಹೌದು. ಅದಕ್ಕೋಸ್ಕರ ಒಂದು ಕೊಠಡಿ ವ್ಯವಸ್ಥೆ ಆಗ್ಲೇಬೇಕು. ಈ ಮೂಲಕ ಕೇಳಿಕೊಳ್ಳುವುದೇನು ಹೇಳಿದ್ರೆ, ಯಾರಾದ್ರೂ ಒಂದು ದೊಡ್ಡ ಮನಸ್ಸು ಮಾಡಿ ನಮ್ಮ ಬೆಳ್ತಂಗಡಿ ಶರ್ಮ ಡಾಕ್ಟರಿಗೆ ಒಂದು ಔಷಧಾಲಯದ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ನಾನು ಕೇಳಿಕೊಳ್ತಾ ಇದ್ದೇನೆ. ನಿಮ್ಮ ಗಮನಕ್ಕೆ ನಾನು ಹೇಳ್ತಾ ಇರೋದು, ನನಗೆ ಈಗಾಗಲೇ ಆ ರೀತಿಯ ಆಫರ್ಗಳು ಬಂದಿದೆ. ಡಾಕ್ಟರ್, ನೀವು ಜಸ್ಟ್ ಬಂದು ಕೂತ್ರೆ ಸಾಕು, ಒಂದು ಬಾಡಿಗೆ ಕೊಡ್ಬೇಕಾಗಿಲ್ಲ, ಒಂದು ಅಡ್ವಾನ್ಸ್ ಕೊಡ್ಬೇಕಾಗಿಲ್ಲ ಅಂತ ನಮ್ಮ ಗುರುವಾಯನಕೆರೆಯ ದೊಡ್ಡ ಮನಸ್ಸಿನ ವ್ಯಕ್ತಿಗಳು ಹೇಳಿದ್ದಾರೆ. ಆದ್ರೆ ನಾನು ಎಷ್ಟು ಬಡವನ ಅಷ್ಟೇ ಸ್ವಾಭಿಮಾನಿ. ಖಂಡಿತ ಸರ್. ಹಾಗಾಗಿ ನಾನು ಅದನ್ನು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದೇನೆ ಅಷ್ಟೇ. ಅಲ್ಲ ಸರ್, ನಿಮ್ಮ ಸೇವೆ ನಮ್ಗೆ ಬೇಕು. ಹೌದೌದು ಹೌದು. ಏನಾದ್ರೂ ಒಂದು ಅಲ್ಟಿಮೇಟ್ ಆಗಬೇಕಲ್ಲ ಸರ್. ಹೌದೌದು. ತುಂಬಾ ದೂರಾಲೋಚನೆ ಇರುವವರಾಗಿದ್ರೆ ಈಗಾಗ್ಲೇ ಮಾಡಿ ಆಗ್ತಿತ್ತು. ನಾನು ಸ್ವಲ್ಪ ಲಾಟ್ರಿ ಆಡುವ ವ್ಯಕ್ತಿ, ಹಾಗಾಗಿ ನಾನು ಸ್ವಲ್ಪ ನಿಧಾನದಲ್ಲಿ ಇದ್ದೇನೆ ಅಷ್ಟೇ. ನಾಳೆ ಡ್ರಾ ಅಂತ. ಹೌದು, ಹಾಗೆ ನನ್ನ ಹಣೆಯಲ್ಲಿ ಏನಾದ್ರು ಬರ್ದಿರ್ಬೋದು, ಇವತ್ತೆಲ್ಲ ನಾಳೆ ದಾರಿ ಕಾಣ್ಬೋದು ಅಂತ ನಾನು ಕಾಯ್ತಾ ಇದ್ದೇನೆ. ಇಷ್ಟವರೆಗೆ ಈ ಜೂಜಾಟದಲ್ಲಿ ನಾನು ಗೆದ್ದಿದ್ದೇನೆ, ಹಾಗೆ ಇನ್ನು ಕೂಡ ಗೆಲ್ಲಬಹುದು ಅಂತ.
ಹಾಗೆ. ನೀವು ಹವ್ಯಾಸದಲ್ಲಿ ಒಂದು ಬಹಳ ಒಳ್ಳೆ ಒಂದು ಗಾಯಕ ಸರ್ ನೀವು. ಹೌದು ಹೌದೌದು ಹೌದು. ನಾವು ನಿಮ್ಮ ಅಲ್ಲಿ ಬರುವಾಗ ನೀವು ಗುಣಗಳು ಹಾಕುದನ್ನು ನಾವು ಕೇಳ್ತಾ ಇರ್ತೇವೆ ಕಿವಿಗೆ. ಹ್ಮ್ 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 ಬಹಳ ಒಂದು ಆನಂದ ಆಗ್ತದೆ ಆ ಸ್ವರ ಕೇಳುವಾಗ. ಹೌದೌದು ಹೌದು. ಒಂದು 2 ಸಾಲು ಏನಾದ್ರು ಹೇಳ್ಬೋದಾ ಸರ್? ನಾನಾ? ಹೌದು. ಹಾ, ನೀವೊಂದು ಸಜೆಸ್ಟ್ ಮಾಡಿ ಏನ್ ಹೇಳ್ಬೇಕು ಅಂತ. ಎಲ್ಲ ಹೇಳಿ, ಯಾರ್ದು ಆಗ್ತದೆ? ಕಿಶೋರ್ ಕುಮಾರ್ದು ಆಗತ್ತೆ, ಯಾರ್ದು ಆಗತ್ತೆ? ಹೌದಾ? ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಹಾಡನ್ನು 2 ಸಾಲು ನಮ್ಮೊಂದಿಗೆ. ಹಾ ಹಾ ಹಾ, ನನಗೆ ಬಹಳ ಇಷ್ಟದ ಒಂದು ಪದ್ಯ ಉಂಟು. ಹೇಳಿ ಸರ್. ಅದು ನಮ್ಮ ಇವರು ಯಾರು SP ಬಾಲಸುಬ್ರಹ್ಮಣ್ಯಂ ಅವರು ಹೇಳಿದ್ದು. ಹೇಳಿ ಸರ್. ಅದನ್ನ ಒಂದ್ 2 ಸಾಲು ಹೇಳ್ತೇನೆ. ಖಂಡಿತ ಸರ್. ನಾನು ಅದನ್ನ ಇಷ್ಟವರೆಗೆ ಯಾರು ಎಲ್ಲೂ ಹೇಳಿಲ್ಲ, ಪ್ರಯತ್ನ ಮಾಡ್ತೇನೆ ಹೇಳಲಿಕ್ಕೆ. ಓಕೆ ಸರ್. ಆಗ್ಬೋದಲ್ಲ? ನಿಮಗೋಸ್ಕರ. ಖಂಡಿತ ಸರ್. ಹಾ, ಹೇಳ. ಓಕೆ ಓಕೆ, ಈಗ ಒಬ್ರು ಕರೆಯಲಿದ್ದಾರಂತೆ, ಹಾ, ಆಗ್ಲಿ ಆಗ್ಲಿ, ಹೇಳಿ. ಮಾತಾಡ್ಬಿಟ್ಟು ಮತ್ತೆ ಆಗ್ಬೋದು, ಹೇಳ್ತೀರಾ? ಆಗ್ಬೋದು. ಓಕೆ, ಹಲೋ ಹಲೋ. ಹಲೋ, ಹೇಳಿ, ನೀವು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರೇನು? ನಾವು ಬೆಳ್ತಂಗಡಿಯಿಂದ. ಹ್ಮ್. ಬೆಳ್ತಂಗಡಿ. ಓಕೆ ಓಕೆ, ಮಾತಾಡಿ, ಮತ್ತೆ ಡಾಕ್ಟರ್ ಇದಾರೆ, ಮಾತಾಡಿ. ಹಲೋ 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 ಸರ್, ನಮಸ್ತೆ. ನಮಸ್ತೆ, ಯಾರು ಮಾತಾಡುದು? ಪ್ರಕಾಶ್, ಮಹಾಗಣಪತಿ ಎಂಟರ್ಪ್ರೈಸ್, ಬೆಳ್ತಂಗಡಿ. ಹಾ ಹಾ ಹಾ, ಎವರ್ ಗ್ರೀನ್ ಹೀರೋ. ನಿಮ್ಮ ನಿಮ್ಮ ಸಾಮಾಜಿಕ ಕಳಕಳಿ, ನಿಮ್ಮ ಸಮಾಜ ಸೇವೆಯನ್ನು ಗುರುತಿಸಿ ಸುದ್ದಿ ನ್ಯೂಸಿನವರು ನಿಮ್ಮ ಒಂದು ಲೈವ್ ಕಾರ್ಯಕ್ರಮ ಕೊಟ್ಟದಕ್ಕೆ ಅವರಿಗೆ ಒಂದು ಧನ್ಯವಾದಗಳು ಫಸ್ಟಿಗೆ. ಹಾಗೂ ಜನರಿಗೆ ಉಪಯುಕ್ತವಾದ ಮಾಹಿತಿಯನ್ನು ಕೊಡುವಂತ ನಿಮಗೂ ನಮ್ಮ ಪರವಾಗಿ ಧನ್ಯವಾದಗಳು. ಹಾ, ನಿಮಗೂ ಧನ್ಯವಾದ. ನೀವು ನನ್ನ ಕಷ್ಟದ ದಿನಗಳೆಲ್ಲ ತುಂಬಾ ಸಹಾಯ ಮಾಡಿದ್ದೀರಿ. ನೀವು ಭಾಗಿಯಾಗಿದ್ದೀರಲ್ಲ ಸರ್. ನೀವು ಪೂವಪ್ಪಣ್ಣೆಲ್ಲ ಸೇರಿಕೊಂಡು ನನ್ನನ್ನು ಹೇಗಾದ್ರೂ ಮಾಡಿ ಮುಳುಗುವನನ್ನು ಮೇಲೆ ಹಾಕಿದ್ದೀರಿ. ಹಾಗೆ ನಿಮಗೂ ಕೂಡ ತುಂಬಾ ಧನ್ಯವಾದ. ಓಕೆ ಸರ್, ಆಯ್ತು ಆಯ್ತು ಆಯ್ತು. ಓಕೆ, ಈಗ ಈ ಒಂದು ವೀಕ್ಷಕರ ಪ್ರಶ್ನೆ ಇಲ್ಲ, ಈಗ ಒಂದು 2 ಪ್ರಶ್ನೆ ಇದೆ. ಒಂದು, ನಮ್ಗೆ ಈಗ ತುಂಬಾ ಕ್ಯೂರಿಯಾಸಿಟಿ ಇರೋದು, ಆವಾಗ ಕರೆ ಮಾಡ್ದಾಗ ಇರ್ಬೋದು, ಈಗ ಜನಗಳಿಗೂ ಒಂದು ಕ್ಯೂರಿಯಾಸಿಟಿ ಇರ್ಬೋದು, ನಿಮ್ಮ ಒಂದು ಹಾಡು ಕೇಳುವಂತಹ ಒಂದು ಇದಕ್ಕೆ. ಸೊ ನಿಮ್ಮ ಒಂದು ಇಷ್ಟವಾದಂತಹ ಗಾಯಕರು ಯಾರು? ಹಾಗೆ ನಿಮ್ಗೆ ಒಂದು ಇಷ್ಟವಾದ ಹಾಡನ್ನು ಕೂಡ ನೀವು ಹಾಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನನ್ನ ತುಂಬಾ ಇಷ್ಟವಾದ ಗಾಯಕರು ಸಾಮಾನ್ಯ ಎಲ್ಲರೂ ನನಗೆ ತುಂಬಾ ಇಷ್ಟವೇ. ಅವರು ಮೊಹಮ್ಮದ್ ರಫಿ ಆಗಲಿ, ಮುಖೇಶ್ ಆಗಲಿ, ಹೇಮಂತ್ ಕುಮಾರ್ ಆಗಲಿ, ಮನ್ನಾಡೆ ಆಗಲಿ, ಅಥವಾ ಕನ್ನಡದಲ್ಲಿ PB ಶ್ರೀನಿವಾಸ್, SP ಬಾಲಸುಬ್ರಹ್ಮಣ್ಯಂ, S ಜಾನಕಿ, ವಾಣಿ ಜಯರಾಮ್, ನನಗೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಜನ ಎಲ್ಲರೂ ಇಷ್ಟವೇ. ಒಳ್ಳೆ ಹಾಡುಗಳು, ಒಳ್ಳೆ ಗಾಯಕರು. ಡಾಕ್ಟರ್ ರಾಜ್ಕುಮಾರ್ ಅವರನ್ನಂತೂ ನಾನು ತುಂಬಾ ಆರಾಧಿಸ್ತೇನೆ. ಅವರ ಸೌಂದರ್ಯ, ಅವರ ನಟನಾ ಪ್ರತಿಭೆ, ಅವರ ಗಾಯನ ಎಲ್ಲ, ಅವರೊಂದು ಆಲ್ರೌಂಡರ್ ಅವರು. ಫಿಲ್ಮ್ ಕ್ರೇಜ್ ಕೂಡ ಇದೆ ಅಂತ ಆಯ್ತು. ತುಂಬಾ ಇದೆಪ್ಪ. ನಾನು ಈಗ ಬಂದ ಹೊಸ ಫಿಲ್ಮ್ ಅದು ಒಳ್ಳೇದುಂಟು ಅಂತ ಇಷ್ಟ ಆದ್ರೆ ನೋಡ್ತೇನೆ. ನಾನು ಲೇಟೆಸ್ಟ್ ಆಗಿ ನೋಡಿ ಇಷ್ಟಪಟ್ಟದ್ದು ಅಂದ್ರೆ ಕಾಂತಾರ ಫಿಲ್ಮ್. ಹಾಗೆ ಅದರ ಮೊದಲು ನಾನು ನನ್ನ ಮಗ ಎಲ್ಲ ಹೇಳುವಾಗ ಈಗಿನವರಲ್ಲ ಅಂತ ಕೇರ್ಲೆಸ್ ಅವರನ್ನು ಸಸಾರ ಮಾಡ್ತಿದ್ದೆ. ಆದ್ರೆ ಕಾಂತಾರ ಫಿಲ್ಮ್ ಎಲ್ಲ ನೋಡಿದ ಮೇಲೆ ನನಗೆ ತುಂಬಾ ಇಷ್ಟ ಆಯ್ತು. ಇವತ್ತಿಗೂ ನನಗೆ ರಕ್ಷಿತ್ ಶೆಟ್ಟಿ ಅಷ್ಟು ಇಷ್ಟ ಅಂತ ಆಗ್ಲಿಲ್ಲ, ಮತ್ತೆ ಆದ್ರೆ ಇವರನ್ನು ನನಗೆ ಖುಷಿ ಆಯ್ತು ಕಾಂತಾರ ಫಿಲ್ಮ್ ಅಲ್ಲಿ. ಹಾಗೆ ಮತ್ತೆ ಮಲಯಾಳಂ ಚಿತ್ರರಂಗ ಮತ್ತೆ ಹಾಡುಗಳು, ಮ್ಯೂಸಿಕ್ ಡೈರೆಕ್ಟರ್ಸ್, ಇದನ್ನೆಲ್ಲ ನನಗೆ ಬೈ ಹಾರ್ಟ್. ಯೇಸುದಾಸ್ ಹಾಡಿದ ಅಷ್ಟು ಹಾಡುಗಳನ್ನು ನಾನು ಕೇಳಿದ್ದೇನೆ ಮಲಯಾಳದಲ್ಲಿ. ಬೇರೆ ಭಾಷೆಯಲ್ಲಿಯೂ ಇದೆ, ಆದ್ರೆ ಮಲಯಾಳದಲ್ಲಿ ಅವರ ನಿಜವಾದಂತಹ ಟೇಸ್ಟ್, ರುಚಿ, ಅಭಿರುಚಿ ನಮಗೆ ಗೊತ್ತಾಗ್ತದೆ. ಮಲಯಾಳ ಯಾಕೆ? ನಿಮ್ಮ ಹುಟ್ಟಿದ ಒಂದು ಊರು ಅನ್ನುವಂತಹ ಆ ಗಂಧದ ಮೂಲಕ ನಿಮ್ಗೆ ಇಷ್ಟವಾಯ್ತಾ ಅಥವಾ? ನಾನು 77ನೇ ಇಸವಿವರೆಗೆ ಬದಿಯಡ್ಕ ಅಂತ ಹೇಳಿ ಕಾಸರಗೋಡಿನ ಅಲ್ಲಿದ್ದೆ. ನಾವು ಶಾಲೆಯಿಂದ ಬರುವಾಗ ಯಾವಾಗಲೂ ಸಿಲೋನ್ ಅಂತ ಹೇಳುವಂತ ರೇಡಿಯೋ, ಅದರಲ್ಲಿ ಮಲಯಾಳ ಪದ್ಯಗಳು ಬರುದು. ಚೆಮ್ಮೀನ್ ಅಂತ ಹೇಳಿ ಒಂದು ಫಿಲ್ಮು ಆಗ ಬಾರಿ ಫೇಮಸ್. ಕಡಲಿನ ಕರೆ ಪೋನೋರಿ ಕಾಣಾನ್ ಪುಣ್ಣಿನ ಪೋನೋರಿ പോയി വരുമ്പോഴെന്തു കൊണ്ടുവരും ಕೈ ನೀರಲ್ಲಿ, ಇದೇ ಪದ್ಯ ಹೆಚ್ಚಾಗಿ ಬರುದು. ನಾವು ಬಂದು ಕಾಫಿ ಕುಡಿಲಿಕ್ಕೆ ಕೂತ್ಕೊಳ್ಳುವಾಗ ನಮ್ಮ ತಾಯಿ ಡೈಲಿ ಅದೇ ಪದ್ಯಗಳನ್ನು ಹಾಕ್ತಿದ್ರು. ಹಾಗಾಗಿ ನಮಗೆ ಅದೇ ಪದ್ಯ ಕೇಳುದು. ಮತ್ತೆ ನಾವಲ್ಲಿ ಒಂದು ಥಿಯೇಟರ್ ಇತ್ತು, ಪ್ರೇಮ್ ನಸೀರ್ ಫಿಲ್ಮ್ಗಳನ್ನು ನೋಡ್ಲಿಕ್ಕೆ ಹೋಗ್ತಿದ್ದೆವು ತುಂಬಾ. ನಮ್ಮ ತಂದೆ ಯಾವತ್ತೂ ಕೂಡ ಬೇಡ ಅಂತ ಹೇಳ್ತಿರ್ಲಿಲ್ಲ, ಅಲ್ಲಿ ಕನ್ನಡ ಫಿಲ್ಮ್ಗಳು ಬರ್ತಿತ್ತು.
ನಾವು ನೋಡ್ತಿದ್ದೆವು. ಎಷ್ಟೋ ಸಲ ನಾವು ಎದುರು ಇರುವಂತ ಹೊಯ್ಗೆಯಲ್ಲಿ ಹೋಗಿ ಕೂತು ಫಿಲ್ಮ್ ನೋಡ್ತಿದ್ದೆವು. ಹಾಗೆ ಫಿಲ್ಮ್ ನೋಡ್ಲಿಕ್ಕೆಲ್ಲ ಒಳ್ಳೆ ಒಳ್ಳೆ ಫಿಲ್ಮ್ಗಳೆಲ್ಲ ಬಂದ್ರೆ ನಮಗೆ ಯಾವುದೇ ಅಡಚಣೆ ಇಲ್ಲ, ಹೋಗಿ ಅಂತಲೇ ಹೇಳ್ತಾ ಕಳಿಸ್ಕೊಡ್ತೇವೆ. ಇದ್ರು. Okay. Okay, ಇನ್ನೊಂದು ಕಾಲ್ ಬಂದಿದೆ, ಮಾತಾಡೋಣ. ಹ್ಮ್. ಹಲೋ, ಹಲೋ ನಮಸ್ತೆ, ಹೇಳಿಮ್ಮ, ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ, ನಿಮ್ಮ ಹೆಸರೇನು? ಹಲೋ ನಮಸ್ತೆ ಮೇಡಮ್. ನಮಸ್ತೆ, ಸರ್ ನಮಸ್ತೆ. ಯಾರು ಗೊತ್ತಾಗ್ಲಿಲ್ಲ? ನಾನು ಸುದರ್ಶನ ಅಮ್ಮ ಸುಂದರಿ. ಹಾ, ಸುಂದರಿ ಕರ್ನಾಟಕದವರಾ? ಹಾ ಕನ್ನಡಕದ ಸುಂದರಿಯಾ? ಮತ್ತೆ ಸರ್ ಹಾ, ಹೇಳಿ. ನಿಮ್ಮನ್ನೊಂದು ನಮ್ಮ ಸುದ್ದಿ ನಿರ್ದೇಶಕರು ನಮಗೆ ಮುಖತ ಭೇಟಿಯಾಗಲಿಕ್ಕೆ ತುಂಬಾ ಸಂತೋಷ ಆಯ್ತು. ಹಾ, ಆಗ್ಲಿ ಆಗ್ಲಿ. ನಿಮ್ಮ ಸೇವಾವಧಿ ಇನ್ನಷ್ಟು ಉತ್ತುಂಗಕ್ಕೆ ಹೇಳಿ ಹಾ ನಮ್ಮ ಬಡವರ ಪಾಲಿನ ಹಾ ಒಂದು ವೈದ್ಯನಾಗಿ ಹಾ ಹಾ ನಮ್ಮೆಲ್ಲ ಕಾರ್ಯಗಳಿಗೆ ನಿಮ್ಮಲ್ಲಿ ಒಂದು ಕೃತಜ್ಞತೆಯನ್ನು ಸಲ್ಲಿಸಿದ್ದೇನೆ. ಆಗ್ಲಿ ಅಪ್ಪ, ನಿಮ್ಮ ಕನ್ನಡ ಭಾರಿ ಒಳ್ಳೇದುಂಟು. ನೀವು ಕ್ಲಿನಿಕಲ್ಲಿ ಬಂದಾಗ ಇಷ್ಟು ಒಳ್ಳೆ ಕನ್ನಡ ಮಾತಾಡ್ಲಿಲ್ಲ. ಹಲೋ ಮತ್ತೆ ಹಲೋ, ನೀವು ಯಾವಾಗ್ಲೂ ತುಳುವಲ್ಲಿ ಮಾತಾಡೋದಲ್ಲ? ಹಾ ನಿಮ್ಮ ಕನ್ನಡ ಭಾರಿ ಒಳ್ಳೇದುಂಟು. ಇನ್ನೊಂದು ಸೇವಾವಧಿ ಬಡವರ ಪಾಲ್ಗೊಂಡಿದ್ದು ಡಾಕ್ಟರ್ ಆದ್ರಿ ಹಾ 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 ಉತ್ತರೋತ್ತರ ಅಭಿವೃದ್ಧಿ ಆದ್ರು. ಆವಡು ಆವಡು. ಹಾ, ಬಾರಿ ಖುಷಿ ಆಯ್ತಾರೆ ಈ ಸಂದರ್ಶನ ಬಾರಿ ಆವಡಪ್ಪ, ಆವಡು ಆವಡು. ಹಾ, ಕುಡ್ಲದ ಮಾತ್ರೆಗೆ ಏಪ ಬರ್ಪಾರು? ಹಾ ಕುಡ್ಲದ ಮಾತ್ರ ಬೋರಿಗೆ ಸರ್. ಆವ ಬಲ್ಲೆ ಆವ. ಸರಿ ಸರಿ ಸರಿ. ಹಾ, ಓಕೆ ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಈಗ ನೀವು ಸುಂದರಿನ ನೀವು ಕರ್ನಾಟಕದ ಸುಂದರಿ ಅಂತ ಕೇಳಿದ್ರಲ್ವಾ? ಈಗ ಅಷ್ಟೊಂದ್ ಜನ ರೋಗಿಗಳು ಬರ್ಬೇಕಾದ್ರೆ ನೀವು ಏನಾದ್ರೂ ಅವ್ರಿಗೆ ಅಡ್ಡ ಹೆಸರು ಇಟ್ಟುವಂತಹ ಒಂದೇನಾದ್ರೂ ಪ್ರಮೇಯ ಇದೆಯಾ? ಖಂಡಿತ ಉಂಟು. ಯಾಕಂದ್ರೆ ಅವರು ನನಗೆ ತುಂಬಾ ಅಡ್ಡ ಹೆಸರು ಇಡ್ತಾರಲ್ಲ, ಆಗ ನಾವು ಅವರಿಗೆ ಅಡ್ಡ ಹೆಸರು ಇಡ್ಲೇಬೇಕಾಗ್ತದೆ. ಹಾಗೆ ಇದು ಕೆಲವು ಸಲ ಒಂದು ಮನೆಯಲ್ಲಿ ಒಬ್ಬರ ಹೆಸರನ್ನು ನೆನ್ಪಿಡ್ತೇನೆ ನಾನು, ಅವರನ್ನು ಎಲ್ಲರಿಗೂ ಕೂಡ ಹೇಳ್ತೇನೆ. ಅವರಿಗೇನು ಬೇಸರ ಆಗುದಿಲ್ಲ, ಯಾಕಂದ್ರೆ ಆ ಒಂದು ಹೆಸರನ್ನು ನೆನ್ಪಿಟ್ಟುಕೊಂಡು ಆ ಮನೆಯಲ್ಲಿ ಅದನ್ನು ಎಲ್ಲರಿಗೂ ಅನ್ವಯಿಸಿದ್ರು ಕೂಡ ಆ ಒಂದು ಹೆಸರನ್ನು ನೆನ್ಪಿಡ್ಲಿಕ್ಕೆ ಕೂಡ ಅಷ್ಟೇ ಪ್ರಾಕ್ಟೀಸ್ ಬೇಕಾಗ್ತದೆ. ಹಾಗಾಗಿ ಈಗ ಎಷ್ಟೋ ಸಲ ಅದರಲ್ಲಿ ತೀರಿ ಹೋದವರ ಹೆಸರು ಕೂಡ ಇರ್ತದೆ. ಆ ಮನೆಯಲ್ಲಿ ಈಗ ಇಲ್ಲದ ತೀರಿ ಹೋದವರ ಹೆಸರು ಕೂಡ ಇರ್ತದೆ. ಆದ್ರೆ ಯಾವುದಕ್ಕೂ ಜನಗಳು ಏನು ಬೇಸರ ಮಾಡೋದಿಲ್ಲ. ಆರ್ಪೋತೇರು ಅಂತ ಹೇಳ್ತಾರೆ ಕೆಲವು ಸಲ ಬೇಕಾದ್ರೆ, ಆದ್ರೂ ಅವರಿಗೆ ಅದು ಇಷ್ಟವೇ. ಹಾಗೆ ನಮ್ಮ ಹೃದಯಕ್ಕೆ ಹತ್ತಿರ ಆಗಿದ್ದಾರೆ, ಹಾಗಾಗಿ ಅದು ಇಷ್ಟ. ಇನ್ನೆಷ್ಟೋ ಜನರನ್ನು ನಾನು ಅವರ ಮುಖ ಭಾವ ನೋಡುವಾಗ ನನಗೆ ಇಷ್ಟ ಆದ್ರೆ ಅವರನ್ನ ಅಲ್ಲೇ ಹಿಂದೆ ಕರ್ಕೊಂಡೋಗಿ ಅವರ ಮುಖ ಭಾವವನ್ನು ಪೋರ್ಟ್ರೇಟ್ ಫೋಟೋಸ್ ತೆಗೆದಿಟ್ಟಿದ್ದೇನೆ. ನನಗೆ ಫೋಟೋಗ್ರಫಿಯಲ್ಲಿ ತುಂಬಾ ಇಂಟ್ರೆಸ್ಟ್. ಅದಕ್ಕೆ ನಾನು ಅದರಲ್ಲಿಯೂ ನಾನು ಫಸ್ಟಿಗೆ ಹೂಗಳ ಫೋಟೋ ಎಲ್ಲ ತೆಗಿತಿದ್ದೆ. ನಂತರ ನನಗೆ ಮುಖಭಾವದ ಫೋಟೋ ತೆಗೆಯುವುದು ಚಾಲೆಂಜಿಂಗ್ ಅಂತೇಳಿ ಆಯ್ತು. ಯಾಕಂದ್ರೆ ಹೂ ಸಹಜವಾಗಿ ಸುಂದರವಾಗಿರ್ತದೆ, ಅದು ನಮಗೆ ಹೇಗೆ ಬೇಕು ಹಾಗೆ ತೆಗಿಲಿಕ್ಕೆ ಆಗ್ತದೆ. ಅದೇ ಮನುಷ್ಯನ ಫೋಟೋ ತೆಗಿಬೇಕಾದ್ರೆ ಅವನದ್ದು ಗಳಿಗೆಗೊಮ್ಮೆ ಚೇಂಜ್ ಆಗ್ತಾ ಇರ್ತದೆ. ಹಾಗಾಗಿ ಪೋರ್ಟ್ರೇಟ್ ಫೋಟೋ ತೆಗೆಯುವುದು ಸವಾಲಿನ ಕೆಲಸ ಅಂತ ಆಗಿ ಅದಕ್ಕೋಸ್ಕರ ನಾನು ನನ್ನಲ್ಲಿಗ ಬಂದ ಪೇಷಂಟ್ಗಳನ್ನೇ ನಾನು ಗಿನಿಪಿಗ್ಗಳಾಗಿ ಯೂಸ್ ಮಾಡ್ತಿದ್ದೆ. ತುಂಬಾ ಫೋಟೋ ಉಂಟು. ನಮ್ಮ ಗುರುವನ್ಕೆರೆಯಲ್ಲಿ ಸ್ಟುಡಿಯೋದವರು ಇದ್ದಾರೆ, ದಾಮು ಅಂತ. ಅವರು ಯಾವ್ದಾದ್ರು ಅಜ್ಜಿಯದ್ದು ಫೋಟೋ ಬೇಕಾದ್ರೆ ನನ್ನ ಹತ್ರ ಕೇಳ್ತಾರೆ, ಆರನ ಫೋಟೋ ಇರಲು ಉಂಟಾ ಅಂತ ಕೇಳ್ತಾರೆ. ಹಾಗೆ ಎಷ್ಟೋ ಜನ ಫೋಟೋ ನಾನು ಕೊಟ್ಟಿದ್ದೇನೆ ಅವರಿಗೆ. ಹಾಗೆ ತೀರಿ ಹೋದ ಮೇಲೆ ಬೇಕಾಗ್ತದಲ್ಲ, ಆ ಫೋಟೋಗಳನ್ನು ನಾನು ಕೊಟ್ಟಿದ್ದೇನೆ. ಇವರು ನಿಮ್ಮ ಯಾರು ಅಣ್ಣಿ ಶೆಟ್ರು ಪಶುವೈದ್ಯರು, ಅವರ ಫೋಟೋ ಕೂಡ ನನಗೆ ನನ್ನ ಹತ್ರ ಕೇಳಿದ್ದಾರೆ, ನಾನು ಕೊಟ್ಟಿದ್ದೇನೆ. ಅವ್ರು ಬಹಳ ಸುಂದರವಾಗಿದ್ರು, ಶಿವರಾಮಕಾರಂದ್ರೆ ಕೂದಲೆಲ್ಲ ಬಿಳಿಯಾಗಿ. ಇನ್ನೊಂದು ಯಾರು ಕರೆಯಲಿದ್ದಾರೆ, ಮಾತಾಡೋಣ. ಆಗ್ಲಿಂದ ವೇಟ್ ಮಾಡ್ತಾ ಇದ್ದಾರೆ ನಿಮ್ ಜೊತೆ ಮಾತಾಡ್ಬೇಕು ಅಂತ. ಹಲೋ ನಮಸ್ತೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರು? ಡಾಕ್ಟರ್ ಜೊತೆ ಮಾತಾಡಿ. ಹಲೋ, ಯಾರು? ಬಳೆಂಜದಿಂದಲಾ? ಬಳೆಂಜ ಪ್ರಕಾಶನ? ಹಾ, ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಹಲೋ, ಪ್ರಕಾಶ್ ಬಳೆಂಜ. ಬಳೆಂಜದಿಂದ ಪ್ರಕಾಶ? ಹಾ, ಹೇಳಿ. ನಿಮ್ಮ ಸ್ವರ ಸರಿ ಕೇಳುದಿಲ್ಲ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಹಲೋ, ಹಾ, ಹಲೋ,
ಸರಿ ಕೇಳುದಿಲ್ಲ, ಕಟ್ ಕಟ್ ಆಗ್ತಾ ಉಂಟು. ಹೌದಾ? ಹಾ ಇವಾಗ ಮಾತಾಡಿ. ಹಲೋ. ಹಾ Hello. ಮಾತಾಡಿ ಮಾತಾಡಿ. ಫಸ್ಟ್ ಸುದ್ದಿ ವಿಚಾರಕ್ಕೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಹಾ ಆಗ್ಲಿ. ಹಾ ಅವರೊಟ್ಟಿಗೆ ಈ ಸೇವೆಗೆ ನಾವೆಲ್ಲ ಹಾ ದುಡ್ಡಿಗೆ ಜನರಿಗೆ ಒಂದು ಒಳ್ಳೆ ಮದ್ದನ್ನು ಕೊಟ್ಟು ಜನರಿಗೆ ಭಾರಿ ಹೆಲ್ಪ್ ಆಗ್ತದೆ. ಹ್ಮ್ ಹಾ. ಹಾ ಸರ್ ಮತ್ತೊಂದು ನಾನು ಹೇಳುದು, ಹಾ 10 ವರ್ಷದ ಹಿಂದೆ ಹಾ ನಮಗೆ ಸ್ವಲ್ಪ ಸ್ವಲ್ಪ ನೋವಿತ್ತು. ಹ್ಮ್ ಹಾಗೆ ಮಂಗಳೂರಿಗೆ ಟೆಸ್ಟ್ ಮಾಡಬೇಕಿದ್ರು ಆಪರೇಷನ್ ಆಗಿ ಅಡ್ಮಿಟ್ ಆಗಬೇಕು ಅಂತ. ಎಂತ ಹೇಳ್ತಾರೆ? ಸರಿಯಾಗಿ ಕೇಳಿಸ್ತಿಲ್ಲ. ಹಲೋ ಹಲೋ, ಸರಿ ಕೇಳ್ತಾ ಇಲ್ಲ ನೀವು ಮಾತಾಡುದು. ನೀವು ಮತ್ತೊಮ್ಮೆ ಟ್ರೈ ಮಾಡ್ತೀರಾ? ಏನು ತೊಂದ್ರೆ ಇಲ್ಲ. ಹಲೋ ಹಲೋ. ಹಲೋ. ಈಗಿನ ಡಾಕ್ಟರ್ಗಳೆಲ್ಲ ಹಾ ಪೈಸೆ ಸ್ಕೀಮ್ ಮಾತ್ರ ಅಲ್ಲದೆ ಸರ್ವಿಸ್ ಏನಿಲ್ಲ. ಹ್ಮ್ ಹಾಗೆ ನಿಮ್ಮಿಂದೊಂದು ಪಾಲದಲ್ಲಿ ಹೆಲ್ಪ್ ಆಗ್ತದೆ. ಹಾಗೆ ನಿಮ್ಗೆ thanks ಆಗ್ಲಿ ಆಗ್ಲಿ ಆಗ್ಲಿ. ಥ್ಯಾಂಕ್ ಯು ಹಾ, ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಹಾ ನಮಸ್ತೆ ನಮಸ್ತೆ. Okay. ಇನ್ನೊಂದು, ಈಗ ಇದೊಂದು ಕಾಂಪಿಟಿಷನ್ ಟೈಮ್. ಎಲ್ರು ಕೂಡ ಒಂದು ಮಾರ್ಕೆಟ್ ಹೋದ್ರು ಕೂಡ ಇಲ್ಲಿರುವಂತ ಹೂವಿನ ಮಾರ್ಕೆಟ್ಗೂ ಆ ಕಡೆ ಇರುವಂತ ಹೂವಿನ ಮಾರ್ಕೆಟ್ ಸೇಮ್ ರೇಟ್ ಇರ್ಬೇಕು. ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರು ಕೂಡ ಅಲ್ಲಿ ಒಂದು ದೊಡ್ಡ ಯುದ್ಧನೇ ಆಗ್ಬಿಡುತ್ತೆ. ಯಾಕೆ ನೀವು ಕಡಿಮೆಗೆ ಸೇಲ್ ಮಾಡಿದ್ರಿ, ನಮ್ಗೆ ಇಲ್ಲಿ ಪೆಟ್ಟಾಗುತ್ತೆ ಅಂತ. ಹಾಗೆ ನಿಮ್ಮ ವೈದ್ಯ ವೃತ್ತಿಯಲ್ಲಿ ಕೂಡ ಇರುತ್ತೆ, ಒಂದು ಸ್ಟಾರ್ಟಿಂಗ್ ಫೀಸ್ ಇಷ್ಟು ತಗೋಬೇಕು, ಮೆಡಿಸಿನ್ ಫೀಸ್ ಇಷ್ಟು ತಗೋಬೇಕು ಅಂತ ಫಿಕ್ಸ್ ಆಗಿರುತ್ತೆ. ನೀವು ಈ 10 ರೂಪಾಯಿಯಿಂದ ಒಂದು ಟ್ರೀಟ್ಮೆಂಟ್ ತಗೊಳಕ್ಕೆ ನಿಮ್ಗೆ ಯಾವ್ದು ಒಂದು ಸಮಸ್ಯೆ ಆಗಿಲ್ವಾ? ಯಾರು ಪ್ರಶ್ನೆ ಮಾಡಿಲ್ವಾ ಏನು? ಆರಂಭದಲ್ಲಿ ಪ್ರಶ್ನೆ ಆಗ್ತಿತ್ತು. ನಂತರ ನಾನು ನಾನೇನ್ ಮಾಡಿದೆ ಅಂತ ಹೇಳಿದ್ರೆ, ನನ್ನ ಕ್ರಮ ಹೀಗೆ. ನಾನು ಗುಂಪಿನಲ್ಲಿ ಗೋವಿಂದ ಆಗದೆ ನಾನು ನನ್ನ ಒಂದು ಸ್ಟೈಲ್ ನಲ್ಲಿ ಇದ್ದೆ. ನಾನು ಈ ವಿಷಯದಲ್ಲಿ ಇದು ವಿವಾದದ ವಿಷಯ ಆಗದ ರೀತಿಯಲ್ಲಿ ನಾನು ಸೈಲೆಂಟ್ ಆಗಿದ್ದೆ. ನನ್ನ ಕ್ರಮ ಹೀಗೆ ಅಂತ ಹೇಳ್ಕೊಂಡು, ನನ್ನಿಂದ ನಾನು ಇತರರಿಗೆ ತೊಂದರೆ ಆಗ್ಬೇಕು ಅಂತ ಮಾಡ್ತಾ ಇರುವುದಲ್ಲ, ನನ್ನ ಕ್ರಮ ಹೀಗೆ ಅಂತ ಹೇಳ್ಕೊಂಡು ನಾನು ಅದನ್ನು ಮೇಂಟೈನ್ ಮಾಡ್ತಾ ಇದ್ದೆ. ಸ್ಲೋಲಿ ಇದು ಎಲ್ಲರಿಗೂ ಕೂಡ ಮನವರಿಕೆ ಕೂಡ ಆಗ್ತು. ಹಾಗಾಗಿ ನಾವು ಮತ್ತೆ ಒಬ್ಬ ವೈದ್ಯಕೀಯ ವೃತ್ತಿ ಕಲಿತು ಸಮಾಜದ ಮಧ್ಯೆ ನಿಂತು ನಾವು ನಮ್ಮ ವೃತ್ತಿಯನ್ನು ಮಾಡಬೇಕು. ನಮಗೆ ಸೇವೆ ಮಾಡ್ಬೇಕು ಅಂತಿದ್ರೆ ಸಮಾಜದ ಮಧ್ಯೆಯಲ್ಲಿ ನಿಂತು ಮಾಡಬೇಕು ಅಂತ ಹೇಳುವಾಗ ನಾವು ಅದನ್ನು ಈ ಕಾಡಿನಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಿರುವಾಗ ನಮ್ಮ ಸಜ್ಜನಿಕೆಯನ್ನು, ನಮ್ಮ ಒಳ್ಳೆ ಉದ್ದೇಶವನ್ನು ನಾವು ಎಲ್ಲರಿಗೂ ಮನವರಿಕೆ ಮಾಡಿಸಿದಾಗ ಇವನ ಉದ್ದೇಶ ಒಳ್ಳೆದುಂಟು ಅಂತ ಹೇಳುದು ಎಲ್ಲರಿಗೂ ಮನವರಿಕೆ ಆದಾಗ ಯಾವ ಸಮಸ್ಯೆ ಕೂಡ ಬರುವುದಿಲ್ಲ. ನಮ್ಮ ಧ್ಯೇಯ, ನಮ್ಮ ಯಾವ ಒಂದು ಉದ್ದೇಶ ಅದು ಸದುದ್ದೇಶ ಆಗಿದ್ರೆ, ಒಳ್ಳೆ ಧ್ಯೇಯ ಆಯಿತು ಅಂತಾದ್ರೆ ಅದನ್ನ ಅರ್ಥ ಮಾಡಿಕೊಳ್ಳುವಷ್ಟು ಒಳ್ಳೆ ಮನಸ್ಸು ನಮ್ಮ ಸಮಾಜಕ್ಕೆ ಉಂಟು. ಅದೇ, ಹಣಕ್ಕಿಂತ ಗುಣ ಮೇಲುವಂತ ಒಂದು ಮನಸ್ಥಿತಿ ಬಂದ್ರೆ ಅದ್ ನಾವು ಎಷ್ಟು ಒಳ್ಳೆ ಕೆಲಸ ಮಾಡ್ತೀವೋ ಹಿಂದ್ಗಡೆಯಿಂದ ಆ ಒಳ್ಳೆ ಕೆಲಸ ನಮ್ಮನ್ನ ಕಾಪಾಡುತ್ತೆ ಅನ್ನೋದಕ್ಕೆ ನೀವು ಒಂದು ಉದಾಹರಣೆ ಅಂತಲೇ ಹೇಳ್ಬಹುದು ಅಲ್ವಾ? ಇನ್ನೊಂದು, ನೀವು ಫೋಟೋಗ್ರಫಿ ಕ್ರೇಜ್ ಕೂಡ ಇದೆ. ಈ ವೈದ್ಯ ವೃತ್ತಿ ಮತ್ತೆ ಫೋಟೋಗ್ರಫಿ ಡೆಡ್ ಆಪೋಸಿಟ್, ಅದಕ್ಕದು ಕಂಪೇರ್ ಮಾಡೋಕೆ ಆಗೋದಿಲ್ಲ. ಸೊ ನಿಮ್ಮಲ್ಲಿ ಈ ಎರಡು ವೃತ್ತಿ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಈ ಫೋಟೋಗ್ರಫಿ ಕ್ರೇಜ್ ನಿಮ್ಗೆ ಹೇಗ್ ಬಂತು ಅಂತ? ಅದಕ್ಕೆ ನನಗೆ ನಮ್ಮ ಬೆಳ್ತಂಗಡಿಯ ಪ್ರಖ್ಯಾತ ಛಾಯಾಚಿತ್ರಗ್ರಾಹಕರು ಪಾಲಾಕ್ಷ ಸುವರ್ಣರು ಅವರು, ಮತ್ತೆ ಪ್ರಖ್ಯಾತ ಸಾಹಿತಿ ನಮ್ಮ ಬೆಳ್ತಂಗಡಿ ತಾಲೂಕಿನ ರಾಮಕೃಷ್ಣ ಶಾಸ್ತ್ರಿಗಳು, ಮತ್ತೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಜಯಶಂಕರ್ ಶರ್ಮಾ ಅಂತ ಇದ್ದಾರೆ. ಇವರು 3 ಜನ ಸೇರಿಕೊಂಡು ನನಗೊಂದು ಸೂಚನೆ ಕೊಟ್ಟರು. ನೀವು ಫೋಟೋ ತೆಗಿತೀರಿ, ಅದರಲ್ಲಿ ಇನ್ನಷ್ಟು ಒಳ್ಳೆ ಫೋಟೋ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತೀರಿ, ಅದನ್ನು ನೀವು ನೋಡ್ತೀರಿ, ಆನಂದಿಸ್ತೀರಿ. ಆದ್ರೆ ಇದನ್ನು ತುಂಬಾ ಜನ ನೋಡ್ಬೇಕು, ತುಂಬಾ ಜನ ಆನಂದಿಸ್ಬೇಕು ಅಂತಾದ್ರೆ ನೀವು ಇದನ್ನು ಪ್ರಕಟಪಡಿಸ್ಬೇಕು. ನಿಮ್ಮಷ್ಟಕ್ಕೆ ನೀವು ನೋಡಿ ಸಂತೋಷ ಪಟ್ಟರೆ ಸಾಲದು, ನೀವು ಸ್ವಾರ್ಥಿ ಆಗ್ತೀರಿ, ನೀವು ಎಲ್ಲರಿಗೂ ಅದನ್ನು ಹಂಚಬೇಕು ಸಂತೋಷವನ್ನು ಅಂತ ಹೇಳಿದ್ರು. ಹಾಗೆ ನಾನು ಇದನ್ನು ವಿಜಯ ಕರ್ನಾಟಕ ಪೇಪರ್ಗೆ ಕಳಿಸ್ಲಿಕ್ಕೆ ಶುರು ಮಾಡಿದೆ. ಅದಕ್ಕೆ ಸರಿಯಾಗಿ ಅದರಲ್ಲಿ ಒಂದು ಚಿತ್ರಕಾವ್ಯ ಅನ್ನುವಂತ ಬಹಳ ಒಳ್ಳೆ ಒಂದು ಅಂಕಣ, ಒಂದು ಫೋಟೋ, ಅದಕ್ಕೊಂದು ಕ್ಯಾಪ್ಷನ್. ಇದರಲ್ಲಿ GK ಹೆಗಡೆ ಮತ್ತೆ ಒಳ್ಳೆ ಒಳ್ಳೆ ಫೋಟೋಗ್ರಾಫರ್ಸ್ ಎಲ್ಲ ಕೊಡ್ತಿದ್ರು. ಅದರಲ್ಲಿ ನನ್ನ ಒಂದು ಫೋಟೋ ಬರ್ಬೋದು ಅಂತ ಹೇಳುವ ನನಗೆ ನಿರೀಕ್ಷೆ ಇರ್ಲಿಲ್ಲ. ಆದ್ರೆ ಒಮ್ಮೆ ಅದರಲ್ಲಿ ನನ್ನ ಒಂದು ಫೋಟೋ ಪ್ರಕಟ ಆದ ಮೇಲೆ ಮತ್ತೆ ನಾನು ಹಿಂದೆ ಮುಂದೆ ನೋಡ್ಲಿಲ್ಲ. ಅದಕ್ಕೋಸ್ಕರ ಫೋಟೋಸ್ ತೆಗಿಲಿಕ್ಕೆ ಶುರು ಮಾಡಿದೆ. ಒಂದು ಒಳ್ಳೆ ಕ್ಯಾಪ್ಷನ್ ಸಿಕ್ಕಿದ ಕೂಡಲೇ ಅದಕ್ಕೆ ಸರಿಯಾದ ಫೋಟೋ ಎಲ್ಲಿ ಉಂಟು ಹುಡುಕ್ತಿದ್ದೆ. ಹಾಗೆ ಕೆಲವು ಸಲ ಫೋಟೋ ಮೊದಲು ಸಿಕ್ತಿತ್ತು,
ಕ್ಯಾಪ್ಷನ್ ನಂತರ ಬರ್ತಿತ್ತು. ಮಾಡಿ ಕೊಡ್ತಾ ಇದ್ರಿ. ಕೆಲವು ಸಲ ಕ್ಯಾಪ್ಷನ್ ಮೊದಲು ಬರ್ತಿತ್ತು, ಫೋಟೋ ನಂತರ ಸಿಗ್ತಿತ್ತು ಹಾಗೆ. Okay, okay. ಈಗ ನಾನೊಂದು ವಿಜಯ ಕರ್ನಾಟಕದಲ್ಲಿ ಒಂದು ಫೋಟೋ ಹಾಕಿದೆ. ಹ್ಮ್. ಹಿಂದೆ ನೀಲಿ ಆಕಾಶ, ಒಂದು ಕೆಂಪು ದಾಸವಾಳ. ಹ್ಮ್. ಕೆಂಪು ದಾಸವಾಳದ ಫೋಟೋವನ್ನು ನಾನು ಕೆಳಗಿನಿಂದ ನೀಲಿ ಆಕಾಶದ ಬ್ಯಾಕ್ ಗ್ರೌಂಡ್ ಅಲ್ಲಿ ತೆಗೆದೆ. ಹ್ಮ್. ಅದಕ್ಕೆ ನನಗೆ ಒಳ್ಳೆ ಒಂದು, ಯಾಕಂದ್ರೆ ನನಗೆ ಸ್ವಲ್ಪ ಕವಿ ಮನಸ್ಸುಂಟು, ಸಾಹಿತ್ಯ ಓದ್ತೇನೆ, ಸೌಂದರ್ಯ ಪ್ರಜ್ಞೆ ಜಾಸ್ತಿ ಉಂಟು. ಹಾಗಾಗಿ ನನಗೆ ಅದು ಗಗನ ಕುಸುಮ ಅನ್ನೋ ಒಂದು ಟೈಟ್ಲ್ ಹೊಳೆಯಿತು. ಹಿಂಬದಿ ಗಗನ, ಎದುರು ಕುಸುಮ. ಗಗನ ಕುಸುಮಕ್ಕೆ ಕಾವ್ಯ ಸಾಹಿತ್ಯಿಕವಾದ ಅರ್ಥ ಬೇರೆ ಇದ್ರು ಕೂಡ ಆ ಟೈಟ್ಲ್ ಅದಕ್ಕೆ ತುಂಬಾ ಹೊಂದಿಕೆ ಆಗ್ತಿತ್ತು. ಸನ್ನಿವೇಶಕ್ಕೆ ಅದೊಂದು. ಹಾಗೆ ನಾನು ಅದನ್ನು ಕಳಿಸಿದೆ, ಪ್ರಕಟ ಆಯ್ತು. ಇಂಥ ಎಷ್ಟೋ ಉದಾಹರಣೆಗಳು ಮತ್ತೆ ಸೃಷ್ಟಿಯಾದವು. ಹಾಗೆ ನಂತರ ಇನ್ನೂ ಮುಂದೆ ಹೋದಾಗ ಬರೇ ಫೋಟೋಕ್ಕೆ, ಬರೇ ಕ್ಯಾಪ್ಷನ್ಗೆ ವ್ಯಾಲ್ಯೂ ಇಲ್ಲ, ಅದರೊಟ್ಟಿಗೆ ಒಂದು ಲೇಖನ ಇದ್ರೆ ಒಳ್ಳೇದಾಗ್ತದೆ. ಹೇಗೆ ನಾನು ಸುಧಾ ಭಾರತ ಪತ್ರಿಕೆಯಲ್ಲಿ ನಿಮ್ಮ ಪುಟ ಅಂತ ಉಂಟು, ಒಂದು ಫೋಟೋ, ಅದಕ್ಕೆ ಸ್ವಲ್ಪ ಮಾಹಿತಿ, ಇದಕ್ಕೆ ನಾನು ಕಳಿಸಲಿಕ್ಕೆ ಶುರು ಮಾಡಿದೆ. ಧರ್ಮಸ್ಥಳದಲ್ಲಿ ನೀವೆಲ್ಲ ನೋಡಿರ್ಬೋದು, ಒಂದು ಅಜ್ಜರಿದ್ದಾರೆ, ಅವರು ಲತಾ ಮಂಟಪದ ಹತ್ರ ತಲೆ ಮೇಲೆ ಕೈ ಇಟ್ಟು ಹೀಗೆ ಕೂತಿದ್ದಾರೆ, ಒಂದು ವಿಗ್ರಹ. ಅದೆಷ್ಟು ಸಹಜವಾಗಿ ಉಂಟು ಅಂತ ಹೇಳಿದ್ರೆ, ಯಾರೋ ಒಬ್ಬರು ಮುದುಕರು ಸುಸ್ತಾಗಿ ಚಿಂತೆಯಿಂದ ಅಲ್ಲಿ ಕೂತಾಗಿ ಉಂಟು. ಇದಕ್ಕೆ ನಾನು ಅದರ ಫೋಟೋ ತೆಗೆದು ಅನುಗಾಲವು ಚಿಂತೆ ಅಂತ ಹೇಳುವ ಒಂದು ಟೈಟಲ್ ಕೊಟ್ಟು ಸುಧಾ ವಾರ ಪತ್ರಿಕೆ ಕಳಿಸಿದೆ, ಪ್ರಕಟ ಆಯ್ತು. ನೀವು ಮೂಡಬಿದ್ರೆಯಿಂದ ಬರುವಾಗ ಅಲ್ಲಿ ಕಲ್ಲಬೆಟ್ಟು ಅಂತ ಉಂಟು, ಅಲ್ಲಿ ಒಂದು ಬೆಟ್ಟದ ಮೇಲೆ ಒಂದು ಬಸದಿ ಉಂಟು. ಓಕೆ ಡಾಕ್ಟರ್, ಮಾತಾಡೋಣ. ಒಬ್ರು ವೀಕ್ಷಕರು ನಿಮ್ಮ ಮಾತಾಡೋಕೆ ಕಾಯ್ತಾ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಸರ್, ಮನು ಮುದರ್ಕ್ ಅಂತ. ಹಾ, ನಮಗ್ ಗೊತ್ತುಂಟು, ಫೋಟೋಗ್ರಾಫರ್. ಹೌದು ಸರ್. ಹಾ, ಹೇಳಿ ಹೇಳಿ ಹೇಳಿ. ಹಲೋ, ಮಾತಾಡಿ. ನೀವು ಹವ್ಯಾಸ ಛಾಯಾಗ್ರಾಹಕರಲ್ಲ ಸರ್? ಅದೇ ವಿಷಯ ಮಾತಾಡ್ತಾ ಇದ್ದದ್ದು ಈಗ. ಹೌದೌದು. ಹಾ, ಕೆ ವಿ ಶರ್ಮಾ ಅವರು. ನೀವು ಈಗ ತಾನೇ ಡೆಂಗು ಜ್ವರದಿಂದ ಹಾ ಜನಗಳು ಬಹಳ ಕಷ್ಟದಿಂದ ಇದ್ದಾರೆ ಈಗ. ಅದರ ಬಗ್ಗೆ ಮುಂಜಾಗ್ರತಾ ಕ್ರಮವಾಗಿ ನೀವು ಎರಡು ಮಾತನ್ನು ಹೇಳ್ಬೇಕಂತ. ಹಾ, ಡೆಂಗ್ಯೂ ಜ್ವರದ ಬಗ್ಗೆ ಮುಂಜಾಗ್ರತೆ ಕ್ರಮವೂ ಕೂಡ ಇದೆ. ಅಥವಾ ಯಾವುದೇ ಜ್ವರ ಬಂದಾಗಲೂ ಕೂಡ ತಕ್ಷಣ ಆಸ್ಪತ್ರೆಗೆ ಹೋಗ್ಬೇಕು, ಅದು ಕೂಡ ಇದೆ. ಮತ್ತೆ ರಕ್ತ ಪರೀಕ್ಷೆ ಮಾಡಿಸುವಂಥದ್ದು ಅತ್ಯಂತ ನಿರ್ಣಾಯಕವಾದಂತಹ ಒಂದು ಸಂಗತಿ. ಎಲ್ಲಾ ಜ್ವರಗಳಿಗೆ ಒಂದು ದಿನ ಮೆಡಿಸಿನ್ ಮಾಡಿ ನಾವು ಮೆಡಿಸಿನ್ ಬಿಟ್ಟು ಬಿಡ್ತೇವೆ ವೈರಲ್ ಜ್ವರಗಳಿಗೆ. ಆದ್ರೆ ಇದು ತುಂಬಾ ಅಪಾಯಕಾರಿ ಜ್ವರ ಆದ ಕಾರಣ ಆ ರೀತಿ ಮಾಡ್ಲಿಕ್ಕೆ ಆಗುದಿಲ್ಲ. ನಿರಂತರ ವೈದ್ಯರ ಸಂಪರ್ಕದಲ್ಲಿ ಇರ್ಬೇಕಾಗ್ತದೆ. ಮತ್ತೆ ಸೊಳ್ಳೆಗಳಲ್ಲಿ ಎಲ್ಲ ಮೊಟ್ಟೆ ಇಡ್ಲಿಕ್ಕೆ ಸಾಧ್ಯತೆ ಉಂಟಾ, ಅಲ್ಲೆಲ್ಲ ನಾವು ಅದನ್ನು ನಿವಾರಿಸ್ಲಿಕ್ಕೆ ಬೇಕಾದಂತ ಕ್ರಮಗಳು ಮಾಡ್ಬೇಕು. ಮೊನ್ನೆ ತನಕ ಸ್ವಲ್ಪ ಉದಾಸೀನವೇ ಇತ್ತು ಈ ಬಗ್ಗೆ. ಆದ್ರೆ ಈಗ ರಾಜಕೀಯ ಡೊಂಬರಾಟದ ಮಧ್ಯದಲ್ಲಿ ಕೂಡ ಸ್ವಲ್ಪ ಬೆಳವಣಿಗೆ ಆಗಿದೆ, ಆಗ್ತಾ ಉಂಟು. ಆದ್ರೂ ಸಾಲದು. ಮತ್ತೆ ಪ್ರಾಕೃತಿಕವಾಗಿ ಒಳ್ಳೆ ಒಂದು ಕೆಲಸ ಆಗಿದೆ. ಈಗ ತುಂಬಾ ಮಳೆ ಬರ್ತಾ ಉಂಟು. ಹೀಗೆ ಜೋರು ಮಳೆ ಬಂದಾಗ ಸೊಳ್ಳೆಗಳ ಮೊಟ್ಟೆಗಳು ಸೊಳ್ಳೆಗಳು ಎಲ್ಲ ಕೊಚ್ಚಿ ಹೋಗ್ತವೆ. ಅದರಿಂದಾಗಿ ಒಂದು ಸ್ವಲ್ಪ ಪ್ರಯೋಜನ ಸಿಕ್ಬಹುದು. ಹಾ, ನಿಮ್ಮ ಮದರ್ಕದ್ದು ಕಾರ್ಯಕ್ರಮ ಎಲ್ಲ ನೀವು ಹಾಕ್ತಾ ಇರ್ತೀರಿ. ಅಲ್ಲಿ ಕಸ ಉಂಟು, ಇಲ್ಲಿ ನೀರು ನಿಲ್ತಾ ಉಂಟು, ಇಲ್ಲಿ ನೆರೆ ನೀರು ಬರ್ತಾ ಉಂಟು, ಎಲ್ಲ ನೀವು ಫೋಟೋ ಹಾಕ್ತೀರಿ, ನಾನು ನೋಡ್ತಾ ಇರ್ತೀನಿ. ಜನರಿಗೆ ಸ್ವಲ್ಪ ಉಪಕಾರ ಆಗ್ಲಿ, ಹೌದೌದು, ನಿಭಾಯಿಸಲಿ ಅಂತ. ಅಳಿಲು ಸೇವೆ. ಹೌದು ಸರ್, ನಿಮ್ಮ ಕೈಯಿಂದ ಜನರು ಅತ್ಯುತ್ತಮ ಗುಣಮುಖರಾಗ್ಲಿ ಅಂತ ಶುಭಾರೈಸ್ತೇನೆ ಸರ್. ಆಗ್ಲಿ. ಥ್ಯಾಂಕ್ ಯು. ನೀವು ಮನು, ನಾನು ಮನುಷ್ಯ ಅಷ್ಟೇ. ಅಲ್ಲೇ ಒಂದು ಹಾಸ್ಯ ಚಟಕ್ಕೆ ಜೊತೆಗೆ ಒಂದು ಒಳ್ಳೆ ಮಾತುಗಳು ಆಡಿದ್ರು. ಓಕೆ, ಈಗ ನಾವು ಸಾಕಷ್ಟು ಮಂದಿ ಕರೆ ಮಾಡಿದೀರಾ ನೀವು. ನಾವೊಂದು ಈ ಒಂದು ಡಿಸ್ಕಷನ್ ಇಟ್ಕೊಳ್ಳೋದು ಕೂಡ ಒಂದು ಸಾರ್ಥಕ ಕೂಡ ಆಯ್ತು. ಈ ಒಂದು ಸಣ್ಣ ಒಂದು ಪ್ರೋಗ್ರಾಮ್ ಅಥವಾ ಒಂದು ಸಣ್ಣ ಗ್ಯಾಪ್ ತಗೊಳ್ಳುವಂತಹ ಸಮಯ ಇದು. ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಈ ಬಡವರು ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಸೋಣ.
ನನಗೆ ನಿನ್ನೆ ಬ್ರೇಕ್ ನಂತರ ಬಡವರ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಆಗ್ಲೇ ತುಂಬಾ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ಅವರ ವ್ಯಕ್ತಿತ್ವದ ಬಗ್ಗೆ ಇರ್ಬೋದು, ಜೊತೆಗೆ ಡೆಂಗ್ಯೂ ಕಾಯಿಲೆ ಬಗ್ಗೆ ಮಾತಾಡ್ತಾ ಇದ್ವಿ. ಅನೇಕ ಮಂದಿ ಕರೆ ಕೂಡ ಮಾಡ್ತಾ ಇದ್ರು, ಅವರ ಪ್ರಶ್ನೆ ಇರ್ಬೋದು, ಜೊತೆಗೆ ಅವರ ಜೊತೆ ಮತ್ತೆ ಈ ಡಾಕ್ಟರ್ ಜೊತೆ ಇರುವಂತಹ ಒಡನಾಟ ಬಗ್ಗೆ ಮಾತಾಡ್ತಾ ಇದ್ರು. ಸೊ ಮತ್ತಷ್ಟು ಮಾತಾಡೋಕಿದೆ, ಹಾಗಾಗಿ ಅವ್ರ ಜೊತೆ ಮತ್ತೆ ಮಾತನ್ನ ಮುಂದುವರಿಸೋಣ. ಡಾಕ್ಟರ್, ನಾವು ಆವಾಗ್ಲೇ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ, ಆಮೇಲೆ ಬ್ರೇಕ್ ತಗೊಂಡ್ವಿ ನಾವು, ನಿಮ್ಮ ಫೋಟೋಗ್ರಫಿ ಕ್ರೇಜ್ ಬಗ್ಗೆ. ಸೊ ನೀವು ಈ ವೈದ್ಯ ವೃತ್ತಿಯನ್ನ ಮತ್ತೆ ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅಂತ, ಅಂದ್ರೆ ಅದಕ್ಕೂ ಸಮಯ ಬೇರೆನೆ ಬೇಕು, ಇದಕ್ಕೂ ಸಮಯ ಬೇರೆ ಬೇಕು. ಯಾವ ನಡುವೆ ನೀವು ಈ ಫೋಟೋಗ್ರಫಿನ ಮಾಡ್ಕೋತೀರಾ, ಹೇಗೆ? ಇದಕ್ಕೆ ಒಂದು ಮನಸ್ಸಿದ್ದರೆ ಮಾರ್ಗ ಇದೆ ಅಂತ. ನಾನು ನನ್ನ ವೈದ್ಯ ವೃತ್ತಿಯನ್ನು ಕಂಟಿನ್ಯೂಸ್ ಆಗಿ ಮಾಡಿದ್ರೆ ನನಗೆ ಇದಕ್ಕೆ ಸಮಯ ಸಿಕ್ಲಿಕ್ಕಿಲ್ಲ. ಯಾಕಂದ್ರೆ ಎರಡು ಕೂಡ ತುಂಬಾ ಮನಸ್ಸಿಟ್ಟು ಮಾಡ್ಬೇಕಾದಂತ ಕೆಲಸಗಳು. ಅದು ಫೋಟೋಗ್ರಫಿ ಆಗ್ಲಿ ಅಥವಾ ಡಾಕ್ಟರ್ ಕೆಲಸ ಆಗ್ಲಿ, ಇವೆರಡು ಕೂಡ ತುಂಬಾ ಕಾನ್ಸಂಟ್ರೇಷನ್ ಅಲ್ಲಿ ಮಾಡ್ಬೇಕಾಗ್ತದೆ. ಆದ್ರೆ ನಾನು ಮೊದಲಿಂದಲೂ ಸ್ವಲ್ಪ ಬೇಜವಾಬ್ದಾರಿ ಮತ್ತೆ ಮಕ್ಕಳ ಆಟ ಮತ್ತೆ ಒಂದು ಪಂಕ್ಚುವಲ್ ಅಂತ ಹೇಳಿಕ್ಕೆ ಆಗುದಿಲ್ಲ. ಈಗ ನಾನು ಚಾ ಕುಡಿಲಿಕ್ಕೆ ಹೋದಾಗ ಅಲ್ಲಿ ನನಗೆ ಏನಾದ್ರು ಒಂದು ಒಳ್ಳೆ ಸೀನ್ ಸಿಕ್ಕಿತ್ತು ಅಂದರೆ ನನ್ನ ಬ್ಯಾಗ್ ಅಲ್ಲಿ ಕ್ಯಾಮರಾ ರೆಡಿ ಇರ್ತದೆ. ನಾನು ಅದನ್ನು ಖಂಡಿತವಾಗಿ ಮಿಸ್ ಮಾಡುದಿಲ್ಲ. ಇದಕ್ಕೆ ನನಗೆ ಹಿರಿಯ ಛಾಯಾಚಿತ್ರಗ್ರಾಹಕರ ಮಾತುಗಳು ಕೂಡ ಬೆಂಬಲವಾಗಿ ನಿಲ್ತದೆ. ಯಾಕೆಂದ್ರೆ ನಮ್ಮ ತುಷಾರ ವಾರಪತ್ರಿಕೆಯ ತುಷಾರ ಮಾಸಪತ್ರಿಕೆಯ ಸಂಪಾದಕರು ಈಶ್ವರಯ್ಯನವರು, ಅವರು ಹೇಳಿದ ಮಾತದು, ಬೇಕಾದ್ರೂ ಬೇಡದಿದ್ರು ನಿಮ್ಮ ಬ್ಯಾಗಿನಲ್ಲಿ ಕ್ಯಾಮರಾ ಸದಾ ಇಟ್ಟುಕೊಳ್ಳಿ ಅಂತ. ಯಾಕಂದ್ರೆ ಒಳ್ಳೆ ದೃಶ್ಯ ಅದು ನಾವು ಹೇಳಿ ಕೇಳಿ ಬರುವುದಿಲ್ಲ, ಬಂದಾಗ ನಾವು ಅದನ್ನು ಪಡ್ಕೊಳ್ಬೇಕು ಅಂತ. ಹಾಗೆ ನಾನು ನನ್ನ ಬ್ಯಾಗಲ್ಲಿ ಯಾವಾಗಲೂ ಕೂಡ ಕ್ಯಾಮರಾ ಇಟ್ಕೊಳ್ತಿದ್ದೇನೆ. ಈಗ ನನ್ನ ಹತ್ರ ಒಳ್ಳೆ ಮೊಬೈಲ್ ಕೂಡ ಇದೆ, ಅದ್ರಲ್ಲಿ ಕೂಡ ಒಳ್ಳೆ ಫೋಟೋಗಳು ಬರ್ತದೆ. ಇವನ್ ಕ್ಯಾಮರಾದಲ್ಲಿ ಆದ್ರೂ ಕೆಲವು ಸಲ ನಮಗೆ ಮ್ಯಾನ್ಯುಯಲ್ ಆಗಿ ಅಡ್ಜಸ್ಟ್ ಮಾಡೋದಿದ್ರೆ ಒಳ್ಳೆ ಫೋಟೋ ಸಿಕ್ಕುದಿಲ್ಲ. ಅದೇ ಮೊಬೈಲ್ ನಲ್ಲಿ ಆದ್ರೆ ಅದೇ ಎಲ್ಲ ಅಡ್ಜಸ್ಟ್ ಮಾಡಿ ನಿಮಗೆ ಒಳ್ಳೆ ಹಾಗಿರುವಾಗ ನನ್ನ ಕೆಲಸ ಇನ್ನೂ ಹಗುರಾಗಿದೆ. ಓಕೆ ಡಾಕ್ಟರ್, ಯಾರೊಬ್ಬರು ಕರೆ ಮಾಡಿದ್ದಾರೆ. ಹಲೋ ಹಲೋ ಹಲೋ, ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು ಹೇಳಿದ್ರೆ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ ನೀವು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಅಂತ. ಮಾತಾಡಿ. ನಾನು ಗುರುವಾಣಿಕೆರೆ ಮುಂಡೂರ್ನವರಾ? ಹೌದು ಸರ್. ಎಂಚ ಬುಧಾರ್ ಎನ್ನ ಬುಧಾರ್ ಇಬ್ರಾಹಿಂ ಉಂಟು ಸರ್. ಹಾ, ಸಿಎಂ ಇಬ್ರಾಹಿಮ? ಸಿಎಂ ಇಬ್ರಾಹಿಂ ಸರ್, ಕಾಲ್ ಇಬ್ರಾಹಿಂ. ಸರಿ, ಹಾ ಹೇಳಿ ಸರ್. ಇನ್ನ ಟಿವಿ ತೋಲಾಟ ಬಾರಿ ಖುಷಿ ಆಗುದು ಸರ್. ಆವಡು ಹಾ. ಅಂದ್ರೆ ಎನ್ನ ಅಮ್ಮ ಫಸ್ಟಿಗೆ ಈರ್ನಡೆಗೆ ಮರ್ತು ಬರ್ತೇವೆ. ಹಾ ಹಾ ಹಾ, ಪುತ್ತುಂಜಿ ಬಂದದ್ದು. ಹಾ, ಗೊತ್ತಾಂಡು ಗೊತ್ತಾನು ಅವಳಿಗೆ ಹೆಂಗ ಅವರವರ ಪತ್ತೊಂದು ಅಂದ್ ಇಬ್ರಾಹಿಂ ಬಣ್ಣ ಗುರುಕುಲ ಇರುತ್ತೆ. ಪಾಪದ ಪ್ಲೇಗ್ಲ ಒಂದು ದೊಡ್ಡ ಇದ್ದಿನಲ್ಲ ಈರ್ನಾಡೆ ಬರ್ಕೊಂಡು ಧೈರ್ಯ ಬರಲಿ ಇರ್ತಾರೆ. ಹಾ ಅಂತೇಳಿ ಹಾ, ನೀವು ಗುರುಗಳ ನೀವು ಪುತ್ತುಂಜೆ ಮಗ? ಆ ಗುರುಗ ಸರ್ ಅಂದಂದು. ಹಾ, ಗುರುಗಳ ಎಲ್ಲಿ ಬಂದಿದಾರತ್ತ? ಸರಿ ಆವಡು ಈರು ಎನ್ನಡೆ ಈತು ಪಾತಾ ಇರ್ತೇನೆ ಇನ್ನೀ ಶುರು ಅಂದೆ ಶಾಪಿಗೆ ಬರ್ತೇನೆ ಕಮ್ಮಿ ಬರ್ತಾರ. ಹಾ ಆವಡು ಹಾ ಹಾ ಹಾ. ಶಾಪಿಗೆ ಬಂದಾಗ ಅಂದ್ರೆ ಅವ್ರಿಗೆ ಬರೀ ಏನಾದ್ರು ಪ್ರಾಬ್ಲಮ್ ಇರುತ್ತಲ್ಲ, ಅವಾಗ ಮೋಸ್ಟ್ಲಿ ಭಯ ಇರ್ಬೋದು, ಏನೋ ಇರ್ಬೋದು. ಹಾಗೆ ಇಲ್ಲ, ಭಯ ಅಲ್ಲ. ಅವರು ಅಂದ್ರೆ ಮಾತು ಕಮ್ಮಿ ಅವರಿಗೆ ಸ್ವಲ್ಪ. ಅವರ ಅಣ್ಣ ಇದ್ದಾರೆ ಇನ್ನೊಬ್ರು, ಅವರಿಗೆ ತುಂಬಾ ಮಾತು, ಇವರಿಗೆ ಮಾತು ಸ್ವಲ್ಪ ಕಮ್ಮಿ. ಮತ್ತೆ ಇವ್ರು ಬಂದ್ರೆ ನಾನು ಅವರಿಗೆ ಹೊಟ್ಟೆಗೆಲ್ಲ ಹೊಡಿತೇನೆ. ದೊಡ್ಡ ಹೊಟ್ಟೆ ಅವರಿಗೆ. ಟೇಬಲ್ ಅನ್ನು ಹೊಟ್ಟೆಯಿಂದ ಸಣ್ಣ ಬಂಜಿ ಅಂತ ಎಲ್ಲೇ ಬಂಜಿ ಅಂತ ಹೇಳಿದ, ಅದಕ್ಕೆ ಅನ್ವರ್ಥ ನಾಮ ಅದು. ನೀವು ಅಡ್ಡ ಹೆಸರು ಅಂತ ಹೇಳಿದ್ರಲ್ಲ, ಓಕೆ. ಇನ್ನೊಂದು, ಈ ನಿಮ್ಮ ಈ ಹಾಸ್ಯ ಚಟಾಕಿ ಇದೆ ಅಲ್ವಾ, ಇದು ನಿಮ್ಗೆ ಭಯ ಬರ್ತಿತ್ತ? ಅದಕ್ಕೆ ನಾವು ಇಲ್ಲಿ ಮಾತಾಡ್ಬೇಕಾದ್ರೆ ನಾವು ಕೂಡ ನಗ್ತಾ ಇದೀವಿ ನಿಮ್ಮ ಕೆಲವೊಂದು ಮಾತಿನ ನಡುವೆ, ನೀವು ಮುಂದೆ ಹಾಸ್ಯ ಚಟಾಕಿಗೆ ಇದ್ರ ಭಯ ಬಂತ? ಅಥವಾ ನಿಮ್ಮ ತಂದೆ ಕೂಡ ಇದೇ ತರ ಹಾಸ್ಯ? ನನ್ನ ತಂದೆ ಗಂಭೀರವಾದ ವ್ಯಕ್ತಿ, ಆದ್ರೆ ಒಳ್ಳೆ ಆರೋಗ್ಯಕರ ಹಾಸ್ಯವೂ ಗೊತ್ತಿತ್ತು ಅವರಿಗೆ. ಮತ್ತೆ ನನ್ನ ಸೋದರ ಮಾವ ಅಂದ್ರೆ ತಾಯಿ ಅಣ್ಣ, ಅವರು ನನಗೆ ಇಂಗ್ಲಿಷ್ ಪಾಠ ಮಾಡಿದ ಅಧ್ಯಾಪಕರವರು. ಅವರ ಹೈಸ್ಕೂಲಲ್ಲೇ ನಾನು ಕಲ್ತದ್ದು. ಅವರು ತುಂಬಾ ಆರೋಗ್ಯಕರ ಹಾಸ್ಯ ಅವರದ್ದು.
ಕಾಮಿಡಿ ಅವರದ್ದು. ಹೌದು. ಅವರು ಶಾಂತಮೂರ್ತಿ ಅವರು. ಅವರಿಂದಾಗಿ ನೋವಿಗೆ ಒಳಗಾದವರು ಯಾರಿಲ್ಲ. ಅವರೆಲ್ಲರನ್ನು ಕೂಡ ಪ್ರೀತಿಸಿಕೊಂಡು ಈಗಲೂ ಕೂಡ ಅವರೀಗ 86 ವರ್ಷ. ಅವರು ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಈಶ್ವರಮಂಗಲದಲ್ಲಿ ಗಜಾನನ ಶಾಲೆ ಅಂತ ಉಂಟು ಅಲ್ಲಿ. ಈಗಲೂ ಹಾಗೆ ಪುಟ್ಟ ಪುಟ್ಟ ಮಕ್ಕಳೊಟ್ಟಿಗೆಲ್ಲ ಅವರು ಮಿಂಗಲಾಗಿಕೊಂಡು ಅವರು ಮಧ್ಯಾಹ್ನ ಬುತ್ತಿ ಊಟ ಮಾಡುವಾಗ ಇವರು ಅಲ್ಲಿ ಕೂತ್ಕೊಳ್ತಾರೆ. ನನಗೂ ಸ್ವಲ್ಪ ಕೊಡಿ ಅಂತ ಕೇಳ್ತಾರೆ. ಹಾಗೆ ಸಣ್ಣ ಸಣ್ಣ ಮಕ್ಕಳಿಗೆ ಕೂಡ ಈಗ ಅವರ ಸ್ಟೂಡೆಂಟ್ಸ್ ಯಾರು ಅಂತ ಹೇಳಿದ್ರೆ ಅವರ ಮೊದಲಿನ ಸ್ಟೂಡೆಂಟ್ಸ್ ಮೊಮ್ಮಕ್ಕಳು ಕೂಡ ಇವರ ಸ್ಟೂಡೆಂಟ್ಸ್. ಈಗ ಅಷ್ಟು ಸುದೀರ್ಘವಾದಂತ ಒಂದು ಎಜುಕೇಶನ್ ಹಿಸ್ಟ್ರಿ ಅವರಿಗೆ ಉಂಟು. ಅವರದ್ದು ಹಾಸ್ಯ ಪ್ರವೃತ್ತಿ ನನಗೆ ತುಂಬಾ ಇಷ್ಟ. ಹಾಗೆ ನಾನು ಅವರನ್ನೆಲ್ಲ ನೋಡಿ ಅಥವಾ ಎಲ್ಲೇ ಹಾಸ್ಯ ಇದ್ರು ನಾನು ಅದನ್ನು ಗ್ರಾಸ್ ಮಾಡ್ತೇನೆ. ಎಷ್ಟೋ ಹಾಸ್ಯಗಳು ಓಪನ್ ಆಗಿ ನಮ್ಮ ಸ್ಟೇಜ್ ಅಲ್ಲಿ ಹೇಳ್ಬೋದು, ಎಷ್ಟೋ ಹಾಸ್ಯಗಳು ನಾವು ಪ್ರೈವೇಟ್ ಆಗಿ ಮಾತಾಡುವಂತದ್ದು. ಹೀಗೆ ಎಲ್ಲಾ ರೀತಿಯ ಹಾಸ್ಯವನ್ನು ಕೂಡ ನಾನು ಆಸ್ವಾದಿಸ್ತೇನೆ. ಹಾಗೆ ಓಕೆ, ಇನ್ನೊಂದು ಹಾಡಿನ ಕ್ರೇಜ್ ಕೂಡ ಇದೆ ಅಲ್ವಾ? ನಾವು ಆವಾಗ್ಲಿಂದ ವೇಟ್ ಮಾಡ್ತಾ ಇದ್ವಿ. ನೀವು ಒಂದು ಹೇಳಿದ್ರಿ ಒಬ್ರು ಫೋನ್ ಮಾಡಿದಾಗ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡನ್ನ ಹೇಳ್ತೀನಂತ. ಸೊ ಇವಾಗ ಒಂದು ಆ ಹಾಡನ್ನ ಹಾಡ್ಬೋದಾ? ಒಂದು ಮೆಲುಕು ಹಾಕಿದ್ರೆ ನಾವೆಲ್ಲರೂ ಕೂಡ ಒಂದು ಖುಷಿ ಪಡ್ತೀವಿ. ಭೂಲೋಕದಲ್ಲಿ ಯಮರಾಜ ಅಂತ ಒಂದು ಫಿಲ್ಮ್, ಅದಕ್ಕೆ C. ಅಶ್ವತ್ಥನವರು ಮ್ಯೂಸಿಕ್ ಕೊಟ್ಟದ್ದು. ಎಂದು ಕಾಣದ ಬೆಳಕ ಕಂಡೆ ಒಂದು ನಲ್ಲೆ ಹೃದಯ ಕಂಡೆ ಅಂತ ಆ ಪದ್ಯ. ಅದು ವಾಣಿ ಜಯರಾಮ್ ಮತ್ತೆ SP ಬಾಲಸುಬ್ರಹ್ಮಣ್ಯ ಹಾಡಿದ್ದು. ಆ ಹಾಡು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅದನ್ನು ನನಗೆ ಇಲ್ಲಿ ಪುನಃ ಹಾಡ್ಲಿಕ್ಕೆ ಆಗ್ತದ ಇಲ್ಲ ಅಂತ ಹೇಳುವ ಅಳುಕು ಕೂಡ ಉಂಟು. ಆದ್ರೆ ಅಷ್ಟು ಸುಂದರವಾದ ಹಾಡು. ಪ್ರಯತ್ನ ಮಾಡ್ತೇನೆ. ಎಂದು ಕಾಣದ ಬೆಳಕ ಕಂಡೆ ಒಂದು ನಲ್ಲಿ ಹೃದಯ ಕಂಡೆ ನಿನ್ನಿಂದ ಬಾಳ ಮಧುರ ರಾಗ ಇಂದು ಮೂಡಿದೆ ಎಂದು ಕಾಣದ ಬೆಳಕ ಕಂಡೆ. ಹಾಗೆ ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ನಿಮ್ಗೆ ಆ ದಾಟಿ ಕೆಳಗಿಂದ ಮೇಲೆ ಹೋಗೋದಂತ ನಿಮ್ ಸಂಗೀತದಲ್ಲಿ ಹೇಳ್ತಾರೆ. ಸೊ ಅದು ತುಂಬಾ ಚೆನ್ನಾಗಿದೆ. ಓಕೆ, ಇವಾಗ ಮತ್ತೆ ಯಾರೋ ಕರೆ ಮಾಡಿದ್ದಾರೆ, ಮಾತಾಡೋಣ. ಹಲೋ, ಮಾತಾಡಿ ಡಾಕ್ಟರ್ ಹತ್ರ ಮಾತಾಡಿ. ನಿಮ್ಮ ಹೆಸರು ಹೇಳಿ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ರಾಜೇಶ್ ಬೆಂಗಳೂರು ಬರ್ತೀನಿ. ಹಲೋ, ಹೇಳಿ. ನಾನು ಒಂದು 20 ವರ್ಷ ಮುಂಚೆ ನಿಮ್ಮ ಹತ್ರ ಚಿಕಿತ್ಸೆ ತಗೊಳ್ತಾ ಇದ್ದೆ ಡಾಕ್ಟರ್. ನಿಮ್ಮ ನೋಡಿ ತುಂಬಾ ಖುಷಿ ಆಗ್ತಾ ಉಂಟು. ನೀವು ಎಲ್ಲಿಂದ ಬಂದದ್ದು ಆಗ? ನಾನು ಬೆಂಗಳೂರಿಂದ ಮಾತಾಡ್ತಿರೋದು ಈಗ. ಅಲ್ಲ, ಮೊದಲು ಮದ್ದರ್ಕದ ರಾಜೇಶ. ಅವರು ಆನಂದ್ ಶೆಟ್ಟರ್ ಮಗ, ಡ್ರೈವರ್ ಆನಂದ್ ಶೆಟ್ಟರ್ ಮಗ. ಸರಿ ಗೊತ್ತಾಯ್ತು. ಚಿಕ್ಕ ಹತ್ತಿರ ಬರ್ತಾ ಇದೆ ಡಾಕ್ಟರ್. ನಿಮ್ಮ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಆಗ್ಲಿ. ದೇವರಿಂದ ನಿಮ್ಮನ್ನೆಲ್ಲ 100 ವರ್ಷ ಚೆನ್ನಾಗಿಟ್ಟಿಲ್ಲ ಡಾಕ್ಟ್ರೆ. ಹೌದು. ನೀವು ಆನಂದ್ ಶೆಟ್ಟರ ಮಗ ಅಂತ ಹೇಳಿದ್ರೆ ನೀವು ಇಲ್ಲಿ ಅನಿಲ ಪಾದೆಯವರ? ಹೌದು. ಅನಿಲ ಪಾದೆ ರಾಮ್ ಭಟ್ರ ಮನೆ ಎದುರು? ರಾಮ್ ಭಟ್ರ ಮನೆ ಹತ್ರ? ಅಲ್ಲ, ಜಯರಾಮ್ ಶೆಟ್ಟಿ ಮನೆ ಹತ್ರ. ಸರಿ. ಆಗ್ಲಿ. ಹೌದು, ಆಗ್ಲಿ. ಸರಿ. ಓಕೆ, ನೋಡಿ, ಈಗ ನಿಮ್ಮ ಒಂದು ಪ್ರೋಗ್ರಾಮ್ ನೋಡ್ಬಿಟ್ಟು ಬೆಂಗಳೂರಿಂದ ಈಗ ಅವ್ರು ಸೆಟ್ಲ್ ಆಗಿರೋದು ಬೆಂಗಳೂರಲ್ಲಿ. ಸೊ ಸಣ್ಣ ಇರ್ಬೇಕಾದ್ರೆ ನಿಮ್ಮ ಹತ್ರ ಅವರು ಮೆಡಿಸಿನ್ ತಗೋತಾ ಇದ್ರು. ನಿಮ್ಗೆ ಅವ್ರ ಅಡ್ರೆಸ್ ಕೂಡ ಗೊತ್ತು. ಜಸ್ಟ್ ಅವ್ರ ಹೆಸರು ಹಿಡಿದ್ರೆ ನಿಮ್ಗೆ ಅಡ್ರೆಸ್ ಕೂಡ ಗೊತ್ತು. ಸೊ ಎಲ್ಲಿಂದ ಕೂಡ ಕರೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ತುಂಬಾನೇ ಖುಷಿ ಆಗ್ತಾ ಇದೆ. ಇನ್ನೊಂದು, ನಿಮ್ಗೆ ಈ ಲೇಖನ ಕೂಡ ಗೊತ್ತು. ಅದೆಷ್ಟೋ ಪತ್ರಿಕೆಗಳಿಗಿರ್ಬೋದು ಅಥವಾ ವಾರ ಪತ್ರಿಕೆಗಳಿಗೆ ನೀವು ಲೇಖನವನ್ನ ಕೂಡ ಕೊಡ್ತಾ ಇದ್ದೀರಾ. ಇದು ನಿಮ್ಗೆ ಬರ್ತಾ ಬಂದಿರೋ ಟ್ಯಾಲೆಂಟ್ ಅಥವಾ ನೀವು ಬೇರೆಯವ್ರ ನೋಡ್ಬಿಟ್ಟು ಇನ್ಸ್ಪೈರ್ ಆಗ್ಬಿಟ್ಟು ಮಾಡಿರುವಂತಹ ಒಂದು ಪ್ರತಿಭೆನಾ? ಅದು ನಮ್ಮ ತಂದೆ ಒಳ್ಳೆ ಲೇಖಕರು, ಕವಿ, ಕಥೆ ಬರಿತಿದ್ರು, ಕವಿ ಆಗಿದ್ರು, ಸ್ವತಃ ಹಾಡ್ತಿದ್ರು. ಅವರು KS ನರಸಿಂಹಸ್ವಾಮಿ ಅವರ ದೊಡ್ಡ ಭಕ್ತ. ಮತ್ತೆ GB ರಾಜರತ್ನ ಅವರದ್ದು ರತ್ನನ್ ಪದಗಳು ಇದೆಲ್ಲ ಅವರಿಗೆ ಬೈ ಹಾರ್ಟ್. ಅವರು ಮಕ್ಕಳನ್ನು ಹೀಗೆ ಬೆಳೆಸಬೇಕು, ಮಕ್ಕಳಿಗೆ ಉತ್ತಮ ಅಭಿರುಚಿಯ ಎಲ್ಲದನ್ನು ಕೂಡ ಕಲಿಸಬೇಕು. ಅವರು ಸ್ವತಃ ಅಧ್ಯಾಪಕರಾಗಿದ್ರು. ಹಾಗಾಗಿ ಅವರಿಗೆ ಹೀಗೆ ನಿರ್ದಿಷ್ಟ ಒಂದು ದೃಷ್ಟಿಕೋನ ಇತ್ತು, ಹೀಗೆ ಇರ್ಬೇಕು ಮಕ್ಕಳು ಅಂತ. ಅವರೊಂದು ಬರೆದು ಕೂಡ ಇಟ್ಟಿದ್ದಾರೆ. ಮಕ್ಕಳು ಅಂತ ಹೇಳಿದ್ರೆ ಮಲ್ಲಿಗೆ ಹೂಗಳಾಗಿ ಅಂತ. ಬಿಡಿಯಾಗಿದ್ರೆ ಸುಂದರವಾಗಿರುವುದಿಲ್ಲ. ಶಿಸ್ತು ಎನ್ನುವಂತಹ ಒಂದು ನೂಲಿನಿಂದ ಮಕ್ಕಳನ್ನು ಕಟ್ಟಬೇಕು. ಆಗ ಮಲ್ಲಿಗೆ ಮಾಲೆ ಸುಂದರವಾಗಿ ಕಾಣುವ ಹಾಗೆ ಮಕ್ಕಳು ಕೂಡ ಸುಂದರವಾಗಿ ಕಾಣ್ತಾರೆ. ಮತ್ತೆ ನಮ್ಮ ಮಕ್ಕಳಿಗೆ ಹೊರಗಿನ ವ್ಯಕ್ತಿಗಳು ಬೈಯುವ ಹಾಗೆ ಆಗ್ಬಾರ್ದು. ನಾವು ಬೈದ್ರೂ ತೊಂದರೆ ಇಲ್ಲ,
ಆದ್ರೆ ಅವರನ್ನು ಪೇಟೆಯಲ್ಲಿ ಊರಿನವರು ಬೈಯೋ ಹಾಗೆ ಆಗ್ಬಾರ್ದು ಅಂತ ಹೇಳುದ್ರಿಂದಾಗಿ ಅವರು ನಮ್ಮ ಬಗ್ಗೆ ತುಂಬಾ ಸ್ಟ್ರಿಕ್ಟೇ. ನಮ್ಮ ತಂದೆ ನಮ್ಮನ್ನು ತುಂಬಾ ಶಿಸ್ತಿನಿಂದ ಬೆಳೆಸಿದ್ದಾರೆ. ಆದ್ರೆ ನಮಗೆ ಬಹಳ ಪ್ರೀತಿಯನ್ನು ಕೂಡ ಕೊಟ್ಟಿದ್ದಾರೆ. ಅವರು ನಾನು 15 ವರ್ಷ ಇರುವಾಗಲೇ ತೀರಿ ಹೋಗಿದ್ದಾರೆ. ಆದ್ರೆ ಅಷ್ಟರ ಒಳಗೆ ನನಗೆ ಜೀವಮಾನದ ಪಾಠಗಳನ್ನೆಲ್ಲ ಕಲಿಸಿದ್ದಾರೆ. ಮತ್ತೆ ನನ್ನ ತಂದೆಯ ಹೆಸರು ಹೇಳಿದ್ರೆ ನೀವು ಎಲ್ಲೇ ಹೋದ್ರು ನಿಮ್ಮನ್ನು ಜನ ಗುರುತಿಸಿ ಆಧರಿಸಿ ಪ್ರೀತಿಸಿ ನಮ್ಮ ಕೆಲಸ ಮಾಡಿಕೊಡ್ತಾರೆ. ಆ ರೀತಿಯ ಒಂದು ವ್ಯಕ್ತಿತ್ವದ ವ್ಯಕ್ತಿ ಆಗಿದ್ರು ಅವರು. ಹಾಗೆ ಬರೇ 49 ವರ್ಷದಲ್ಲಿ ಅವರು ತೀರಿ ಹೋದ್ರು. ಆದ್ರೆ ಅವರು ತುಂಬಾ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಟ್ಟಾಳು. ಆಗ ನೀವು ಮೊನ್ನೆ ಈಗ ಎಮರ್ಜೆನ್ಸಿ ಒಂದು ಇಷ್ಟು ವರ್ಷ ಆಯ್ತು ಅಂತ ಸೆಲೆಬ್ರೇಷನ್ ಆಯ್ತಲ್ಲ, ಆ ಎಮರ್ಜೆನ್ಸಿಯಲ್ಲಿ ಅವರನ್ನು RSS ನ ಕಾರ್ಯಕರ್ತನ ನೆಲೆಯಲ್ಲಿ ಜೈಲಿಗೆ ಹಾಕಿದ್ರು. ಅಲ್ಲಿ ಅವರ ಆರೋಗ್ಯ ಸ್ವಲ್ಪ ಇದಾಯ್ತು. ಅದು 77ನೇ ಇಸವಿಯಲ್ಲಿ. ನಂತರ 80ನೇ ಇಸವಿಯಲ್ಲಿ ಅವ್ರು ತೀರ್ಕೊಂಡ್ರು. ಅಂದ್ರೆ ಅಲ್ಲಿ ಅವರು ಅನಾರೋಗ್ಯ ಈಡಾಗಿ ಅವರಿಗೆ ಮೊದಲೇ ಆರೋಗ್ಯ ಸಮಸ್ಯೆಗಳಿತ್ತು. ಅದೇ ಯಾವುದಕ್ಕೆ ಶರೀರಕ್ಕೆ, ಆದ್ರೆ ಅವರ ಮನಸ್ಸಿನ ಆರೋಗ್ಯ ತುಂಬಾ ಚೆನ್ನಾಗಿತ್ತು, ಧೈರ್ಯ ಇತ್ತು. ಹಾಗಾಗಿ ಅವರು ಜೈಲಿಗೆ ಹೋದ ಮೇಲೆ ಅವರ ದೈಹಿಕ ಆರೋಗ್ಯ ಸ್ವಲ್ಪ ಕಂಗೆಟ್ಟು ಅವ್ರಿಗೆ ಹಾಗಾಯ್ತು. ನಿಮ್ಮ ಬಾಲ್ಯ ಹೇಗಿತ್ತು? ನೀವು ತುಂಬಾ ಚೂಟಿಯಾಗಿದ್ರ, ತುಂಟರಾಗಿದ್ರ, ಅಥವಾ ಕ್ಲಾಸ್ ಅಲ್ಲಿ ನಂಬರ್ 1 ಸ್ಟೂಡೆಂಟ್ ಆಗಿದ್ರ? ಹೇಗಿದ್ರು ಅಂತ ನೀವು? ನಾನು ಒಳ್ಳೆ ಮಾರ್ಕ್ ತೆಗಿತಿದ್ದೆ, ಆದ್ರೆ ನಂಬರ್ 1 ಅಂತ ಹೇಳುದಿಲ್ಲ. ಅದಕ್ಕೆ ಕಾರಣ ಏನಂದ್ರೆ ನನಗೆ ಕಲಿಯುವುದ್ರಲ್ಲಿ ದೊಡ್ಡ ಶ್ರದ್ಧೆ ಏನು ಇರ್ಲಿಲ್ಲ. ನನಗೆ ನನ್ನ ಉಳಿದ ಎಲ್ಲ ಎಂತ ಆಸಕ್ತಿಗಳನ್ನು ಕೂಡ ಮೇಂಟೈನ್ ಮಾಡ್ಬೇಕಿತ್ತು. ಹಾಗಾಗಿ ನಾನು ಬುಕ್ ವರ್ಮ್ ಆಗಿರ್ಲಿಲ್ಲ. ಆದ್ರೆ ನಾನು ಬುದ್ಧಿವಂತನಾಗಿ ಇದ್ದೆ. ಮತ್ತೆ ನಾನು 7ನೇ ಕ್ಲಾಸ್ ವರೆಗೆ ಕೇರಳದಲ್ಲಿ ವಿದ್ಯಾಭ್ಯಾಸ ಮಾಡಿದೆ. ಅಲ್ಲಿ ಸಂಸ್ಕೃತಕ್ಕೆ ಪ್ರಾಮುಖ್ಯತೆ ಜಾಸ್ತಿ. ಸಂಸ್ಕೃತ ನಾವು ಸರಿಯಾಗಿ ಸ್ಟಡಿ ಮಾಡಿದ್ರೆ ನಮ್ಮ ಭಾಷಾ ಶುದ್ಧಿ ಎಲ್ಲ ಜಾಸ್ತಿ ಆಗ್ತದೆ. ಮತ್ತೆ ಅದರ ನಂತರ ಕರ್ನಾಟಕದ ವಿದ್ಯಾಭ್ಯಾಸಕ್ಕೆ ಹೈಸ್ಕೂಲಿಗೆ ಬಂದೆ. ಅಲ್ಲಿ ಕೂಡ ಹಾಗೆ ನಾನು ಬೇರೆ ಯಾರು ಇಲ್ಲದಿದ್ರೆ ನಾನೇ ಫಸ್ಟ್. ಆದ್ರೆ ನನಗಿಂತ ಹುಷಾರಿನವರು ಬಂದಾಗ ನಾನು 2ನೇ ಸ್ಥಾನಕ್ಕೆ ಹೋಗ್ತಿದ್ದೆ. ಹಾಗೆ ನನ್ನ ಕ್ರಮ. ಹಾಗೆ ನನಗೆ ಮತ್ತೆ ಅಂತ ಮಹತ್ವಾಕಾಂಕ್ಷೆ ಏನಿರ್ಲಿಲ್ಲ. ಒಳ್ಳೆ ಮಾರ್ಕ್ ತೆಗಿಬೇಕು, ಭಾರಿ ಹುಷಾರು ಹಾಗೆ ಅಂತ ನನಗಿರ್ಲಿಲ್ಲ. ಈ ತರ ಏನಾದ್ರು ಆಗ್ಬೇಕು ಅಂತ ಒಂದೇನಾದ್ರು ಆಸೆ ಇತ್ತ? ನನಗೆ ನಾನು ಡಾಕ್ಟರ್ ಆಗ್ಬೇಕು ಅಂತಲೇ ನಮ್ಮ ಮನೆಯಲ್ಲಿ ಇದ್ದದ್ದು. ನಮ್ಮ ತಂದೆಗೆ ಅದೇ ಆಸೆ ಇತ್ತು. ನಮ್ಮ ಪೈಕಿಯಲ್ಲಿ ಕೂಡ ಸುಮಾರು ಜನ ಡಾಕ್ಟರ್ಸ್ ಇದ್ರು ಆಗ. ಡಾಕ್ಟರ್ ಫ್ಯಾಮಿಲಿ ಎಲ್ಲ ಆಯುರ್ವೇದ ಡಾಕ್ಟರ್ಗಳು, MBBS ಡಾಕ್ಟರ್ಗಳಲ್ಲ. ಅದೇ ನಮಗೊಂದು ಗುರಿಯಾಗಿತ್ತು. ಹಾಗೆ ನನ್ನನ್ನು ಕರ್ನಾಟಕದ ವಿದ್ಯಾಭ್ಯಾಸಕ್ಕೆ ಅವರು ಹಾಕಿದ್ರು. ಮತ್ತೊಬ್ರು ಕರೆ ಮಾಡಿದ್ದಾರೆ. ಹಲೋ ಹಲೋ, ಮಾತಾಡಿ, ನಿಮ್ಮ ಹೆಸರು ಮತ್ತೆ ಊರು ಹೇಳಿ. ನಮಸ್ತೆ, ನಾನು ಶಶಿಧರ್ ಶೆಟ್ಟಿ ಅಂತ ಹೇಳಿ ಗುರುವಾನ್ಕೆರೆಯಿಂದ. ಎಲ್ಲಿಂದ? ಗುರುವಾನ್ಕೆರೆಯಿಂದ. ಹೆಸರೇಗೆ? ಹೆಸರು ಶಶಿರಾಜ್. ಶಶಿರಾಜ್ ಅಂದ್ರೆ ಪುಷ್ಪರಾಜರಿಗೆ ಏನಾಗ್ಬೇಕು? ಅವರ ತಮ್ಮನೇ? ಸರಿ ಸರಿ. ಹಾ ಸರಿ, ಹೇಳಿ. ಮಾತಾಡಿ. ಹಲೋ, ನಮ್ಮ ಊರಿಗೆ ಒಂದು ಅರ್ಥದಟ್ಟಿ ಅಂತ ಹೇಳ್ತಾರೆ. ನಾವು ಯಾವತ್ತು ಅರ್ಥದಲ್ಲಿ ಗೊತ್ತಿದೆ. ಹೌದು, ಒಂದು ನಮಗೆ ಸಿಗುವಂತ ಟ್ರೀಟ್ಮೆಂಟ್ ಆಗಿಲ್ಲ ಅಂದ್ರೆ ಆರೋಗ್ಯ ದೃಷ್ಟಿ ಅಂತಲ್ಲ, ನಾರ್ಮಲ್ ಆಗಿ ಒಂದು ಮಾತಾಡುವಂತ ವ್ಯವಸ್ಥೆ. ಹೌದು. ಒಂದು ಅದ್ಭುತವಾಗಿ ಮಾತಾಡ್ತಿದ್ದಾರೆ. ಹೌದು. ಮತ್ತೆ ನೀವು ಒಂದು ಗುರುತಿಸುವಂತ ನಿಮ್ಮ ರೀತಿ ಏನಾದ್ರು ಬಂದ್ರು ಅವರನ್ನು ಅವರ ಆತನ ಹೆಸರಿಗೆ ಹೌದು. ಹಾಗೆ ಮತ್ತೆ ಡಾಕ್ಟರ್ ಹೇಳಿದ್ರೆ ನಮ್ಗೆ ಒಬ್ಬ ಒಳ್ಳೆಯ ಫೋಟೋಗ್ರಾಫರ್ ಕೂಡ ಉಂಟು. ಗುರುವಾನ್ಕೆರೆಯಲ್ಲಿ ಒಂದು ಅದ್ಭುತವಾದಂತ ಕೆರೆ ಇದೆ. ಆ ಕೆರೆ ಸುತ್ತಮುತ್ತ ಒಂದು ಒಳ್ಳೆ ಒಂದು ಫೋಟೋಗಳನ್ನು ತೆಗೆದಿದ್ದಾರೆ. ಹೌದು. ಹಾಗೆ ನಮ್ಗೆ 2-5 ರೂಪಾಯಿ ಈ ರೀತಿಯಲ್ಲಿ ಟ್ರೀಟ್ಮೆಂಟ್ ಅಥವಾ 1 ರೂಪಾಯಿ ತೆಗೆದುಕೊಂಡ್ರೆ ಟ್ರೀಟ್ಮೆಂಟ್ ಕೊಡುವಂತ ವ್ಯವಸ್ಥೆ ನಮ್ದು. ನೀವು ಇನ್ನು ರಾಜ್ಯ ಮಟ್ಟದಲ್ಲಿ ಗುರುತಿಸಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತ ವ್ಯವಸ್ಥೆ ಆಗಬೇಕು ಅಂತ ನಮ್ಮ ಆಸೆ. ಆಗ್ಲಿ. ನಿಮ್ಮ ಮಾತು ನೆರವೇರಲಿ, ಹಾಗಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸ್ತೇವೆ. ಆಯ್ತು. ಒಳ್ಳೆ ಕಾರ್ಯಕ್ಕೆ ಪ್ರತಿಫಲ ಸಿಗುತ್ತೆ. ಆ ಒಂದು ಕಾಲ ಬರ್ಬೇಕು ಅಷ್ಟೇನೆ. ಇನ್ನೊಂದು, ನೀವು ನಿಮ್ಮ ತಂದೆಯವರು RSS ನಲ್ಲಿ ಕಟ್ಟಾಡು ಅಂತ ಹೇಳಿದ್ರೆ, ನೀವು ಕೂಡ RSS ಬ್ಯಾಕ್ ಗ್ರೌಂಡ್ ಇದೆ, ನೀವು ಕೂಡ ಏನಾದ್ರು RSS ಅಲ್ಲಿ ಇದ್ರ ಹೇಗೆ ಅಂತ? ನಾನು ಬಾಲ್ಯ ಶಾಲೆಯಿಂದ ಬಂದ ಕೂಡಲೇ RSS ಶಾಖೆಗೆ ಹೋಗ್ತಿದ್ದೆ. ಪುಸ್ತಕ ಬಿಸಾಡುದು, ಸೀದಾ ಶಾಖೆಗೆ ಹೋಗುದು.
ಹಾಗೆ ಆಗ ನಮಗೆ ಯಾರು ಹೇಳಿದ್ರು ಗ್ಲೂಕೋಸ್ ತಿಂದ್ರೆ ಒಳ್ಳೆ ಶಕ್ತಿ ಬರ್ತದೆ ಅಂತ. ಹಾಗೆ ನಾವು ಒಂದು ಪ್ಯಾಕೆಟ್ ಗ್ಲೂಕೋಸ್ ತಂದಿಟ್ಟುಕೊಂಡೆವು. ಶಾಲೆಯಿಂದ ಬರುದು, ಒಂದು ಸ್ವಲ್ಪ ಗ್ಲೂಕೋಸ್ ತಿನ್ನುವುದು, ಮತ್ತೆ ಶಾಖೆಗೆ ಓಡುದು. ಅಲ್ಲಿ ನಮ್ಮನೆಯ ವ್ಯಾಯಾಮಗಳು ಆಟಗಳೆಲ್ಲ ಇರ್ತದಲ್ಲ, ಆಗ ನಮಗೆಲ್ಲ ತುಂಬಾ ಶಕ್ತಿ ಬಂತು ಅಂತ ಲೆಕ್ಕ. ಹಾಗೆ ಮತ್ತೆ ಅಲ್ಲಿ ಹಾಡ್ಲಿಕ್ಕೆ ಇರ್ತದೆ, ಹಾಡ್ಲಿಕ್ಕೆ. ಆಗ ಅಲ್ಲಿ ವೈಯಕ್ತಿಕ ಗೀತೆ ಅಂತ ಹೇಳ್ತಾರೆ ಅದಕ್ಕೆ. ನಾನು ಹಾಡುಗಾರ ಆದ ಕಾರಣ ನನಗೆ ಅಲ್ಲಿ ವೈಯಕ್ತಿಕ ಗೀತೆ ಹಾಡುವಂತ ಒಂದು ಅವಕಾಶ ಅಲ್ಲಿ ಸಿಕ್ತಿತ್ತು ನನಗೆ. ಅರ್ಚನಾ ಅಂತ ಹೇಳಿ RSS ನದೊಂದು ಪುಸ್ತಕ ಉಂಟು, ಅದರಲ್ಲಿ ಎಲ್ಲ ದೇಶಭಕ್ತಿ ಗೀತೆಗಳೇ ಇರುದು. ಅದರಲ್ಲಿ ಇರುವಂತಹ 180 ಗೀತೆಗಳನ್ನು ಬರೆದವರು ಶಿವರಾಮು ಅಂತೇಳಿ ಒಬ್ಬರು, ಎಲೆಮರೆ ಕಾಯಿ ಹಾಗೆ ಇದ್ದಂತಹ ಒಬ್ಬರು ಕವಿಯವರು. ಅವರು ನಮ್ಮ ಮನೆಗೆ ಬರ್ತಿದ್ರು, ನಮ್ಮ ತಂದೆಯ ತುಂಬಾ ಫ್ರೆಂಡ್ ಅವರು. ಹಾಗಾಗಿ ನಮಗೆ ಅವರ ವ್ಯಕ್ತಿತ್ವ ತುಂಬಾ ಇಷ್ಟ, ಅವರು ಬರೆದಂತಹ ಕವಿತೆಗಳು ನಮಗೆ ಇಷ್ಟ. ಹಾಗೆ ನಾವು ಅದನ್ನು ಹಾಡ್ತಾ ಇದ್ದೆವು. ತುಂಬಾ ಹಾಡುಗಳು. ವಾದಗಳ ಸೆರೆ ಬಿಡಿಸಿ, ಭೇದಗಳ ತೆರೆ ಸರಿಸಿ, ತೆರೆದು ಬಿಡು ಹೃದಯ ದ್ವಾರ, ಬರಲು ಬಿಡು ಕದಿರ ನೀರ. ಇದು ಅವರು ಬರ್ದದ್ದು. ತುಂಬಾ ಒಳ್ಳೆ. ನನ್ನ ತಂದೆ ಎಮರ್ಜೆನ್ಸಿ ಟೈಮ್ ನಲ್ಲಿ ನಮ್ಮ ಶಾಲೆಯಲ್ಲಿ ನನ್ನ ಹತ್ರ ಈ ಹಾಡನ್ನು ಹಾಡಿಸಿದ್ದಾರೆ. ಅದಕ್ಕೆ ನಿಷೇಧ ಇತ್ತು, ಆದ್ರೂ ಕೂಡ ಅವರಿಗೆ ಹಠ, ಎಮರ್ಜೆನ್ಸಿಯಲ್ಲೇ ಈ ಹಾಡನ್ನು ನಮ್ಮ ವೇದಿಕೆಯಲ್ಲಿ ಹಾಡಿಸ್ಬೇಕು ಅಂತ ಹಾಡಿಸಿದ್ದಾರೆ ಅವರು. ಹಾಗೆ ಇನ್ನೊಂದು, ಈಗ ತುಂಬಾ ಜನ ಇವಾಗಿನ ಟ್ರೆಂಡ್ ಅಲ್ಲಿ ಸೋಷಿಯಲ್ ಮೀಡಿಯಾ ಕ್ರೇಜ್ ತುಂಬಾ ಇರುತ್ತೆ. ಏನಿದ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಶೇರ್ ಬಿಡ್ತಾರೆ. ನೀವು ಇಷ್ಟೆಲ್ಲ ಉದಾರ ಸೇವೆ ಇದೆ, ನಿಮ್ಮ ಉದಾರ ಮನೋಭಾವ ಇದೆ, ಆದ್ರೂ ಕೂಡ ನಿಮ್ದು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಒಂದು ಪ್ರೋಗ್ರಾಮ್ ಕೂಡ ನಮ್ಗೆ ನೋಡ್ಕೊ ಸಿಗಲ್ಲ. ಹೇಗೆ ನಿಮ್ಗೆ ಅದ ಕ್ರೇಜ್ ಇಲ್ವಾ ಅಥವಾ ಬೇಡ ಅಂತನಾ? ನಾನು ಸೋಷಿಯಲ್ ಮೀಡಿಯಾದಲ್ಲಿ ಈಗ ನಮ್ಮ ನಾನು ವಾಟ್ಸಪ್ ನಲ್ಲಿ ಮಾತ್ರ ಇದ್ದೇನೆ. ನಾನು ಇನ್ಸ್ಟಾಗ್ರಾಮು ಅಥವಾ ನಿಮ್ಮ ಫೇಸ್ಬುಕ್ ಅಲ್ಲಿ ಇಲ್ಲ. ಯಾಕಂದ್ರೆ ನನಗೆ ಬೇಕಾದ್ದು ನನ್ನ ಸಮಯಕ್ಕೆ ಅನುಕೂಲ ಆಗುವಂಥದ್ದು ವಾಟ್ಸಪ್ ನಲ್ಲಿ ಸಿಗ್ತದೆ. ವಾಟ್ಸಪ್ ಸ್ಟೇಟಸ್ ನಲ್ಲಿ ಇದ್ದೆ ನಾನು, ಈಗ ಇಲ್ಲ ಅಷ್ಟೇ. ನಾನು ತೆಗೆದ ಒಳ್ಳೆ ಫೋಟೋಗಳನ್ನೆಲ್ಲ ವಾಟ್ಸಪ್ ಅಲ್ಲಿ ಹಾಕಿದ್ದೇನೆ. ಎಷ್ಟೋ ಜನ, ಈಗ ಉದಾಹರಣೆಗೆ ಇವರು ನಮ್ಮ ಸಂಪತ್ ಸುವರ್ಣರು, ಬೆಳ್ತಂಗಡಿಯ ಯುವ ಉದ್ಯಮಿ, ಅವರು ನನಗೆ ಒಮ್ಮೆ ನಾನು ಹಾಕಿದ ಸ್ಟೇಟಸ್ ಅನ್ನೆಲ್ಲ ಕಳಿಸಿಕೊಟ್ರು ಉಳಿಸಿಕೊಂಡು. ಅದರಲ್ಲಿ ನಾನು ಹಾಕಿದ ಫೋಟೋ, ಅದಕ್ಕೆ ಹಾಕಿದ ಕ್ಯಾಪ್ಷನ್, ಅದನ್ನ ಹಾಗೆ ನನಗೆ ಅವರು ಕಳಿಸಿಕೊಟ್ರು. ನನ್ನ ಹತ್ರವೇ ಇರ್ಲಿಲ್ಲ, ಅವರು ಅದನ್ನು ಉಳಿಸಿ ಕಳಿಸಿಕೊಟ್ರು. ಹಾಗೆ ಸ್ಟೇಟಸ್ ಅಲ್ಲಿ ನಾನು ಒಂದು ಫೋಟೋ ಸಿಕ್ಕಿದ ಒಳ್ಳೆ ಅದನ್ನು ಹಾಕುದು, ಅದಕ್ಕೆ ಒಂದು ಒಳ್ಳೆ ಕ್ಯಾಪ್ಷನ್ ಹಾಕುದು. ಹೀಗೆ ನಾನು ವಾಟ್ಸಪ್ ಮತ್ತೆ ವಾಟ್ಸಪ್ ಸ್ಟೇಟಸ್ ಇದರಲ್ಲೇ ಆಕ್ಟಿವ್ ಆಗಿದ್ದೆ. ಮತ್ತೆ ಫೇಸ್ಬುಕ್ ಅನ್ನು ನನಗೆ ಇವತ್ತಿಗೂ ಇಷ್ಟ ಇಲ್ಲ, ಇನ್ಸ್ಟಾಗ್ರಾಮ್. ಯಾಕಂದ್ರೆ ನಾನು ಟೆಕ್ನಿಕಲ್ ಮನುಷ್ಯ ಅಲ್ಲ. ನಾನೀಗ ಫಾರ್ ಎಕ್ಸಾಂಪಲ್ ನಾನು ಫೋಟೋಗ್ರಾಫರ್ ಆದ್ರೂ ಕೂಡ ಇವತ್ತುವರೆಗೂ ನಾನು ಮ್ಯಾನ್ಯುವಲ್ ಫೋಟೋಗ್ರಫಿ ಮಾಡಿಲ್ಲ, ಫೋಟೋ ಫೋಕಸ್ ಅಲ್ಲೇ ಮಾಡುದು. ಅದಕ್ಕೆ ಕಾರಣ ಏನಂದ್ರೆ ನನಗೆ ಟೆಕ್ನಿಕಲ್ ವಿಷಯ ಸ್ವಲ್ಪ ದೂರ. ಅದಕ್ಕೆ ಅದರಲ್ಲಿ ಎಲ್ಲ ಅಪರ್ಚರ್ ಅಂತ ಸ್ಪೀಡು ಅದು ಇದೆಲ್ಲ ಚೇಂಜ್ ಮಾಡ್ಬೇಕಾಗ್ತದೆ. ಇದೆಲ್ಲ ನನಗೆ ಕಿರಿಕಿರಿ. ನನಗೆ ಹೇಗೆ ಉಂಟ ಹಾಗೆ ಫೋಟೋ ಫೋಕಸ್ ಅಲ್ಲಿ ನಾನು ತೆಗಿತೇನೆ. ಅದು ಅದ್ಭುತವಾಗಿ ಬಂದ್ಬಿಡುತ್ತೆ. ಬಂದ್ಬಿಡ್ತೇನೆ. ಇನ್ನೊಬ್ರು ಕರೆ ಮಾಡಿದ್ದಾರೆ, ಮಾತಾಡೋಣ. ಹಲೋ ಹಲೋ, ಮಾತಾಡಿ. ಹಲೋ. ಹಾ ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ನಾನು ಅಶೋಕ್ ಕಂಬಳಿ ಇಲ್ಲಿ ಹಳದಂಗಡಿ ಅಕ್ಷಯ ಪ್ರಿಂಟರ್ಸ್. ಹಾ, ಹೇಳಿ. ನಾನೀಗ ಬಳಂಗದಲ್ಲಿ ಇದ್ದೇನಲ್ಲ ಸರ್? ಹೌದು, ಗೊತ್ತು. ನಿಮ್ಮ ಮನೆಗೆ ಬಂದಿದ್ದೇನೆ ನಾನು. ಗೃಹ ಪ್ರವೇಶಕ್ಕೆ ಬಂದಿದ್ದೀರಲ್ಲ? ಹೌದು. ಫಸ್ಟ್ ಹಳದಂಗಡಿಗೆ ಬಂದಿದ್ದೀರಿ. ಅಚಲ್ನ ಅಪ್ಪ ನೀವು? ಹೌದು. ಅಖಿಲ ಮತ್ತೆ ಅಚಲ್. ಹೌದು, ನಿಮಗೆ ಫ್ಯಾಮಿಲಿ ಡಾಕ್ಟರ್ ನಮ್ದು. ಹೌದು. ಹಾಗೆ ಬರ್ತೀವಲ್ಲ. ಮತ್ತೆ ಹೇಳ್ಬೇಕು, ನಿಮ್ಮ ಮನೆ ಸುದ್ದಿ ವಾಹಿನಿಯ ಲೌಕಿಕ ಕಾರ್ಯಕ್ರಮಕ್ಕೆ ಧನ್ಯವಾದ ಹೇಳಿ ಹೇಳ್ತೇನೆ. ಆಗ್ಲಿ. ಮತ್ತೇನಂದ್ರೆ ಡಾಕ್ಟ್ರೆ, ಈಗ ಕೊರೋನಾ ಬಂದ ನಂತರ ಈಗ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ ಎಲ್ಲರೂ. ಅದು ಏನಾದ್ರೂ ಅದಕ್ಕೆ ಇದು ಸರಿಯಾ ಅಂತ? ಅದರಲ್ಲಿ ಸಂಶಯವೇ ಇಲ್ಲ. ಕೊರೋನಾದ ದುಷ್ಪರಿಣಾಮಗಳು ಏನೆಲ್ಲ ಅಂತ ಹೇಳಿದ್ರ ಆಳ ಆಗಲ್ಲ, ಇನ್ನೂ ಯಾರಿಗೂ ಅರ್ಥ ಆಗ್ಲಿಲ್ಲ. ಯಾಕಂದ್ರೆ ಅದು ಹೊಸತ್ತಲ್ವಾ? ಹೌದು. ಆದ್ರೆ ನನಗೆ ಬೇಸರ ಆಗುದು ಯಾವಾಗ ಅಂದ್ರೆ, ಕೊರೋನಾಕ್ಕೆ ವ್ಯಾಕ್ಸಿನ್ ಕೊಟ್ಟಿದಾರಲ್ಲ, ಹೌದು, ಕೊರೋನಾದ ಮೇಲೆ ಹಾಕ್ಬೇಕಾದಂತ ದೂರನ್ನು ವ್ಯಾಕ್ಸಿನ್ ಮೇಲೆ ಹಾಕ್ತಾ ಇದ್ದಾರೆ. ಅದು ನನಗೆ ಬೇಸರ ಆಗ್ತದೆ. ಅದು ತಪ್ಪು ಭಾವನೆ ಅದು. ಯಾಕಂದ್ರೆ ವ್ಯಾಕ್ಸಿನ್ ಅನ್ನು ಅಷ್ಟು
ಬೇಗ ಬೇಗನೆ ಕಂಡು ಹಿಡಿದು ಜನಗಳಿಗೆ ಪ್ರಯೋಗ ಮಾಡಿದ ಕಾರಣ ಈಗ ಇಷ್ಟು ಜನ ಜೀವಂತವಾಗಿ ಇದ್ದಾರೆ. ಈಗ ಹಾರ್ಟ್ ಅಟ್ಯಾಕ್ ಆದ ಕೂಡಲೇ ಅದು ಕೊರೋನಾದಿಂದ ಅಂತ ತಿಳ್ಕೊಳ್ಳೋ ಬದಲು ವ್ಯಾಕ್ಸಿನ್ ಇಂದ ಅಂತ ತಿಳ್ಕೊಳ್ತಾರೆ. ಹೌದಾ? ನಾನು ನಿಮಗೆ ಮತ್ತೆ ಎಲ್ಲರಿಗೂ ಈ ಮೂಲಕ ಹೇಳುದೇನಂದ್ರೆ, ದಯವಿಟ್ಟು ವ್ಯಾಕ್ಸಿನ್ ಇಂದ ಅಂತ ತಿಳ್ಕೊಳ್ಬೇಡಿ, ಅಲ್ಲ ಅದು ಕೊರೋನಾದ ಎಫೆಕ್ಟ್ ಇರ್ಬೋದು ಅಂತ ನಾನು ನಿಮಗೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮಗೆ ಜ್ಞಾಪಿಸ್ಲಿಕ್ಕೆ ಆಸೆ ಪಡ್ತೇನೆ. ಹಾಗೆ ಹಾಗೆ ಅರ್ಥ ಆಯ್ತಾ? ಅಲ್ಲ ಮತ್ತೇನಂದ್ರೆ ಡಾಕ್ಟ್ರೆ, ನಿಮ್ಗೆ ಫಸ್ಟಿಗೆ 3 ರೂಪಾಯಿ ಡಾಕ್ಟರ್ ಅಂತ ಹೇಳ್ತಿದ್ರು. ಹೌದು. ಈಗ ಎಷ್ಟು ರೂಪಾಯಿದು ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ. ಈಗ 10 ರೂಪಾಯಿ ಡಾಕ್ಟರ್ ಅಂತ ಹೇಳ್ತಾರೆ. 10 ರೂಪಾಯಿ ಡಾಕ್ಟರ್. ಅದು ನಾವು ಎಷ್ಟೋ ಸಲ ಬಂದಿದ್ದೇವೆ ನಿಮ್ಮಲ್ಲಿಗೆ. ಹೌದು. ಯಾವ್ದಕ್ಕೂ ಸೀರೆ ಪ್ರಕಾರ ಕೊಂಡು ಹೋಗ್ತಿದ್ದೀರಿ. ಹೌದು. ನಮಗೆ ಹಣ ಕೊಟ್ರೆ ಕಿಸೆಗೆ ಹಾಕ್ತಿದ್ದೀರಿ, ಯಾಕೆ ಗೊತ್ತಿಲ್ಲ. ನೀವು ಗುರುವಾರಿಕೆರೆಲ್ಲ ಇದ್ರಲ್ಲ ಮೊದಲು, ಬಾಡಿಗೆ ಮನೆಯಲ್ಲೇ ಇದ್ರಲ್ಲ. ನೀವು ಬಡವರ ಬಂಧು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ಆಗ್ಲಿ ಆಗ್ಲಿ ಆಗ್ಲಿ. ಮತ್ತೆ ನಿಮಗೆ ಇನ್ನು ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಹೌದು. ರಾಷ್ಟ್ರ ಪ್ರಶಸ್ತಿ ಸಿಗ್ಲಿ ಅಂತ ಹಾರೈಸ್ತೇನೆ. ಆಗ್ಲಿ 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 ಆಗ್ಲಿ. ಥ್ಯಾಂಕ್ ಯು. ಮತ್ತೆ ಡಾಕ್ಟರ್ ನಿಮ್ಮಲ್ಲಿಗೆ ಬರುವಾಗ ನೀವು ಜೋಕ್ಸ್ ಹೇಳುವಾಗ ಎಲ್ಲ ಗೊತ್ತಾಗ್ತದೆ, ಎಲ್ಲ ಅರ್ಧ ಜ್ವರ ಕಡಿಮೆ ಆಗ್ತದೆ, ಎಲ್ಲ ಹುಷಾರಿಲ್ಲ ಹೋಗುವಾಗಲಿ. ಆದ್ರೆ ಬಾಕಿ ಅರ್ಧ ಜ್ವರ ಹೇಳಿದ್ರು ಜೋಕ್ಸ್. ಹೌದೌದು. ಒಮ್ಮೆ ಬೆಟ್ಟಂಡಿಯಲ್ಲಿ ಒಂದು ಡಾಕ್ಟ್ರು ಇಂಗ್ಲಿಷ್ ಡಾಕ್ಟರ್ ಒಬ್ಬರಿಗೆ ಇಂಜೆಕ್ಷನ್ ಹಲ್ಲಿಗೆ ಕೊಟ್ಟು ಮತ್ತೊಬ್ಬರು ಹಲ್ಲಿ ತೆಗ್ದಿದ್ದಾರಂತೆ. ಯಾರು ಅಂತ ಹೇಳಿಲ್ಲ, ಹೆಸರು ಹೇಳಿಲ್ಲ ಡಾಕ್ಟರ್. ಸುಮ್ಮನೆ ಪ್ರಚಾರ ಎಲ್ಲರಿಗೂ ಗೊತ್ತುಂಟು. ಅದು ಖುಷಿಯಾಗಿದೆ ಅಷ್ಟೇ ಡಾಕ್ಟ್ರೆ, ಮತ್ತೇನಿಲ್ಲ ವಿಶೇಷ. ಮಳೆ ಉಂಟಾಗ ಮಳೆ ಕಂಡ ಬಟ್ಟೆ ತಾಗ ನೋಡುವಂತ ಒಮ್ಮೆ ಕೇಳುವಂತ ಮಾತಾಡುವಂತ ನಿಮ್ಮಲ್ಲಿ. ಆಯ್ತಪ್ಪ, ಒಳ್ಳೇದಾಯ್ತು. ನಿಮ್ಮ ಇದಕ್ಕೆ ಪ್ರಶಸ್ತಿ ತುಂಬಾ ಕಡೆ ಬಂದಿದ್ದೇನೆ ನಾನು ಮಾಡುವಾಗ. ಹೌದು 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 ಹೌದು. ಹಳದಂಗಡಿಯಲ್ಲಿ ಆಗಿತ್ತಲ್ಲ. ಹೌದೌದು. ಚಂದ್ರಮಾನ ಯುಗಾದಿಗೆ ಆಗಿತ್ತು. ಹೌದು. ಹಾಗೆ ಹಾಗೆ ಹಾಗೆ. ಥ್ಯಾಂಕ್ ಯು. ಓಕೆ, ಈಗ ಇನ್ನೊಬ್ರು ಒಂದು ಕಾಲ್ ಕಟ್ ಆಯ್ತು, ಇನ್ನೊಬ್ರು ಆಗ್ಲೇ ವೇಟಿಂಗ್ ಅಲ್ಲಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ ಹಾ ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ಕಾರ. ಯಾರು? ನಾನು ಕಾಪಿನಡ್ಕ. ಕಾಪಿನಡ್ಕ ಯಾರು? ನಮ್ಮ ಏರ್ ನಮ್ಮ ಪ್ರಶಾಂತ್ ನಮ್ಮ. ಹಾ 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 ಗೊತ್ತಾಂಡು ಗೊತ್ತಾಂಡು ಕಳ್ಳೆ. ಹಾ ಬಟ್ ಬೊಕ್ಕ ಬಣ್ಣೋಡು ಅದೇ ನಮ್ಮ ಹಾ 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 ಗೊತ್ತಾಂಡು ಏನು ಊರಿಂದ ಗೊತ್ತಾಂಡು. ಪ್ಯಾಕ್ ಪ್ಯಾಕ್ ಹೋಟೆಲ್ ದಲ್ಲಿ ಪಾತ ನಮ್ಮ ಹಿತೇಶನ ಹೋಟೆಲ್ ದಲ್ಲಿ ಪಾತ ಏನ ಇಲ್ಲ. ಕೆಮಣಬೈಲು. ಹಾ ಸರಿ ಸರಿ. ಪ್ರಶಾಂತ್ ಪ್ರಶಾಂತ್ ಒಂದು ಅನ್ಪನ ಇರು. ಮರ್ದೇರಿಗೆ ಕೆಣ್ಣಗ ಪ್ರಶಾಂತ್ ಪ್ರಶಾಂತ್ ಒಂದು ಅನ್ಪಾರೆ. ಹಾ ಅವೇ ಜನ ಅತ್ತ. ಅಂದು ಉಮೇಶ್ ಅಣ್ಣೆ ಉಮೇಶ್ ಅಣ್ಣೆ ಮಂಡೆಯರು. ಉಮೇಶ್ ಅಣ್ಣೆ ಉಮೇಶ್ ಅಣ್ಣೆ ಸರಿಯಾ? ನಾರಾಯಣ. ಸರಿ ಸರಿ. ಆವಡೆ ಆವಡೆ. ಹಾ ಸೌಖ್ಯನೆ. ಹಾ ಹಾ ಹಾ. ಓಕೆ ಡಾಕ್ಟರ್, ಇವಾಗ ನೋಡ್ಬೋದು ನಾವು ತುಂಬಾ ಮಂದಿ ಇಲ್ಲಿ ಅಷ್ಟು ಕರೆ ಬಂತು, ಹೆಚ್ಚಿನವರು ನಿಮ್ ಜೊತೆ ಒಂದು ಸಂವಾದ ಮಾಡಕ್ಕೆ ಅಷ್ಟೇ ಕಾಲ್ ಮಾಡಿದ್ರು, ಅಂದ್ರೆ ಮಾತುಕತೆಗೆ ಕಾಲ್ ಮಾಡಿದ್ರು. ಅಲ್ಲಿ ಯಾವುದೇ ಸಮಸ್ಯೆ ಇರ್ಲಿಲ್ಲ ಅವ್ರಿಗೆ, ಅಂದ್ರೆ ಅಷ್ಟು ಖುಷಿಯಿಂದ ನಿಮ್ ಜೊತೆ ಮಾತಾಡ್ಬೇಕು ಅಂತ ಕರೆ ಮಾಡಿದ್ದಾರೆ. ಇನ್ನು ನಮಗೂ ತುಂಬಾ ಮಾತಾಡೋಕಿತ್ತು ನಿಮ್ಮ ಹತ್ರ, ಬಟ್ ಈಗ ಸಮಯದ ಅಭಾವ ಕೂಡ ಇದೆ. ಸೊ ಇನ್ನಷ್ಟು ಮಾತಾಡೋಣ, ಮತ್ತೊಮ್ಮೆ ಕಾರ್ಯಕ್ರಮ ಮಾಡೋಣ ನಾವು. ಅದಕ್ಕೂ ಮುಂಚೆ ಈ ಒಂದು ಇವತ್ತು ಕಾರ್ಯಕ್ರಮ ಮುಗಿಸುವಂತ ಸಮಯ ಬಂದಿದೆ. ನಿಮ್ಮ ಸೇವೆ, ನಿಮ್ಮ ಉದಾರ ಮನೋಭಾವ ಇನ್ನಷ್ಟು ಜನಕ್ಕೆ ಸಹಾಯ ಮಾಡ್ಲಿ. ನಿತ್ಯ ಬೆಳಗು ದೀಪದಂತೆ ನಿಮ್ಮ ಒಂದು ಆ ಚಿಕಿತ್ಸಾ ಕೇಂದ್ರ ಆಗಿರ್ಬೋದು, ನೀವು ಅಷ್ಟೇ ಇನ್ನಷ್ಟು ವರ್ಷ ಕಾಲ ನಮ್ಮ ಜನರಿಗೆ ಸೇವೆ ಕೊಡುವಂತಹ ಒಂದು ಭಾಗ್ಯ ನಿಮ್ಗೆ ದೇವರು ಕೊಡ್ಲಿ ಅಂತ ನಾವು ಹಾರೈಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ಓಕೆ ವೀಕ್ಷಕರೇ, ಈ ಬಡವರು ಡಾಕ್ಟರ್ ಕಾರ್ಯಕ್ರಮಕ್ಕೆ ನಾವು ಮುಕ್ತಾಯವನ್ನ ಹಾಕ್ತಾ ಇದೀವಿ. ಸೊ ಎಲ್ಲರೂ ಕೂಡ ಧನ್ಯವಾದಗಳು. ನಮಸ್ತೆ.